मेरे नबी का है मुखड़ा, चांद भी जिस पर है शैदा, नूर मोहम्मद सल्लल्लाहु ला इलाहा इल्लल्लाह। मेरे नबी का है मुखड़ा, चांद भी जिस पर है शैदा। ಪ್ರಧಾನವಾಗಿ ಅವರು ಭಾಷಣ ಎತ್ತಿಕ್ಕರು ಜನಾಬ್ ಮೊಹಮ್ಮದ್ ಮುಬೀನ್ ಏಳು ಪ್ರೊಫೆಸರ್ ಐತಿಕ್ಕರು PA ಫಾರ್ಮಸಿ ಕಾಲೇಜು ನಡುಪದವು ಏಳಿಂದ ನಂಗಲ ಉದ್ದೇಶಿಸಿ ಪಲ್ಕವರದೈತಿಕ್ಕರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಾಗತಿಕ ಚಿಂತಕರ ದೃಷ್ಟಿಕೋನದಲ್ಲಿ ಚೊಲ್ಲದ ವಿಷಯದಲ್ಲಿ ಜನಾಬ್ ಮೊಹಮ್ಮದ್ ಮುಬೀನ್ ಏಳು ನಂಗಲ ಉದ್ದೇಶಿಸಿ ಕೂಡ ಭಾಷಣ ಹೋಗೊಂಡು ಅಯಲೆ ನಾನು ಈ ಸೀರತ್ ಸಮಾವೇಶಕ್ಕೆ ಇದರ ಇಂಡದ ಈ ಕಾರ್ಯಕ್ರಮಕ್ಕೆ ನಾನು ಅಯಲು ಉಲ್ಲಾಲ ಜಮಾತೆ ಇಸ್ಲಾಮಿ ಇಂದ್ರು ಗೊತ್ತಿಲ್ಲ ಅಯಲ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಹಾಕಿಗೊಂದಿಲ್ಲ. ಅದೇ ವೇಳೆ ಇನ್ನೊರು ಮುಖ್ಯ ಭಾಷಣಗಾರ ಇದ್ದಿದ್ದರು ಜನಾಬ್ ಸಯೀದ್ ಇಸ್ಮಾಯಿಲ್ ಅಧ್ಯಕ್ಷರು ಸನ್ಮಾರ್ಗ ಪಬ್ಲಿಕೇಶನ್ ಟ್ರಸ್ಟ್ ಮಂಗಳೂರು. ಏಳ ವಿಷಯ ತಿಕ್ಕರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಮುಸ್ಲಿಂ ಸಮುದಾಯ ಚೊಲ್ಲದ ವಿಷಯ ತಿಕ್ಕರೆ ಜನಾಬ್ ಸಯೀದ್ ಇಸ್ಮಾಯಿಲ್ ನಾನು ಉಲ್ಲಾಲ ಜಮಾತೆ ಇಸ್ಲಾಮಿ ಇಂದಿರೋ ಹೊತ್ತಿಯಲ್ಲಿ ನಾನು ಅಯಲು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಹಾಕಿಗೊಂದಿಲ್ಲ. ಅದೇ ವೇಳೆ ಈ ಪ್ರಥಮ ಅಧಿವೇಶನದಲ್ಲಿ ಈ ಜಂಡು ನಂಗಲು ಸಹೋದರಮಾರು ಸ್ಪೀಚ್ ಆಗಿ ಅದ್ರ ಪಿನ್ನ ದ್ವಿತೀಯ ಅಧಿವೇಶನ 6:30 ಗಂಟೆಗೆ ಐತಿಕರು ತೊಡಗರು. ಅದಲ್ಲಿ ಫಸ್ಟ್ಗೆ ಇವರು ತರಾನುಂಡು ಮೊಹಮ್ಮದ್ ಶದೀದ್ ಐತಿಕರು ಶದೀದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಜಮಾತೆ ಇಸ್ಲಾಮಿ ಎಂದು ಹೊತ್ತಿಯಲ್ಲಿ ನಾನು ಸ್ವಾಗತ ಹಾಕಿಗೊಂದಿಲ್ಲ. ಅದೇ ವೇಳೆ ನಿಂಗೆಲ್ಲ ಚಿರಪರಿಚಿತ ಮಾಯೋ ಜನಾಬ್ ಮೊಹಮ್ಮದ್ ಕುಂಜಿ ತೊಕ್ಕೋಟು ಮಸ್ಜಿದ್ ಹುದಾ ಇದರ ಖತೀಬ್ ಐತಿಕರು. ಅದೇ ವೇಳೆ ಮಂಗಳೂರು ಜಮಾತೆ ಇಸ್ಲಾಮಿನ ಅಧ್ಯಕ್ಷ ಐತಿಕರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕ ಐತಿಕರು. ಏಳು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಿಕ್ಷಣ ಸಮಗ್ರ ಸಾರ್ವಕಾಲಿಕ ಸಾರ್ವತ್ರಿಕ ಚೊಲ್ಲದ ವಿಷಯದಲ್ಲಿ ಸೆಕೆಂಡ್ ದ್ವಿತೀಯ ಅಧಿವೇಶನದಲ್ಲಿ ನಂಗಲ ಉದ್ದೇಶಿಸಿ ಪಲ್ಕಬರಿಯ ಹೋಗೊಂಡು ಅಯಲ ನಾನು ಉಲ್ಲಾಲ ಜಮಾತೆ ಇಸ್ಲಾಮಿ ಇಂದ್ರ ಹೊತ್ತಿಯಲ್ಲಿ ನಾನು ಈ ಕಾರ್ಯಕ್ರಮದ ಅಯಲ ಅನುಪಸ್ಥಿತಿಯಲ್ಲಿ ನಾನು ಅಯಲ ಸ್ವಾಗತ ಹಾಕಿಗೊಂದಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಬಂದಂತಹ ಮಹಾನ್ ಪ್ರವಾದಿಯಾಗಿದ್ದಾರೆ. ಈ ಜಗತ್ತಿಗೆ ಅನೇಕ ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ, ಅನೇಕ ಮಹಾಪುರುಷರುಗಳು ಬಂದಿದ್ದಾರೆ, ಅನೇಕ ಸಮಾಜ ಸುಧಾರಕರುಗಳು ಬಂದಿದ್ದಾರೆ. ಅವರೆಲ್ಲರೂ ಈ ಸಮಾಜದಲ್ಲಿ ಮಾಡಿದ್ದು ಒಳಿತಿನ ಕಾರ್ಯಗಳಾಗಿದೆ. ಒಳಿತಿನ ಕೆಲಸಗಳನ್ನು ಇವರೆಲ್ಲರೂ ಕೂಡ ಈ ಸಮಾಜದಲ್ಲಿ ಮಾಡಿದರು. ಈ ಸಮಾಜದಲ್ಲಿ ಒಳಿತಿನ ಸಂಸ್ಥಾಪನೆ ಕೆಡುಕಿನ ನಿರ್ಮೂಲನಕ್ಕಾಗಿ ಇವರೆಲ್ಲರೂ ಕೂಡ ಪ್ರಯತ್ನಿಸಿದರು. ಸಮಾಜ ಸುಧಾರಣೆಗಾಗಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದರು. ಈ ರೀತಿ ಜಗತ್ತಿಗೆ ಬಂದಂತಹ ಈ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಅತ್ಯಂತ ಉನ್ನತ ಸ್ತರದಲ್ಲಿರುವವರಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತನ್ನು ಸೃಷ್ಟಿಸಿ ಈ ಜಗತ್ತನ್ನು ಪರಿಪಾಲಿಸುತ್ತಿರುವಂತಹ ಈ ಜಗತ್ತಿನ ಮಾರ್ಗದರ್ಶನಕ್ಕಾಗಿ ಪ್ರವಾದಿಗಳನ್ನು ನಿಯುಕ್ತಿಗೊಳಿಸಿದಂತಹ ಅದೇ ರೀತಿ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಈ ಜಗತ್ತಿಗೆ ಮಾರ್ಗದರ್ಶಕರಾಗಿ ನಿಯುಕ್ತಿಗೊಳಿಸಿದಂತಹ ಸರ್ವಶಕ್ತನಾದಂತಹ ಅಲ್ಲಾಹನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಪರಿಚಯಪಡಿಸಿದ್ದು ಆ ರೀತಿಯಾಗಿದೆ. ಇನ್ನಕ ಲಅಲಾ ಖುಲ್ಕಿನ್ ಅಲೀಮ್, ನೀವು ಚಾರಿತ್ರ್ಯದಲ್ಲಿ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ ಅಂತೇಳಿ, ನೀವು ಅತ್ಯಂತ ದೊಡ್ಡ ಚಾರಿತ್ರ್ಯವಂತರಾಗಿದ್ದೀರಿ ಎಂದು ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಪರಿಚಯ ಪಡಿಸಿದ್ದು. ಮಾನವ ಕುಲಕ್ಕೆ ಮಾರ್ಗದರ್ಶಕರನ್ನಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಲ್ಲಾಹನು ಕಳುಹಿಸಿಕೊಟ್ಟಿದ್ದಾನೆ. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಹ್ಮತುಲ್ಲಿಲ್ ಆಲಮೀನ್ ಆಗಿದ್ದಾರೆ. ಇಡೀ ವಿಶ್ವಕ್ಕೆ ಅನುಗ್ರಹವಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಇದೆ. ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಮಾದರಿ ಇದೆ ಎಂದು ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಹೇಳಿದ್ದಾನೆ. ಯಾವುದೇ ಒಬ್ಬ ವ್ಯಕ್ತಿ ಲೋಕನಾಯಕನಾಗಬೇಕಾದರೆ, ಮಾನವ ಕುಲದ ವಿಮೋಚಕನಾಗಬೇಕಾಗಿದ್ದರೆ ಆತನ ಮಾರ್ಗದರ್ಶನಗಳು ಎಲ್ಲ ಕಾಲಕ್ಕೂ ಅನ್ವಯವಾಗುವಂತಹದ್ದಾಗಿರಬೇಕು. ಎಲ್ಲ ಕಾಲಘಟ್ಟಗಳಿಗೆ ಅವರ ಶಿಕ್ಷಣ ಅದು ಅನುಯೋಜ್ಯವಾಗಿರಬೇಕು. ಅದೇ ರೀತಿ ಎಲ್ಲ ಸಮುದಾಯಗಳಿಗೂ ಕೂಡ ಅದು ಮಾರ್ಗದರ್ಶನವಾಗಿರಬೇಕು ಮತ್ತು ಆ ಮಾರ್ಗದರ್ಶನ ಸಮಗ್ರವಾಗಿರಬೇಕು, ಸಂಪೂರ್ಣವಾಗಿರಬೇಕು. ಈ ದೃಷ್ಟಿಕೋನದಲ್ಲಿ
ತಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಧ್ಯಯನ ನಡೆಸಿದ್ದೇ ಆದರೆ ತಮಗೆಲ್ಲರಿಗೂ ಕೂಡ ಬಹಳ ಖಂಡಿತವಾಗಿ ಬಹಳ ಸತ್ಯದೊಂದಿಗೆ ಹೇಳಲಿಕ್ಕೆ ಸಾಧ್ಯ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಶ್ವ ಗುರು ಆಗಿದ್ದಾರೆ, ಅವರು ಲೋಕ ನಾಯಕರಾಗಿದ್ದಾರೆ, ರಹಮತುಲ್ಲಿಲ್ ಆಲಮೀನ್ ಆಗಿದ್ದಾರೆ ಎಂದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಈ ಜಗತ್ತಿನಲ್ಲಿ ಬಹುಸಂಖ್ಯಾತ ಮನುಷ್ಯರು ಅನುಸರಿಸ್ತಾ ಇದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅನುಸರಿಸುವಷ್ಟು ಬೇರೆ ಯಾರದೇ ವ್ಯಕ್ತಿತ್ವವನ್ನು ಜನರು ಅನುಸರಿಸ್ತಾ ಇಲ್ಲ. ಈ ಜಗತ್ತಿನ ಜಗತ್ಪ್ರಸಿದ್ಧ ಬರಹಗಾರ ಇತಿಹಾಸಕಾರರಾದಂತಹ ಥಾಮಸ್ ಕಾರ್ಲೈಲ್ ಅವರು ಹೇಳ್ತಾರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅನುಸರಿಸಿದಷ್ಟು ಈ ಜಗತ್ತಿನಲ್ಲಿ ಯಾವ ಮನುಷ್ಯನನ್ನು ಅನುಸರಿಸಲಾಗಿಲ್ಲ ಎಂದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಕಾಲಘಟ್ಟದವರಿಗೆ ಎಲ್ಲ ಭಾಷೆಯವರಿಗೆ ಅನುಸರಿಸಲಿಕ್ಕೆ ಯೋಗ್ಯವಾದಂತಹ ವ್ಯಕ್ತಿಯಾಗಿದ್ದಾರೆ. ಅನುಸರಣಾ ಯೋಗ್ಯ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಸ್ಟಡಿ ಮಾಡಿದವರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಧ್ಯಯನ ಮಾಡಿದಂತಹ ಈ ಜಗತ್ತಿನ ಚಿಂತಕರು, ಈ ಜಗತ್ತಿನ ಮೇಧಾವಿಗಳು, ಈ ಜಗತ್ತಿನ ಬುದ್ಧಿಜೀವಿಗಳು, ಈ ಜಗತ್ತಿನ ದಾರ್ಶನಿಕರುಗಳು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಅಧ್ಯಯನದ ಮೂಲಕ, ತಮ್ಮ ಸ್ಟಡಿಯ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನ ನಾಯಕರಾಗಿದ್ದಾರೆ, ಲೋಕ ನಾಯಕರಾಗಿದ್ದಾರೆ, ಮಾನವ ಕುಲದ ವಿಮೋಚಕರಾಗಿದ್ದಾರೆ, ಸ್ತ್ರೀ ವಿಮೋಚಕರಾಗಿದ್ದಾರೆ, ದೇವ ಪ್ರವಾದಿಯಾಗಿದ್ದಾರೆ ಎಂಬಂತಹ ಸತ್ಯವನ್ನು ಅವರು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡದ್ದು ಮಾತ್ರವಲ್ಲ, ಅದನ್ನು ಅವರು ಸಾರ್ವತ್ರಿಕಗೊಳಿಸಿದ್ದಾರೆ, ಜನರ ಮುಂದೆ ಅವರು ಇಟ್ಟಿದ್ದಾರೆ. ಅದು ಕೇವಲ ಹೇಳಿಕೆಗಳಾಗಿರಲಿಲ್ಲ, ಯಾವುದೇ ಒಂದು ವರ್ಗವನ್ನು ಮೆಚ್ಚಿಸಲಿಕ್ಕಾಗಿ ಹೇಳಿದಂತಹ ಮಾತುಗಳಲ್ಲ. ಈ ಜಗತ್ತಿನ ಚಿಂತಕರ ಮಾತುಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ. ಬದಲಾಗಿ ತಮ್ಮ ಅಧ್ಯಯನದ ಮೂಲಕ, ಪ್ರೂಫಿನೊಂದಿಗೆ, ಎವಿಡೆನ್ಸ್ನೊಂದಿಗೆ, ವಸ್ತುನಿಷ್ಠವಾದಂತಹ ತನ್ನ ಅಧ್ಯಯನದ ಮೂಲಕ ಅವರು ಈ ವಿಷಯವನ್ನು ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತು ಕಂಡಂತಹ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಇಂದು ಅಮೆರಿಕ, ಐರೋಪ್ಯ ರಾಷ್ಟ್ರಗಳು ತಮ್ಮೆಲ್ಲ ಅದ್ಭುತ ವಿಚಾರಗಳ ಮೂಲಕ ಇಂದು ಜಗತ್ತಿನಲ್ಲಿ ಗುರುತಿಸಲ್ಪಡಬಹುದು. ಆದರೆ ಜೋಹನ್ ವೋಲ್ಫ್ ಗ್ಯಾಂಗ್ ಎನ್ನುವಂತಹ ಜರ್ಮನ್ ಮೇಧಾವಿ, ಜೀವಶಾಸ್ತ್ರ ಭೂಶಾಸ್ತ್ರಜ್ಞ ಜೋಹನ್ ವೋಲ್ಫ್ ಗ್ಯಾಂಗ್ ಅವರು ಹೇಳ್ತಾರೆ, ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ತಮ್ಮೆಲ್ಲ ಅದ್ಭುತ ವಿಚಾರಗಳ ಹೊರತಾಗಿಯೂ ಕೂಡ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಲುಪಿದಂತಹ ಎತ್ತರಕ್ಕೆ ಏರಲು ಅವರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಅವರಿಗಿಂತ ಮುಂದೆ ಸಾಗಲು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಒಬ್ಬ ಮಾದರಿ ವ್ಯಕ್ತಿಯನ್ನು, ಒಬ್ಬ ಮಾದರಿ ಪುರುಷನನ್ನು ನಾನು ಇತಿಹಾಸದ ಪುಟಗಳಲ್ಲಿ ಜಾಲಾಡಿದಾಗ ನನಗೆ ಕಂಡದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಜೋಹಾನ್ ವೋಲ್ಫ್ ಗ್ಯಾಂಗ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಹೇಳ್ತಾರೆ. ಅವರು ಹೇಳ್ತಾರೆ, ನಿಜ ಹೇಳಬೇಕಾದರೆ ಇಡೀ ವಿಶ್ವವನ್ನೇ ಅವರು ಏಕದೇವತ್ವದ ಕಲ್ಪನೆಗೆ ಸಮರ್ಪಿಸುವಂತೆ ಮಾಡಿದರು. ಏಕದೇವತ್ವದ ಸಿದ್ಧಾಂತವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಬೋಧಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನದ ಫೌಂಡೇಶನ್, ಅದರ ಬುನಾದಿ, ಅದರ ಅಡಿಸ್ಥಾನ, ಅದರ ಅಡಿಪಾಯ ಅದು ಏಕದೇವತ್ವವಾಗಿತ್ತು. ಈ ಏಕದೇವತ್ವದ ಸಿದ್ಧಾಂತದ ಮೂಲಕ ಅವರು ಜನರನ್ನು ಒಟ್ಟಿಗೆ ಸೇರಿಸಿದರು. ನಾವೆಲ್ಲರೂ ಕೂಡ ಒಂದೇ ದೇವನ ಸೃಷ್ಟಿಗಳಾಗಿದ್ದೇವೆ, ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳಾಗಿದ್ದೇವೆ. ಈ ಒಂದು ಸತ್ಯವನ್ನ ಅವರು ತಮ್ಮ ಸಮಾಜದಲ್ಲಿ ಜನರ ಮುಂದೆ ಇಟ್ಟರು. ಇಸ್ಲಾಮಿನ ಮೂಲಭೂತವಾದಂತಹ ಶಿಕ್ಷಣವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಈ ಒಂದು ಶಿಕ್ಷಣದ ಮೂಲಕ, ಈ ಒಂದು ಆಶಯದ ಮೂಲಕ ಅಲ್ಲಿ ಜನರನ್ನು ಒಟ್ಟಿಗೆ ಸೇರಿಸ್ತಾರೆ. ನಾವೆಲ್ಲರೂ ಕೂಡ ಒಂದೇ ದೇವನ ಸೃಷ್ಟಿಗಳಾಗಿದ್ದೇವೆ ಅಂತ ಹೇಳಿ. ಹಿಂದೂಗಳನ್ನು ಸೃಷ್ಟಿಸಿದ್ದು ಒಬ್ಬ ದೇವ, ಕ್ರೈಸ್ತರನ್ನು ಸೃಷ್ಟಿಸಿದ್ದು ಮತ್ತೊಬ್ಬ ದೇವ, ಮುಸ್ಲಿಮರನ್ನು ಸೃಷ್ಟಿಸಿದ್ದು ಇನ್ನೊಬ್ಬ ದೇವ ಅಲ್ಲ. ಖಂಡಿತವಾಗಿಯೂ ಈ ವಿಚಾರಗಳನ್ನು, ಈ ವಿಷಯಗಳನ್ನು ಯಾರು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಎಲ್ಲ ಧರ್ಮದವರು, ಎಲ್ಲ ವಿಚಾರಧಾರೆಯವರಲ್ಲಿ ಈ ಬಗ್ಗೆ ಪ್ರಶ್ನಿಸಿದರೆ ಎಲ್ಲರ ಉತ್ತರವಾಗಿದೆ ಒಂದೇ, ನಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನಾಗಿದ್ದಾನೆ ಎನ್ನುವುದು. ಈ ಮೂಲಭೂತ ವಿಷಯವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದು ತನ್ನ ಸಮಾಜದ ಮುಂದೆ ಇಟ್ಟರು. ಸಂಪೂರ್ಣ ಮಾನವ ಕುಲವನ್ನು ಒಂದೇ ಎಂದು ಸಾರಿದರು. ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ.
ನಾವು ಯಾವ ರೀತಿ ಏಕದೇವನ ಸೃಷ್ಟಿಗಳೋ ಅದೇ ರೀತಿ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ ಎಂದು ಸ್ವಾಮಿ ವಿವೇಕಾನಂದರು ಇದನ್ನು ಅಧ್ಯಯನ ನಡೆಸಿದರು. ಅವರು ಈ ವಿಷಯದ ಬಗ್ಗೆ ಆಕರ್ಷಿತರಾದರು. ಇಸ್ಲಾಮಿನ ಈ ತತ್ವ ಸಿದ್ಧಾಂತದ ಬಗ್ಗೆ ಸ್ವಾಮಿ ವಿವೇಕಾನಂದ, ಪ್ರಸಿದ್ಧ ತತ್ವಜ್ಞಾನಿ, ಆಧುನಿಕ ಭಾರತದ ಪ್ರತಿಪಾದಕ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಸಂಪೂರ್ಣ ಮಾನವ ಕುಲವನ್ನು ಒಂದೇ ಎಂದು ಸಾರಿ ಸಮತ್ವ ಭಾವವನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಿದ್ದರೆ ಅದು ಕೇವಲ ಇಸ್ಲಾಂ ಧರ್ಮವಾಗಿದೆ. ಈ ಸಿದ್ಧಾಂತವನ್ನು ಸಾರ್ವತ್ರಿಕವಾಗಿ ಕಾರ್ಯರೂಪಕ್ಕೆ ತರಲು ಬೇರೆ ಯಾರಿಗೂ ಕೂಡ ಸಾಧ್ಯವಾಗಿಲ್ಲ ಅಂದು. ಏಕದೇವನ ಸೃಷ್ಟಿಗಳು ಒಂದೇ ತಂದೆ ತಾಯಿಯ ಮಕ್ಕಳು ಎಂಬ ಸಿದ್ಧಾಂತವನ್ನ ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ ಆ ಸಿದ್ಧಾಂತವನ್ನು ಜನರ ಮುಂದಿಟ್ಟು ಮತ್ತು ಅದನ್ನು ಸ್ಥಾಪಿಸಿದಂತಹ, ಯಶಸ್ವಿಯಾಗಿ ಸ್ಥಾಪಿಸಿದಂತಹ ಒಂದು ಸಿದ್ಧಾಂತ ಇದ್ದರೆ ಅದು ಇಸ್ಲಾಂ ಧರ್ಮವಾಗಿದೆ ಎಂದು. ಇಸ್ಲಾಂ ಜನಸಾಮಾನ್ಯರಿಗಾಗಿ ಬಂದಂತಹ ಸಂದೇಶವಾಗಿದೆ. ಸಮಾನತೆಯೇ ಅದರ ಮೊಟ್ಟ ಮೊದಲ ಆದೇಶ. ಇದು ಸ್ವಾಮಿ ವಿವೇಕಾನಂದರ ಮಾತುಗಳಾಗಿದೆ. ತನ್ನ ಅಧ್ಯಯನದ ಮೂಲಕ ಅವರು ಕಂಡುಕೊಂಡಂತಹ ಸತ್ಯವಾಗಿದೆ. ಇಸ್ಲಾಂ ಸಮಾನತೆಯ ಧರ್ಮವಾಗಿದೆ ಎಂದು. ಪರಸ್ಪರ ಪ್ರೀತಿಯೇ ಈ ಧರ್ಮದ ಒಟ್ಟು ಸಾರ. ಅದರಲ್ಲಿ ಜನಾಂಗೀಯತೆ, ವರ್ಣಭೇದ ಇತ್ಯಾದಿಗಳ ಗೊಂದಲವೇ ಇಲ್ಲ. ಇದರ ಸಂದೇಶವು ಬಹಳ ಸರಳವಾಗಿದೆ ಎಂದು ಸ್ವಾಮಿ ವಿವೇಕಾನಂದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ, ಇಸ್ಲಾಮಿನ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಮಾಜದಲ್ಲಿ ಸಮಾನತೆಗಾಗಿ ದುಡಿದಂತಹ ವ್ಯಕ್ತಿ. ಸಮಾಜದಲ್ಲಿ ಅಸಮಾನತೆ ಇರಬಾರದು, ಸಮಾಜದಲ್ಲಿ ಸಮಾನತೆ ಇರಬೇಕು, ಎಲ್ಲರೊಂದಿಗೂ ಕೂಡ ಒಂದೇ ರೀತಿಯಾಗಿ ವ್ಯವಹರಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪವಿತ್ರ ಕುರಾನ್ನ ಸಂದೇಶವಾದಂತಹ ಯಾ ಅಯ್ಯುಹನ್ನಾಸ್ ಇನ್ನಿ ಖಲಕ್ನಾಕುಂ ಮಿನ್ ಝಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಓ ಮನುಷ್ಯರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದೆವು. ನಿಮ್ಮನ್ನು ವಿವಿಧ ಗೋತ್ರಗಳಾಗಿ, ವಿವಿಧ ಜನಾಂಗಗಳಾಗಿ ವಿಂಗಡಿಸಿದ್ದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ. ನಿಮ್ಮಲ್ಲಿ ಯಾರು ಧರ್ಮನಿಷ್ಠನೋ ಆತನು ದೇವನ ಬಳಿ ಅತ್ಯಂತ ಗೌರವಕ್ಕೆ ಪಾತ್ರನು ಎನ್ನುವಂತಹ ಪವಿತ್ರ ಕುರಾನಿನ ಈ ಶಿಕ್ಷಣದ ಆಧಾರದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಸಮಾನತೆಯ ಒಂದು ಸಮಾಜವನ್ನು ಅಲ್ಲಿ ನಿರ್ಮಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಅದೇ ರೀತಿ ತನ್ನ ಹಜ್ಜತುಲ್ ವಿದಾ ಕೊನೆಯ ಭಾಷಣದಲ್ಲಿ, ವಿದಾಯ ಭಾಷಣದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ವಿಷಯವನ್ನು ಮತ್ತಷ್ಟು ಒತ್ತು ಕೊಟ್ಟು ಅವರು ಹೇಳ್ತಾರೆ, ಅರಬನಿಗೆ ಅರಬನಿಗಿಂತ ಯಾವುದೇ ಶ್ರೇಷ್ಠತೆ ಇಲ್ಲ. ಬಿಳಿಯನಿಗೆ ಕರಿಯನಿಗೆ ಬಿಳಿಯನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ. ಶ್ರೇಷ್ಠತೆ ಇರುವುದಾದರೆ ಅದು ಧರ್ಮಭಕ್ತಿಯ ಆಧಾರದಲ್ಲಿ ಆಗಿದೆ, ದೇವ ಭಯಭಕ್ತಿಯ ಆಧಾರದಲ್ಲಾಗಿದೆ. ನೀವೆಲ್ಲರೂ ಆದಮನ ಮಕ್ಕಳು, ಆದಮರಾದರೋ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವರು ಎನ್ನುವಂತಹ ಈ ಉಜ್ವಲವಾದಂತಹ ಸಮಾನತೆಯ ಸಂದೇಶವನ್ನು ಅವರು ಜನತೆಯ ಮುಂದಿಡ್ತಾರೆ. ಕೇವಲ ವಿಷಯಗಳನ್ನು ಅವರು ಪ್ರಸ್ತುತಪಡಿಸಿದ್ದಲ್ಲ, ಬದಲಾಗಿ ಪ್ರಾಯೋಗಿಕವಾಗಿ ಅಂತಹ ಒಂದು ಸಮಾನತೆಯ ಸಮಾಜವನ್ನು ಅಲ್ಲಿ ಅವರು ನಿರ್ಮಿಸಿ ತೋರಿಸ್ತಾರೆ. ಸ್ವಾಮಿ ವಿವೇಕಾನಂದರನ್ನು ಆಕರ್ಷಣೆಗೊಳಿಸಿದಂತಹ, ಅವರು ಆಕರ್ಷಿತರಾದಂತಹ ವಿಷಯ ಇದುವೇ ಆಗಿದೆ, ಇಸ್ಲಾಮಿನ ಸಮಾನತೆ ಎನ್ನುವಂತಹದ್ದು. ಅದೇ ರೀತಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರ್ತಿ, ಖ್ಯಾತ ಕವಯಿತ್ರಿ ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ, ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸಿ ಅದನ್ನು ಕಾರ್ಯರೂಪಕ್ಕೆ ತಂದ ಪ್ರಥಮ ಧರ್ಮವೇ ಇಸ್ಲಾಂ ಆಗಿದೆ ಅಂತ ಹೇಳಿ. ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸಿ ಅದನ್ನು ಪ್ರಾಯೋಗಿಕವಾಗಿ ಇಲ್ಲಿ ನೆಲೆಗೊಳಿಸಿದಂತಹ ಒಂದು ಧರ್ಮ ಇದ್ದರೆ ಅದು ಇಸ್ಲಾಂ ಧರ್ಮವಾಗಿದೆ ಅಂತ ಹೇಳಿ. ಮಸೀದಿಯ ಮಿನಾರಗಳಿಂದ ಆದಾನ್ ಕರೆ ಮೊಳಗುವಾಗ ಭಕ್ತರೆಲ್ಲರೂ ಬಂದು ಮಸೀದಿಯಲ್ಲಿ ಒಂದುಗೂಡುತ್ತಾರೆ. ಅಲ್ಲಿ ಬಡವ ಶ್ರೀಮಂತ ಎನ್ನುವಂತಹ ಭೇದ ಇಲ್ಲದೆ, ರಾಜ ಪ್ರಜೆ ಎನ್ನುವಂತಹ ಭೇದ ಇಲ್ಲದೆ ಪರಸ್ಪರ ಭುಜವನ್ನು ತಾಗಿಸಿ ಅಲ್ಲಾಹು ಅಕ್ಬರ್, ಅಲ್ಲಾಹನು ಶ್ರೇಷ್ಠನು, ಅಲ್ಲಾಹನು ಮಹಾನನು ಎನ್ನುವಂತಹ ಈ ಘೋಷಣೆಯೊಂದಿಗೆ ಸಾಷ್ಟಾಂಗವೆರಗಿದಾಗ ಇಸ್ಲಾಮಿನ ಪ್ರಜಾಸತ್ತೆ, ಇಸ್ಲಾಮಿನ ಸಮಾನತೆ ಅಲ್ಲಿ ಸಾಕ್ಷಾತ್ಕಾರಗೊಳ್ಳುವುದನ್ನು ನಾವು ಕಾಣುತ್ತೇವೆ ಎಂದು ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ. ಸರೋಜಿನಿ ನಾಯ್ಡು ಅವರು ಕೂಡ
ಇಸ್ಲಾಮಿನ ಬಗ್ಗೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ನಿಷ್ಪಕ್ಷಪಾತವಾಗಿ ಅಧ್ಯಯನವನ್ನು ನಡೆಸ್ತಾರೆ. ಆ ನಿಷ್ಪಕ್ಷಪಾತವಾದಂತಹ ಅಧ್ಯಯನದ ಮೂಲಕ ಅವರು ಕಂಡುಕೊಂಡಂತಹ ಒಂದು ಸತ್ಯವಾಗಿದೆ, ಇಸ್ಲಾಂ ಈ ಜಗತ್ತಿಗೆ ಸಮಾನತೆಯನ್ನು ಬೋಧಿಸಿದಂತಹ ಒಂದು ಧರ್ಮವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ವಿಷಯದಲ್ಲಿ ಈ ಸಮಾನತೆಯನ್ನು ಸ್ಥಾಪಿಸಲಿಕ್ಕಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಯಾಗಿದ್ದಾರೆ ಎಂದು ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ. ಓರ್ವ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನ ಸಹೋದರನೆಂದು ಪರಿಗಣಿಸುವ ಇಸ್ಲಾಮಿನ ಈ ಅಭೇದ್ಯವಾದ ಏಕತೆಯು ನನ್ನನ್ನು ಅನೇಕ ಬಾರಿ ಮಂತ್ರಮುಗ್ಧಗೊಳಿಸಿದೆ ಎಂದು ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮನುಷ್ಯನನ್ನು ದೇವನೊಂದಿಗೆ ಜೋಡಿಸಿದ್ದು ಮಾತ್ರವಲ್ಲ, ಮನುಷ್ಯನಿಗೆ ದೇವನೊಂದಿಗೆ ಯಾವೆಲ್ಲ ಸಂಬಂಧ ಇರಬೇಕು ಎಂಬುದನ್ನು ಹೇಳಿಕೊಟ್ಟದ್ದು ಮಾತ್ರವಲ್ಲ, ಬದಲಾಗಿ ಅವರು ಮನುಷ್ಯನೊಂದಿಗೆ ಜೋಡಿಸುವಂತಹ ಕೆಲಸವನ್ನು ಮಾಡಿದರು. ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನೊಂದಿಗೆ ಇರುವಂತಹ ಹಕ್ಕು ಬಾಧ್ಯತೆಗಳೇನು, ತನ್ನ ಸಹಚರನೊಂದಿಗೆ ಇರುವಂತಹ ಹಕ್ಕು ಬಾಧ್ಯತೆಗಳೇನು, ತನ್ನ ನೆರೆಹೊರೆಯವನೊಂದಿಗೆ ಇರುವಂತಹ ಹಕ್ಕು ಬಾಧ್ಯತೆಗಳೇನು, ಸಮಾಜದಲ್ಲಿ ತನಗಿರುವಂತಹ ಹಕ್ಕು ಬಾಧ್ಯತೆಗಳೇನು ಎಂಬುದೆಲ್ಲವನ್ನು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಕಲಿಸಿಕೊಡುತ್ತಾರೆ. ಈ ರೀತಿ ಓರ್ವ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನ ಸಹೋದರನೆಂದು ಪರಿಗಣಿಸುವಂತಹ ಈ ಇಸ್ಲಾಂ ಧರ್ಮದ ಬಗ್ಗೆ ಖ್ಯಾತ ಕವಯಿತ್ರಿ, ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು ಅವರು ಉತ್ತಮ ಅಭಿಪ್ರಾಯವನ್ನು ತಾಳುತ್ತಾರೆ. ಭಾರತದ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಪ್ರವಾದಿಯವರ ನಿರಾಡಂಬರ ಜೀವನ, ಪೂರ್ಣ ನಿಷ್ಕಾಪಟ್ಯತೆ, ವಾಗ್ದಾನಗಳ ಬಗ್ಗೆ ಅವರಿಗಿದ್ದಂತಹ ನಿಷ್ಠೆ, ಧರ್ಮ ಪ್ರಚಾರ ಕಾರ್ಯದಲ್ಲಿ ಅವರಿಗಿದ್ದ ಎದೆಗಾರಿಕೆ, ನಿರ್ಭೀತಿ ಮತ್ತು ದೇವನಲ್ಲಿದ್ದ ಪೂರ್ಣ ನಂಬಿಕೆ ಅವರ ಮುಂದಿದ್ದ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸಿದ ಅಸ್ತ್ರ ಇವುಗಳಾಗಿದ್ದೇವೆ ಹೊರತು ಖಡ್ಗವಾಗಿರಲಿಲ್ಲ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸರಳ ಬದುಕು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಜಗತ್ತಿನಲ್ಲಿ ಸರಳವಾಗಿ ಬದುಕಿದವರು. ಅವರ ಜೀವನ ಬಹಳ ಸರಳತೆಯಿಂದ ಕೂಡಿತ್ತು. ಅವರ ವಸ್ತ್ರ, ಅವರ ಆಹಾರ, ಅವರ ವಸತಿ ಇದೆಲ್ಲವೂ ಕೂಡ ಬಹಳ ಸರಳತೆಯಿಂದ ಕೂಡಿತು. ಅವರು ಎಂದೂ ಹಾಸಿಗೆಯಲ್ಲಿ ಮಲಗಿದವರಲ್ಲ, ಬೆಡ್ಡಿನಲ್ಲಿ ಮಲಗಿದವರಲ್ಲ. ಬೆಡ್ಡಿನಲ್ಲಿ ಮಲಗುವಂತಹ ಎಲ್ಲ ಅವಕಾಶಗಳು ಅವರ ಮುಂದಿತ್ತು. ಆದರೆ ಅವರು ಅದನ್ನು ತಡೆದು ಅವರು ಚಾಪೆಯಲ್ಲಿ ಮಲಗಿದರು. ಚಾಪೆಯಲ್ಲಿ ಮಲಗಿದಂತಹ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ರಸ್ತೆಗಳಲ್ಲಿ ಸಂಚರಿಸ್ತಾ ಇದ್ರು, ಜನರ ಸುಖ ದುಃಖಗಳನ್ನು ಅವರು ವಿಚಾರಿಸ್ತಾ ಇದ್ರು, ಜನರ ಸಂಕಷ್ಟಗಳನ್ನು ನೀಗಿಸ್ತಾ ಇದ್ರು. ಮಾರುಕಟ್ಟೆಗೆ ಹೋಗ್ತಾ ಇದ್ರು, ಪೇಟೆಗೆ ಹೋಗಿ ಅಲ್ಲಿನ ಆಗುಹೋಗುಗಳನ್ನು ಅವಲೋಕಿಸ್ತಾ ಇದ್ರು, ಅಲ್ಲಿನ ಸಮಸ್ಯೆಗಳನ್ನು ನೀಗಿಸಲಿಕ್ಕಾಗಿ ಅವರು ಪ್ರಯತ್ನಿಸ್ತಾ ಇದ್ರು. ಬಡವರೊಂದಿಗೆ, ನಿರ್ಗತಿಕರೊಂದಿಗೆ ಬೆರೆಯುತ್ತಾ ಇದ್ರು. ವಿಧವೆಯರಿಗೆ, ಬಡವರಿಗೆ ಸಹಾಯ ಮಾಡ್ತಾ ಇದ್ರು, ಹಿರಿಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ರು, ಮಕ್ಕಳೊಂದಿಗೆ ಆಟವಾಡ್ತಾ ಇದ್ರು, ಮಕ್ಕಳೊಂದಿಗೆ ಆಟವಾಡಿ ತಾನೂ ಕೂಡ ಅವರ ಜೊತೆಗೆ ನಗುತ್ತಾ ಇದ್ರು. ಅದೇ ರೀತಿ ಮನೆಯಲ್ಲಿ ಮಡದಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ರು. ಇಂತಹ ಸರಳ ವ್ಯಕ್ತಿತ್ವವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವ್ಯಕ್ತಿತ್ವ. ರೋಗಿಯ ಸಂದರ್ಶನ ಮಾಡ್ತಾ ಇದ್ರು, ಅಲ್ಲಿ ಅವರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ರು, ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ರು. ಓರ್ವ ಸಾಮಾನ್ಯ ವ್ಯಕ್ತಿಯಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಬಾಳಿ ಬದುಕಿದರು. ಇದು ಗಾಂಧೀಜಿಯನ್ನು ಆಕರ್ಷಿಸಿದಂತಹ ಒಂದು ವಿಷಯವಾಗಿತ್ತು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸರಳ ಜೀವನ. ಅದೇ ರೀತಿ ಕಾಪಟ್ಯತೆ ಎಂಬುದು ಅವರ ಜೀವನದಲ್ಲಿ ಇರಲಿಲ್ಲ. ಬಹಳ ಪ್ರಾಮಾಣಿಕವಾದಂತಹ ಜೀವನವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ. ಎಂದೂ ಕೂಡ ಮೋಸ ವಂಚನೆ ಮಾಡದಂತಹ ವ್ಯಕ್ತಿ, ಸಾದಿಕ್ ಅಮೀನ್ ಎಂದು ಬಿರುದು ಗಳಿಸಿದಂತಹ ವ್ಯಕ್ತಿ, ಸತ್ಯಸಂಧ, ವಿಶ್ವಾಸಾರ್ಹ ಎನ್ನುವಂತಹ ಬಿರುದನ್ನು ಗಳಿಸಿದಂತಹ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಅವರ ಜೀವನ ನಿಷ್ಕಾಪಟ್ಯತೆಯಿಂದ ಕೂಡಿತು. ಅದೇ ರೀತಿ ವಾಗ್ದಾನಗಳ ಬಗ್ಗೆ ಅವರಿಗಿದ್ದಂತಹ ನಿಷ್ಠೆ, ವಾಗ್ದಾನಗಳನ್ನು ಪಾಲಿಸುವುದರಲ್ಲಿ ಅವರು ಬಹಳ ಮುಂದಿದ್ದರು. ಎಂದೂ ಕೂಡ ವಾಗ್ದಾನವನ್ನು ಉಲ್ಲಂಘಿಸಿದವರಲ್ಲ. ಅದು ಶತ್ರು ಇರಲಿ, ಮಿತ್ರ ಇರಲಿ, ಯಾರಿಗಾದರೂ ಕೂಡ ವಾಗ್ದಾನ ಮಾಡಿದರೆ ಅವರು ವಾಗ್ದಾನವನ್ನು ಈಡೇರಿಸ್ತಾ ಇದ್ರು. ಯಾವಾಗಲೂ ಅವರು ವಾಗ್ದಾನವನ್ನು ಉಲ್ಲಂಘಿಸಿದವರಲ್ಲ. ಆದ ಕಾರಣ ಸ್ವತಃ ಅವರ ಶತ್ರುಗಳು ಕೂಡ ಅವರ ವಸ್ತುಗಳನ್ನು, ವಿಶ್ವಸ್ತ ನಿಧಿಗಳನ್ನು, ಅಮಾನತನ್ನು ತಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಒಪ್ಪಿಸ್ತಾ ಇದ್ರು. ಯಾಕಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನು
ಸಮರ್ಪಕವಾಗಿ ಇದನ್ನು ಸಂರಕ್ಷಿಸ್ತಾರೆ. ಇವರು ಮೋಸ ವಂಚನೆ ಮಾಡದಂತಹ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿ ಶತ್ರುಗಳು ಕೂಡ ಅವರ ವಸ್ತುಗಳನ್ನು ತಂದು ಕೊಡ್ತಾ ಇದ್ದದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ. ಇಂತಹ ಒಂದು ಪರಿಶುದ್ಧ ಜೀವನವಾಗಿತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ. ಗಾಂಧೀಜಿ ಅವರು ಹೇಳ್ತಾ ಇರುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಂತಹ ಗುಣ ವಿಶೇಷತೆಗಳಾಗಿದೆ, ಅವರ ಮುಂದೆ ಇದ್ದಂತಹ ಅಡ್ಡಿ ಆತಂಕಗಳನ್ನು ಹೋಗಲಾಡಿಸಿದ್ದು ವಿನ ಖಡ್ಗವಲ್ಲ ಅಂತ ಹೇಳಿ. ಖಡ್ಗದಿಂದ ಇಡೀ ಅರೇಬಿಯಾವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬದಲಿಸಿದ್ದಲ್ಲ, ಬದಲಾಗಿ ಸ್ವತಃ ಅವರ ಗುಣ ವಿಶೇಷತೆಗಳಾಗಿದೆ, ಅವರ ಸ್ವಭಾವವಾಗಿದೆ, ಅವರ ಚಾರಿತ್ರ್ಯವಾಗಿದೆ ಒಂದು ಸಮಾಜವನ್ನು ಬದಲಿಸಿದ್ದು. ಖಡ್ಗದಿಂದ ಬಲ ಪ್ರಯೋಗದಿಂದ ಒಂದು ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದು ಸಾಧ್ಯ ಇದೆ ಎಂದಾದರೆ ಆ ಪ್ರಯೋಗವನ್ನು ನಾವು ಇಂದು ಸಮಾಜದಲ್ಲಿ ಮಾಡಬಹುದಿತ್ತು. ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಂದು ಎಷ್ಟೇ ಕಠಿಣ ಕಾನೂನುಗಳು ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಬಂದರೂ ಕೂಡ ಮನುಷ್ಯನ ಸುಧಾರಣೆಯಾಗ್ತಾ ಇಲ್ಲ. ಸಿಸಿ ಕ್ಯಾಮೆರಾಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಅದೇ ರೀತಿ ಕಾನೂನುಗಳು ಹೊಸತು ಬರ್ತಾ ಇದೆ, ಕಠಿಣ ಕಾನೂನುಗಳು. ಆದರೂ ಕೂಡ ಇಲ್ಲಿ ಕೆಡುಕುಗಳು ಹೆಚ್ಚಾಗ್ತಾ ಇದೆ, ನೈತಿಕ ಅಧಪತನ ಹೆಚ್ಚಾಗ್ತಾ ಇದೆ. ಸಿಸಿ ಕ್ಯಾಮೆರಾಗಳಿಂದ, ಕಾನೂನುಗಳಿಂದ ಒಂದು ಸಮಾಜವನ್ನು ಸುಧಾರಿಸಲಿಕ್ಕೆ, ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಜನರ ಮನವನ್ನು ಪರಿವರ್ತಿಸಬೇಕು, ಜನರ ಹೃದಯವನ್ನು ಪರಿವರ್ತಿಸಬೇಕು, ಜನರ ಜೀವನದಲ್ಲಿ, ಅವರ ಸ್ವಭಾವದಲ್ಲಿ, ಚಾರಿತ್ರ್ಯದಲ್ಲಿ ಸುಧಾರಣೆಯನ್ನು ತರಬೇಕು. ಆಗ ಮಾತ್ರ ಒಂದು ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಇದು ಮಹಾತ್ಮ ಗಾಂಧೀಜಿಯವರು ಬಹಳ ಹೆಮ್ಮೆಯಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳಿಕೊಳ್ಳುವಂತಹ ವಿಷಯವಾಗಿದೆ. ಲಿಯೋ ಟಾಲ್ಸ್ಟಾಯ್, ರಷ್ಯಾದ ಬರಹಗಾರ, ಚಿಂತಕ ಮತ್ತು ಸುಧಾರಕ, ಅವರು ಹೇಳ್ತಾರೆ, ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಪ್ರಭಾವಿತನಾಗಿದ್ದೇನೆ, ಅವರ ಜೀವನದಿಂದ ನಾನು ಪ್ರಭಾವಿತನಾಗಿದ್ದಾನೆ. ಯಾಕಂತ ಹೇಳಿದ್ರೆ ತಮ್ಮ ಶತ್ರುಗಳಿಂದಲೂ ಕೂಡ ಗೌರವಕ್ಕೆ ಪಾತ್ರರಾದಂತಹ ಶ್ರೇಯಸ್ಸು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗಲ್ಲದೆ ಇನ್ನಾರಿಗೂ ಕೂಡ ಈ ಜಗತ್ತಿನಲ್ಲಿ ಲಭ್ಯವಾಗಲಿಲ್ಲ ಅಂತೇಳಿ. ಅವರ ಶತ್ರುಗಳು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ. ಬಹಳ ಪ್ರಾಮಾಣಿಕವಾದಂತಹ ವ್ಯಕ್ತಿ, ಸತ್ಯಸಂಧ ವ್ಯಕ್ತಿ, ಪರಿಶುದ್ಧ ವ್ಯಕ್ತಿ ಅಂತ ಹೇಳಿ ಶತ್ರುಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸರ್ಟಿಫಿಕೇಟ್ ನೀಡಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಂದಂತಹ ಸಂದೇಶ, ಅವರು ಜನರ ಮುಂದೆ ಇಟ್ಟಂತಹ ಆಶಯಗಳು, ಏಕದೇವತ್ವದ ಸಿದ್ಧಾಂತ, ಪ್ರವಾದಿತ್ವ, ಪರಲೋಕ, ಈ ಎಲ್ಲ ಆಶಯಗಳನ್ನು, ಎಲ್ಲ ಸಿದ್ಧಾಂತಗಳನ್ನು ಅವರ ಶತ್ರುಗಳು ವಿರೋಧಿಸಿರಬಹುದು. ಆದರೆ ಎಂದೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚಾರಿತ್ರ್ಯದ ಬಗ್ಗೆ, ಅವರ ಗುಣ ಸ್ವಭಾವದ ಬಗ್ಗೆ ಅವರು ಎಂದೂ ಕೂಡ ಆಕ್ಷೇಪ ಎತ್ತಲಿಲ್ಲ. ಕಾರಣ ಅಂತಹ ಒಂದು ಪರಿಶುದ್ಧ ವ್ಯಕ್ತಿತ್ವವಾಗಿತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯಕ್ತಿತ್ವ. ಲಿಯೋ ಟಾಲ್ಸ್ಟಾಯ್ ಅವರು ಈ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಚಾರಿತ್ರ್ಯದ ಬಗ್ಗೆ ಅವರು ಈ ಜನತೆಯ ಮುಂದೆ ಇಡ್ತಾರೆ. ಅವರು ಎಲ್ಲರೊಂದಿಗೂ ಕೂಡ ಒಂದೇ ರೀತಿಯಾಗಿ ನ್ಯಾಯ ಪಾಲಿಸುತ್ತಿದ್ದಂತಹ ವ್ಯಕ್ತಿ. ಅದು ಮಿತ್ರ ಆಗಿರಲಿ, ಶತ್ರು ಆಗಿರಲಿ, ಶ್ರೀಮಂತ ಆಗಿರಲಿ, ಬಡವ ಆಗಿರಲಿ, ಪ್ರಬಲ ಆಗಿರಲಿ, ದುರ್ಬಲ ಆಗಿರಲಿ, ಇದು ಯಾವುದೇ ಭೇದ ಭಾವ ಇಲ್ಲದೆ ಅವರು ಎಲ್ಲರೊಂದಿಗೂ ಕೂಡ ಸಮಾನವಾಗಿ ನ್ಯಾಯವನ್ನು ಪರಿಪಾಲಿಸ್ತಾ ಇದ್ರು. ವಾಷಿಂಗ್ಟನ್ ಇರ್ವಿಂಗ್, ಅಮೆರಿಕಾದ ಗ್ರಂಥಕರ್ತ ಮತ್ತು ಇತಿಹಾಸಕಾರ, ಇದನ್ನು ಕೋಟ್ ಮಾಡ್ತಾರೆ. ಈ ಒಂದು ವಿಷಯವನ್ನು ಇತಿಹಾಸದಲ್ಲಿ ಉಲ್ಲೇಖಿಸ್ತಾರೆ. ವಾಷಿಂಗ್ಟನ್ ಇರ್ವಿಂಗ್ ಅವರು ಹೇಳ್ತಾರೆ, ಸಮಾನವಾಗಿ ನ್ಯಾಯವನ್ನು ಪರಿಪಾಲಿಸಿದಂತಹ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನ್ಯಾಯ ಪರಿಪಾಲನೆಯಲ್ಲಿ ತನ್ನವರು ಇತರರು ಎನ್ನುವಂತಹ ಭೇದ ಭಾವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ಇರಲಿಲ್ಲ ಎಂದು ವಾಷಿಂಗ್ಟನ್ ಇರ್ವಿಂಗ್ ಹೇಳ್ತಾರೆ. ಅದೇ ರೀತಿ ಜಸ್ಟಿಸ್ ಪಿರ್ರೆ ಕ್ರೈಬೈಟ್ಸ್, ಅಮೆರಿಕಾದ ಪ್ರಸಿದ್ಧ ನ್ಯಾಯಾಧೀಶ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ, ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಹೇಳ್ತಾರೆ, ಜಗತ್ತು ಕಂಡ ಮಹಿಳಾ ಹಕ್ಕುಗಳ ಪ್ರತಿಪಾದಕರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತಿ ಶ್ರೇಷ್ಠರಾಗಿದ್ದಾರೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂತಹ ಎಲ್ಲ ಹಕ್ಕುಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ನೀಡಿದರು ಎಂದು ಈ ನ್ಯಾಯಾಧೀಶ, ಜಗತ್ಪ್ರಸಿದ್ಧ ನ್ಯಾಯಾಧೀಶ, ನ್ಯಾಯಮೂರ್ತಿ ಜಸ್ಟಿಸ್ ಪಿರ್ರೆ ಕ್ರೈಬೈಟ್ಸ್ ಅವರು ಹೇಳ್ತಾರೆ. ಈ ಜಗತ್ತು ಕಂಡಂತಹ ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಸುಮ್ಮನೆ ಹೇಳಿದ್ದಲ್ಲ, ಯಾರನ್ನೋ ಮೆಚ್ಚಿಸಲಿಕ್ಕಾಗಿ ಈ ರೀತಿ ತನಗೆ ಏನೋ ಜನರು ಬಹುಮಾನಗಳನ್ನು ಕೊಡಲಿ ಎಂದು ಅವರು ಹೇಳಿದಂತಹ ಮಾತುಗಳಾಗಿಲ್ಲ. ಹಾಗೆ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಈ ರೀತಿ ಹೇಳಬೇಕಾದರೆ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನವನ್ನು ಅಧ್ಯಯನ ನಡೆಸಲೇಬೇಕು.
ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವ ಕಾಲಘಟ್ಟದಲ್ಲಿ ಬದುಕಿದರು ಎನ್ನುವಂತಹ ಆ ಕಾಲಘಟ್ಟದ ಆ ಚಿತ್ರಣ ಅವರ ಮುಂದೆ ಇರಬೇಕು. ಆಗ ಮಾತ್ರ ಈ ಜಸ್ಟಿಸ್ಗೆ ಹೀಗೆ ಹೇಳಲಿಕ್ಕೆ ಸಾಧ್ಯ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜೀವಿಸಿದಂತಹ ಒಂದು ಸಮಾಜ ಹೆಣ್ಣನ್ನು ಭೋಗದ ವಸ್ತು ಎಂದು ಪರಿಗಣಿಸುತ್ತಿದ್ದಂತಹ ಒಂದು ಸಮಾಜ ಆಗಿತ್ತು. ಅಷ್ಟು ಮಾತ್ರವಲ್ಲ, ಹೆಣ್ಣು ಮನೆಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಅಪಮಾನ ಎಂದು ಭಾವಿಸಿದಂತಹ ಒಂದು ಸಮಾಜವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹುಟ್ಟಿ ಬೆಳೆದಂತಹ ಸಮಾಜ. ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದಾಗ ಆ ಮಗುವನ್ನು ಕೊಂಡು ಹೋಗಿ ಜೀವಂತವಾಗಿ ಹೂಳುತ್ತಿದ್ದಂತಹ ಒಂದು ಕಿರಾತಕ ಸಂಪ್ರದಾಯದ ಸಮಾಜವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಸಮಾಜ. ಪವಿತ್ರ ಕುರಾನ್ನ ಸೂಕ್ತಗಳು ಅವತೀರ್ಣವಾಯಿತು. ವೈಜಲ್ ಮೌದತು ಸುಯಿಲತ್ ಬಿಅಯ್ಯಿ ಜಂಬಿನ್ ಕುತಿಲತ್. ಹೂಳಲ್ಪಟ್ಟ ಮಗುವಿನೊಂದಿಗೆ ನಾಳೆ ಪರಲೋಕದಲ್ಲಿ ವಿಚಾರಣೆ ದಿನ ಪ್ರಶ್ನಿಸ್ತಾನೆ. ಅಲ್ಲಿ ಯಾರು ಹೂತಿದ್ದಾನೋ ಅವನೊಂದಿಗೆ ಕೇಳುವುದಲ್ಲ, ಹೂಳಲ್ಪಟ್ಟ ಮಗುವಿನೊಂದಿಗೆ ಕೇಳಲಾಗ್ತದೆ, ಯಾವ ಕಾರಣಕ್ಕಾಗಿ ನಿನ್ನನ್ನು ಹೂಳಲಾಯಿತು, ಯಾವ ಕಾರಣಕ್ಕಾಗಿ ನಿನ್ನನ್ನು ಕೊಲ್ಲಲಾಯಿತು ಎಂದು ಅಲ್ಲಾಹನು ಪ್ರಶ್ನಿಸ್ತಾನೆ. ಈ ಒಂದು ಪವಿತ್ರ ಕುರಾನ್ನ ಬೆಳಕಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಅರೇಬಿಯಾದಲ್ಲಿ ಒಂದು ಪರಿವರ್ತನೆಯನ್ನು ತರ್ತಾರೆ. ಹೆಣ್ಣಿಗೆ ಗೌರವದ ಸ್ಥಾನಮಾನ ಅಲ್ಲಿ ಸಿಗ್ತದೆ. ಹೆಣ್ಣಿಗೆ ಸಿಗಬೇಕಾದಂತಹ ಎಲ್ಲ ಹಕ್ಕುಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ನೀಡ್ತಾರೆ. ತಾಯಿಯ ಪಾದದಡಿ ಸ್ವರ್ಗ ಇದೆ ಅಂತ ಹೇಳಿ ಆ ಹೆಣ್ಣಿನ ಶ್ರೇಷ್ಠತೆಯನ್ನು, ತಾಯಿಯ ಮಹತ್ವವನ್ನು ಅವರು ಸಮಾಜದ ಮುಂದೆ ಇಡ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ತನ್ನ 3 ಹೆಣ್ಣು ಮಕ್ಕಳಿಗೆ ಅತ್ಯುತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ತರಬೇತಿಗೊಳಿಸಿ ಬೆಳೆಸುವುದಾದರೆ ನಿಮಗೆ ಸ್ವರ್ಗ ಇದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಆ ಸಮಾಜದಲ್ಲಿ ಹೆಣ್ಣಿಗೆ ಗೌರವದ ಸ್ಥಾನಮಾನ ದೊರೆಯಿತು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾಹ ಮಾರ ಎಂಬ ಖ್ಯಾತಿಯ ವಿಶ್ವಕವಿ ಅಲ್ಲಾಮಾ ಇಕ್ಬಾಲ್ ಅವರು ಹೇಳ್ತಾರೆ, ಒಂದು ವೇಳೆ ನನಗೆ ಧರ್ಮದ ಬಗ್ಗೆ, ಪ್ರವಾದಿಯ ಬಗ್ಗೆ, ದೇವನ ಬಗ್ಗೆ ಯಾವುದೇ ನಾಲೆಜ್ ಇಲ್ಲದೆ, ಯಾವುದೇ ಜ್ಞಾನ ಇಲ್ಲದೆ ನಾನು ಪವಿತ್ರ ಕುರಾನನ್ನು ಅಧ್ಯಯನ ನಡೆಸಿದ್ದೇ ಆದರೆ ನಾನು ಭಾವಿಸುತ್ತಿದ್ದೆ ಈ ಗ್ರಂಥವನ್ನು ಯಾವುದೋ ಒಂದು ಹೆಣ್ಣು ಬರೆದಿದ್ದಾಳೆ ಎಂದು. ಯಾಕೆಂತ ಹೇಳಿದ್ರೆ ಪವಿತ್ರ ಕುರಾನ್ ಅಷ್ಟು ಕೂಡ ಹೆಣ್ಣಿಗೆ ಪ್ರಾಧಾನ್ಯತೆಯನ್ನು ನೀಡಿದೆ. ಹೆಣ್ಣಿನ ಹಕ್ಕು ಬಾಧ್ಯತೆಗಳ ಬಗ್ಗೆ ಪವಿತ್ರ ಕುರಾನ್ ಚರ್ಚಿಸಿದೆ, ವಿಮರ್ಶಿಸಿದೆ. ಪವಿತ್ರ ಕುರಾನ್ ಹೆಣ್ಣಿನ, ಮಹಿಳೆಯ ಗೌರವವನ್ನು, ಘನತೆಯನ್ನು ಎತ್ತಿ ಹಿಡಿದಿದೆ. ಈ ಕಾರಣ ಅಲ್ಲಾಮಾ ಇಕ್ಬಾಲ್ ಅವರು ಈ ಬಗ್ಗೆ, ಪವಿತ್ರ ಕುರಾನ್ನ ಬಗ್ಗೆ ಅವರು ಹೇಳ್ತಾರೆ, ಒಂದು ವೇಳೆ ಪವಿತ್ರ ಕುರಾನನ್ನು ಈ ರೀತಿ ನಾನು ಅಧ್ಯಯನ ಮಾಡಿದ್ದಾದರೆ ನಾನು ಒಂದು ತೀರ್ಮಾನಕ್ಕೆ ಬರ್ತಿದ್ದೆ, ಪವಿತ್ರ ಕುರಾನ್ ಯಾವುದೋ ಒಂದು ಹೆಣ್ಣು ಬರೆದದ್ದಾಗಿರಬಹುದು ಅಂತ ಹೇಳಿ. ಆಲ್ಫಾನ್ ಡಿ ಲಾ ಮಾರ್ಟಿನ್, ಫ್ರೆಂಚ್ ಬರಹಗಾರ, ಕವಿ ಮತ್ತು ರಾಜನೀತಿ ತಜ್ಞ, ಅವರು ಹೇಳ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೊಂದಿಗೆ ಯಾರನ್ನೂ ಕೂಡ ತುಲನೆ ಮಾಡಲು ಸಾಧ್ಯ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸರಿಸಾಟಿಯಾದಂತಹ ಒಂದು ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ಅಂತಹ ಒಂದು ಅನುಪಮ ವ್ಯಕ್ತಿತ್ವವಾಗಿದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯಕ್ತಿತ್ವ. ಈ ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳಿಗೆ ಜೀವನದ ಯಾವುದಾದರೊಂದು ರಂಗದಲ್ಲಿ ಮಾತ್ರ ತಮ್ಮ ಪ್ರಭಾವವನ್ನು ಬೀರಲು ಸಾಧ್ಯವಾಗಿದ್ದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮನುಷ್ಯ ಜೀವನದ ಎಲ್ಲ ರಂಗಗಳಲ್ಲೂ ತಮ್ಮ ಪ್ರಭಾವವನ್ನು ಬೀರಲು ಸಾಧ್ಯವಾಗಿದೆ ಎಂದು ಆಲ್ಫಾನ್ ಡಿ ಲಾ ಮಾರ್ಟಿನ್ ಅವರು ಹೇಳ್ತಾರೆ. ಈ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಅತ್ಯಂತ ಮಹಾನ್ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿಗೆ ಅನೇಕ ಮಹಾಪುರುಷರುಗಳು, ಅನೇಕ ನಾಯಕರುಗಳು ಬಂದಿರಬಹುದು, ಆದರೆ ಅವರೆಲ್ಲರೂ ಕೂಡ ಜೀವನದ ಯಾವುದಾದರೂ ಒಂದು ಸೀಮಿತ ರಂಗಕ್ಕೆ ಮಾತ್ರ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹೊರತು ಜೀವನದ ಸಕಲ ರಂಗಗಳಿಗೂ ಕೂಡ ಅವರ ಜೀವನದಲ್ಲಿ ನಮಗೆ ಮಾರ್ಗದರ್ಶನಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನವನ್ನು ಅಧ್ಯಯನ ನಡೆಸಿದ್ದೇ ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದಲ್ಲಿ ಮನುಷ್ಯ ರಂಗದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅಲ್ಲಿ ನಮಗೆ ಮಾರ್ಗದರ್ಶನ ಸಿಗುವುದನ್ನು ನಾವು ಕಾಣಬಹುದು. ಆದ ಕಾರಣ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಮಾರ್ಗದರ್ಶನ ಅದು ಸಮಗ್ರವಾಗಿದೆ, ಅದು ಸಾರ್ವಕಾಲಿಕವಾಗಿದೆ ಎಂದು, ಅದು ಸಾರ್ವತ್ರಿಕವಾಗಿದೆ ಅಂತ ಹೇಳಿ ನಾವು ಬಹಳ ಧೈರ್ಯದಿಂದ ನಮಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಅದೊಂದು ತೆರೆದ ಪುಸ್ತಕವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ತೆರೆದ ಕನ್ನಡಿಯಾಗಿದೆ. ಅವರು ಇತಿಹಾಸದ ತುಂಬು ಬೆಳಕಿನಲ್ಲಿ ಅವರು ಹುಟ್ಟಿ ಬೆಳೆದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಜೀವನದ ಸೂಕ್ಷ್ಮ ವಿಷಯಗಳು ಕೂಡ ಇತಿಹಾಸದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ.
ಈ ರೀತಿಯ ಉಲ್ಲೇಖಗಳು, ಈ ರೀತಿ ಸಂಪೂರ್ಣವಾದಂತಹ ಒಂದು ಹಿಸ್ಟ್ರಿ, ಒಂದು ಚರಿತ್ರೆ ನಿಮಗೆ ಇತ್ತೀಚಿನ ಶತಮಾನದಲ್ಲಿ ಜೀವಿಸಿದಂತಹ ವ್ಯಕ್ತಿಗಳಿಂದಲೂ ಕೂಡ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಟಾಯ್ಲೆಟ್ಗೆ ಯಾವ ರೀತಿ ಹೋಗ್ತಾ ಇದ್ರು, ಟಾಯ್ಲೆಟ್ ಇಂದ ಹೊರಗೆ ಯಾವ ರೀತಿ ಬರ್ತಾ ಇದ್ರು, ಯಾವ ರೀತಿ ಮಲಗ್ತಾ ಇದ್ರು, ಪತ್ನಿಯರೊಂದಿಗೆ ಯಾವ ರೀತಿ ವರ್ತಿಸ್ತಾ ಇದ್ರು, ಈ ರೀತಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು, ಸೀಕ್ರೆಟ್ ಎಂದು ನಾವು ಹೇಳುವಂತಹ ಎಲ್ಲ ವಿಷಯಗಳನ್ನು ಕೂಡ ನಮಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲದ ಮಾರ್ಗದರ್ಶಕರಾಗಿದ್ದಾರೆ. ಕಿಯಾಮತ್ನ ತನಕ, ಅಂತಿಮ ದಿನದ ತನಕ, ಪ್ರಳಯದ ದಿನದ ತನಕ ಹುಟ್ಟುವಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದರ್ಶಕರಾಗಿದ್ದಾರೆ. ಆದ ಕಾರಣ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1450 ವರ್ಷಗಳ ಹಿಂದೆ ಜೀವಿಸಿದ್ರು ಕೂಡ ಅವರ ಸಂಪೂರ್ಣ ಬದುಕು ಇಂದು ನಮ್ಮ ಮುಂದೆ ಸುರಕ್ಷಿತವಾಗಿದೆ. ಯಾವುದೇ ಹಸ್ತಕ್ಷೇಪಕ್ಕೆ ಒಳಗಾಗದೆ, ಯಾವುದೇ ಕಳಬೆರಕೆಗೆ ಒಳಗಾಗದೆ ಇಂದಿಯೂ ಕೂಡ ತಮ್ಮ ಮೂಲ ರೂಪದಲ್ಲಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ. ಅದೇ ರೀತಿ ಅವರ ಮೂಲಕ ಅವತೀರ್ಣಗೊಂಡಂತಹ ಮಹಾನ್ ಗ್ರಂಥ, ಈ ಜಗತ್ತಿನ ಅಂತಿಮ ದೈವಿಕ ಗ್ರಂಥ ಪವಿತ್ರ ಕುರಾನ್, ಅದು ಕೂಡ ಇಂದು ತನ್ನ ಮೂಲ ರೂಪದಲ್ಲಿ ನಮ್ಮ ಮುಂದೆ ಇದೆ. ಈ ಎರಡು ವಿಷಯಗಳು, ಪವಿತ್ರ ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ, ಇದನ್ನು ಅಧ್ಯಯನ ನಡೆಸಿದ್ದಾದರೆ ಒಬ್ಬ ಮನುಷ್ಯನ ಎಲ್ಲ ರಂಗಗಳಿಗೂ ಬೇಕಾದಂತಹ ಮಾರ್ಗದರ್ಶನ ಸಿಗ್ತದೆ. ಮನುಷ್ಯನ ವೈಯಕ್ತಿಕ ಬದುಕು ಹೇಗಿರಬೇಕು, ಅವನ ಕೌಟುಂಬಿಕ ಬದುಕು ಹೇಗಿರಬೇಕು, ಅವನ ಸಾಮಾಜಿಕ, ಅವನ ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ಎಲ್ಲ ಕ್ಷೇತ್ರಗಳಿಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತದೆ. ಆದ ಕಾರಣ ಜಗತ್ ಪ್ರಸಿದ್ಧ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದು, ಮೊಹಮ್ಮದರ ಮೆದುಳನ್ನು ಹೊಂದಿರುವ ಒಬ್ಬ ಮನುಷ್ಯನ ತುರ್ತು ಅಗತ್ಯ ಜಗತ್ತಿಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಂತಹ ಮೆದುಳನ್ನು ಹೊಂದಿರುವಂತಹ ಒಬ್ಬ ಮನುಷ್ಯನ ತುರ್ತು ಅಗತ್ಯ ಇಂದು ಈ ಜಗತ್ತಿಗೆ ಇದೆ. ಒಂದು ವೇಳೆ ಇಂದು ಅವರಿಗೆ ಈ ಜಗತ್ತಿನ ಅಧಿಕಾರವನ್ನು ನೀಡಿದ್ದರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಈ ಜಗತ್ತಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಸುಖ ಶಾಂತಿಯನ್ನು ಒದಗಿಸ್ತಾ ಇದ್ರು ಎಂದು ಜಗತ್ತಿನ ಪ್ರಸಿದ್ಧ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಹೇಳಿದ್ದಲ್ಲ, ಅವರಿಗೆ ಗೊತ್ತು, ಒಂದು ಅನಾಗರಿಕ ಸಮಾಜವನ್ನು ಬದಲಿಸಿದಂತಹ ವ್ಯಕ್ತಿ, ಕೆಡುಕು ತುಂಬಿದ ಸಮಾಜ, ಯಾವೆಲ್ಲ ಕೆಡುಕುಗಳನ್ನು ನಾವು ಇಂದು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೋ ಆ ಎಲ್ಲ ಕೆಡುಕುಗಳು ಅಂದು ಅರೇಬಿಯಾದಲ್ಲಿತ್ತು. ಆ ಕೆಡುಕು ತುಂಬಿದ ಅರೇಬಿಯಾವನ್ನು ಅವರು ಯಾವ ರೀತಿ ಒಂದು ಸುಸಂಸ್ಕೃತವಾದಂತಹ ಒಂದು ಸಮಾಜವಾಗಿ ಮಾರ್ಪಡಿಸಿದ್ದಾರೆ ಎಂಬ ಆಧಾರದಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಹೇಳುವಂತಹ ಮಾತುಗಳಾಗಿದೆ. ಒಂದು ವೇಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನವನ್ನು ಈ ಸಮಾಜದಲ್ಲಿ ನಾವು ಅಳವಡಿಸಿದ್ದೇ ಆದರೆ ಈ ಸಮಾಜದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳ ಧೈರ್ಯದೊಂದಿಗೆ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಅಮೆರಿಕಾದ ಖಗೋಳ ಶಾಸ್ತ್ರಜ್ಞ, ಇತಿಹಾಸಗಾರ ಮೈಕೆಲ್ ಎಚ್ ಹಾರ್ಟ್ ಇದಕ್ಕಾಗಿಯೇ ತನ್ನ ಗ್ರಂಥವಾದಂತಹ ದಿ 100 ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇನ್ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ ಈ ಜಗತ್ತು ಕಂಡಂತಹ 100 ಮಂದಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ನಡೆಸಿ ಅವರು ಪ್ರಥಮ ಸ್ಥಾನವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ನೀಡುತ್ತಾರೆ. ಮೈಕೆಲ್ ಎಚ್ ಹಾರ್ಟ್ ಎನ್ನುವಂತಹ ಓರ್ವ ಕ್ರೈಸ್ತ ತತ್ವಜ್ಞಾನಿ, ಇತಿಹಾಸಕಾರ, ಅವರು ಹೇಳ್ತಾರೆ, ಲೌಕಿಕ ಮತ್ತು ಧಾರ್ಮಿಕ ರಂಗದಲ್ಲಿ ಒಂದೇ ತೆರನಾಗಿ ಯಶಸ್ಸು ಪ್ರಭಾವ ಬೀರಿದಂತಹ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿದ್ದರೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವುದೇ ಒಂದು ಸೀಮಿತ ಕ್ಷೇತ್ರದಲ್ಲಿ ಪ್ರಭಾವ ಬೀರಿದಂತಹ ವ್ಯಕ್ತಿಯಲ್ಲ, ಬದಲಾಗಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡು ಕ್ಷೇತ್ರದಲ್ಲೂ ಕೂಡ ಒಂದೇ ತರನಾಗಿ ಪ್ರಭಾವ ಬೀರಿದಂತಹ ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯನ್ನು ಸಮನ್ವಯಗೊಳಿಸಿದಂತಹ ವ್ಯಕ್ತಿ, ನಂಬಿಕೆಯನ್ನು ಕರ್ಮದೊಂದಿಗೆ ಜೋಡಿಸಿದಂತಹ ವ್ಯಕ್ತಿ. ನಿಮ್ಮ ನಂಬಿಕೆಗಳು, ನಿಮ್ಮ ಆಧ್ಯಾತ್ಮಿಕತೆ ಅದು ಕೇವಲ ಮಸೀದಿಗೆ, ಇಗರ್ಜಿಗೆ, ಮಂದಿರಗಳಿಗೆ ಸೀಮಿತವಾದದ್ದಲ್ಲ. ಮಸೀದಿಯಿಂದ, ಮಂದಿರದಿಂದ, ಇಗರ್ಜಿಯಿಂದ ನಿಮ್ಮ ನಂಬಿಕೆಗಳು, ನಿಮ್ಮ ದೇವ ವಿಶ್ವಾಸ ಹೊರಗೆ ಬರಬೇಕು. ಅದು ನಿಮ್ಮ ಬಿಸ್ನೆಸ್ ಅಲ್ಲಿ ಗೋಚರಿಸಬೇಕು, ನಿಮ್ಮ ವ್ಯಾಪಾರದಲ್ಲಿ ಗೋಚರಿಸಬೇಕು, ನಿಮ್ಮ ಪೊಲೀಸ್ ವೃತ್ತಿಯಲ್ಲಿ ಅದು ಗೋಚರಗೊಳ್ಳಬೇಕು, ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ಆ ನಿಮ್ಮ ದೇವ ಭಯಭಕ್ತಿ ಗೋಚರಿಸಬೇಕು. ನೀವು ನ್ಯಾಯಾಧೀಶರಾದರೆ ಆ ನ್ಯಾಯಾಲಯದ ಕುರ್ಚಿಯಲ್ಲಿ ನಿಮ್ಮ ದೇವ ಭಕ್ತಿ ಅಲ್ಲಿ ಪ್ರಜ್ವಲಿಸಬೇಕು, ಪ್ರತಿಫಲನಗೊಳ್ಳಬೇಕು. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ ಮುಂದೆ ಇಟ್ಟಂತಹ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಅಧ್ಯಯನ ನಡೆಸಿದಂತಹ ಮೈಕೆಲ್ ಎಚ್ ಹಾರ್ಟ್ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಪ್ರಥಮ ಸ್ಥಾನವನ್ನು ನೀಡ್ತಾರೆ. ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಓರ್ವ ಆಡಳಿತಗಾರರಾಗಿ, ಸೇನಾ ನಾಯಕರಾಗಿ, ವ್ಯಾಪಾರಿಯಾಗಿ, ಧರ್ಮಬೋಧಕರಾಗಿ, ತತ್ವಜ್ಞಾನಿಯಾಗಿ
ಸಮಾಜ ಸುಧಾರಕರಾಗಿ, ಅನಾಥ ರಕ್ಷಕರಾಗಿ, ಮಹಿಳಾ ವಿಮೋಚಕರಾಗಿ, ನ್ಯಾಯಾಧೀಶರಾಗಿ, ಹೀಗೆ ಜೀವನದ ಎಲ್ಲ ಉಜ್ವಲ ರಂಗಗಳಲ್ಲೂ ಅವರವರು ಹೀರೋ ಆಗಿದ್ದರು ಎಂದು ಪ್ರೊಫೆಸರ್ ಎಸ್ ರಾಮಕೃಷ್ಣರಾವ್ ಮೈಸೂರು ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರು ಇವರು ಹೇಳ್ತಾರೆ. ಅದೇ ರೀತಿ ಜಗತ್ತಿಗೆ ಬಂದಂತಹ ಅನೇಕ ವಿಜ್ಞಾನಿಗಳು, ಅದು ಡಾಕ್ಟರ್ ಮೋರಿಸ್ ಬುಕಾಲೆ ಆಗಿರಲಿ, ಪ್ರೊಫೆಸರ್ ಆಲ್ಫ್ರೆಡ್ ಕ್ರೋನರ್ ಆಗಿರಲಿ, ಡಾಕ್ಟರ್ ಕೇತ್ ಮೂರ್ ಆಗಿರಲಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ, ಅದೇ ರೀತಿ ಪವಿತ್ರ ಕುರಾನ್ನ ಅಧ್ಯಯನವನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ. ಪವಿತ್ರ ಕುರಾನ್ನಲ್ಲಿರುವಂತಹ ಎಲ್ಲ ವೈಜ್ಞಾನಿಕ ಸಂಗತಿಗಳನ್ನು ಆಧುನಿಕ ವಿಜ್ಞಾನಕ್ಕೂ ಕೂಡ ಸರಿಸಾಟಿಯಾಗುವ ರೀತಿಯಲ್ಲಿ ಆಧುನಿಕ ವಿಜ್ಞಾನದ ಗ್ರಂಥಗಳನ್ನು ಕೂಡ ಮೀರಿಸಿದಂತಹ ಪವಿತ್ರ ಕುರಾನ್ನಲ್ಲಿರುವಂತಹ ವೈಜ್ಞಾನಿಕ ಸತ್ಯಗಳನ್ನು ಕಂಡು ಆಶ್ಚರ್ಯಚಕಿತರಾಗಿ ಈ ಒಂದು ವಿಜ್ಞಾನಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಮಾನ್ಯ ವ್ಯಕ್ತಿಯಲ್ಲ. ಈ ಎಲ್ಲ ವಿಷಯಗಳನ್ನು 1450 ವರ್ಷಗಳ ಹಿಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದ ಕಾರಣ ಅವರು ದೇವ ಪ್ರವಾದಿಯಾಗಿದ್ದಾರೆ ಎಂದು ಈ ವಿಜ್ಞಾನಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಸರ್ಟಿಫಿಕೇಟ್ ಅನ್ನು ನೀಡುತ್ತಾರೆ. ಸೊ ಇಂತಹ ಮಹಾನ್ ವ್ಯಕ್ತಿತ್ವವಾಗಿ ಕೆಲವರ ಉಲ್ಲೇಖಗಳನ್ನು, ಕೆಲವರ ಅಭಿಪ್ರಾಯಗಳನ್ನು, ಕೆಲವರ ಕೊಟೇಶನ್ಸ್ಗಳನ್ನು ನಾನು ತಮ್ಮ ಮುಂದಿಟ್ಟೆ. ಇಂಥ ಇತಿಹಾಸವನ್ನು ನೀವು ಅಧ್ಯಯನ ನಡೆಸಿದರೆ ಇಂತಹ ನೂರಾರು ಸಾವಿರಾರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅಭಿಪ್ರಾಯಗಳನ್ನು, ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಮಹಾನತೆಯನ್ನು, ಅವರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂತಹ ವಿಷಯಗಳನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅನಿಬೆಸೆಂಟ್ ಅವರು ಹೇಳ್ತಾರೆ, ನೀವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ಅಧ್ಯಯನ ನಡೆಸಬೇಕು. ಪ್ರತಿಯೊಬ್ಬರು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಗೌರವದ ಉಜ್ವಲವಾದಂತಹ ಉನ್ನತವಾದಂತಹ ಆ ಆದರ್ಶವನ್ನು ನೀವು ಸ್ಟಡಿ ಮಾಡಬೇಕು ಎಂದು ಅನಿಬೆಸೆಂಟ್ ಅವರು ನಮಗೆ ಕಿವಿಮಾತನ್ನು ಹೇಳ್ತಾ ಇದ್ದಾರೆ. ಆದ ಕಾರಣ ನಾನು ಮಾತುಗಳನ್ನು ಕೊನೆಗೊಳಿಸ್ತಾ ನಾನು ಹೇಳ್ತಾ ಇರೋದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತು ಕಂಡಂತಹ ಮಹಾನ್ ವ್ಯಕ್ತಿ. ಅವರ ಮಾರ್ಗದರ್ಶನಗಳು ಎಲ್ಲ ಕಾಲಘಟ್ಟಕ್ಕೂ ಅನ್ವಯವಾಗುವಂತಹದ್ದು, ಎಲ್ಲ ಸಮುದಾಯಕ್ಕೂ ಕೂಡ ಅನ್ವಯವಾಗುವಂತಹದ್ದು ಮತ್ತು ಸಮರ್ಪಕವಾದಂತಹ ಮಾರ್ಗದರ್ಶನವಾಗಿದೆ. ಈ ಮಾರ್ಗದರ್ಶನಗಳನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ಅಧ್ಯಯನ ನಡೆಸಬೇಕು. ಈ ಕೆಡುಕು ತುಂಬಿದ ಸಮಾಜದಲ್ಲಿ ಇದು ಯಾವ ರೀತಿಯ ಪ್ರಭಾವವನ್ನು ಬೀರುವುದು, ಎಷ್ಟು ಪ್ರಸಕ್ತಿ ಇದೆ ಈ ಮಾರ್ಗದರ್ಶನಕ್ಕೆ ಎಂಬುದನ್ನು ನಾವು ಪ್ರತಿಯೊಬ್ಬರೂ ಕೂಡ ಅವಲೋಕಿಸಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ನೀವು ನಿಷ್ಪಕ್ಷಪಾತವಾಗಿ ಅಧ್ಯಯನ ನಡೆಸಿದ್ದಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾರ್ಗದರ್ಶನದ ಮೂಲಕ ಮಾತ್ರ ಈ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ, ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಯನಗಳು ಮುಂದೆ ಸಾಗಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ಅಧ್ಯಯನ ನಡೆಸಿ ನಮ್ಮ ಜೀವನವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು, ನಮ್ಮ ದೇಶವನ್ನು, ಇಡೀ ಜಗತ್ತನ್ನು ಬೆಳಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಕರ್ದವ ನಾನು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಮುಸ್ಲಿಂ ಸಮುದಾಯ ಎಂಬ ವಿಷಯದಲ್ಲಿ ಸನ್ಮಾರ್ಗ ಪಬ್ಲಿಕೇಶನ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಜನಾಬ್ ಸಯೀದ್ ಇಸ್ಮಾಯಿಲ್ ಇವರು ಮಾತನಾಡಲಿದ್ದಾರೆ. ಅರ್ಸಲ್ನಾ ರುಸುಲನಾ ಬಿಲ್ ಬಯ್ಯಿನಾತಿ ವ ಅನ್ಜಲ್ನಾ ಮಾಹುಮುಲ್ ಕಿತಾಬ ವಲ್ ಮೀಜಾನ್ ಲಿಯಕೂಮನ್ ನಾಸು ಬಿಲ್ ಕಿಸ್ತ್ وأنزلنا الحديد فيه بأس شديد ومنافع للناس وليعلم الله من ينصره ورسله بالغيب إن الله قوي عزيز صدق الله العلي العليم. മുഹമ്മദ് മുസ്തഫ സല്ലല്ലാഹു അലൈഹി വസല്ലം ഇന്നത്തെ മുസ്ലിമീങ്ങ ചില വിഷയത്തിൽ നിങ്ങളെതിരുള്ളൂ കൽക്ക പറയുന്നു. ಸಂಘಾಟಕರು ಹುಕುಮಾಕಿರರು ನಂಗೆ ಇಪ್ಪ ಕೇಟ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ದುನಿಯಾವ್ರೆ ಎಲ್ಲ ಆಲ್ಮಾರು ಕೊಂಡಾಡಿಯದಾಯ ವಿಷಯ ಮುಸ್ಲಿಮೀങ്ങളെ ಕೊಂಡಾಡಿಯದೈತು ನಂಗೆ ಕಾಣೋಕೆ ಸಾಧ್ಯ ಮಾಡು. ഞങ്ങൾ ഓരോരുത്തരും അംഗങ്ങളൊട്ടിಗೆ കേൾക്കുന്നതായ ഒരു പ്രശ്നം എന്തുകൊണ്ട് ദുനിയാവിൽ മുസ്ലിമീങ്ങൾ ആരും പുകലില്ല. ആ റസൂലിൻ്റെ ഉമ്മത്തി ഹൈര ഉമ്മത്തിൻ്റെ അറിയപ്പെട്ടതായ മുസ്ലിമുണ്ട് അറിയപ്പെട്ടതായ മുത്തക്കീൻ്റെ അറിയപ്പെട്ടതായ മുഹ്സിനിൻ്റെ അറിയപ്പെട്ടതായ ഏറ്റവും ശ്രേഷ്ഠ സ്ഥാന നബി കൊടുക്കുന്നതായ ആ ഉമ്മത്തിനോ എന്തൊക്കെ പുകലില്ല.
എന്തൊക്കെ എല്ലാ ഭാഗത്തിലും ചെറിയ മക്കളെ പിടിച്ചിട്ട് ബൈസർ ആണികത്തോലും ചെറിയ പെൺമക്കളെ പിടിച്ചിട്ട് വലിയ പെൺമക്കളും ദുനിയാവിലെ എല്ലാ ഭാഗത്തിലും അടിച്ചുകൊണ്ടുള്ളത് അങ്ങനെ നാശനഷ്ടത്തിന് കാരണമായിട്ടുള്ളത് മുസ്ലിം സമുദായ മനസ്സിലാക്കിയിട്ട് മുന്നോട്ട് പോകുന്നതായ അകറ്റുണ്ട്. മുഹമ്മദ് മുസ്തഫ സല്ലല്ലാഹു അലൈഹി വസല്ലം ഈ ദുനിയാവുക്ക് ಬಂದതായ വ്യക്തിത്വത്തിൽ വെച്ചിട്ട് ഏറ്റവും വലിയ വ്യക്തിത്വം. ആ റസൂല് 23 വർഷത്തിലാക്കിയതായ ബദലാവണെ അത് എന്തിനേലെത്തിക്കരുത്. അതിൽ മാത്രമേ മുസ്ലിമീങ്ങളുടെ അങ്ങനെ സ്ഥാന ബാക്കി വയ്ക്കുക സാധ്യ. അല്ലാഹു സുബ്ഹാനഹു വ തആല തന്റെ റസൂലിനെ എന്ത് കരുത്തിരണ്ട് വിളിച്ചത്? ലഖദ് അർസൽനാ റുസുലനാ ബിൽ ബയ്യിനാതി വ അൻസൽനാ മഅഹുൽ കിതാബ വൽ മീസാൻ ലിയഖൂമൻ നാസു ബിൽ ഖിസ്ത്. ഈ ദുനിയാവിൽ അന്യായ വ്യാപകമായിട്ടുള്ളതായ കാലഘട്ടത്തിൽ, അക്രമ ദൗർജന്യ അത്യാചാര വ്യാപകമായിട്ടുള്ളതായ കാലത്തിൽ, മനുഷ്യന്മാരെ ശോഷനാകൃതമായ ഒരു വാതാവരണം ഇന്നതായ കാലത്തിൽ അല്ലാഹു സുബ്ഹാനഹു വ തആല ആ സമാജത്തെ സുധാരണയ്ക്ക് ഒരു കർത്തരതായ വ്യക്തിത്വത്തേക്ക് മുഹമ്മദ് മുസ്തഫ സല്ലല്ലാഹു അലൈഹി വസല്ലം ആ റസൂಲು ആ സമാജത്തെ ബദലാക്കിയത് ഇടീ നുബുവത്തിനെ പിടിച്ചിട്ട് അവസാന വഫാത്തോൽ മനസ്സിലാക്കേണ്ടെങ്കിൽ അധ്യയനാക്കിയെങ്കിൽ ഏതെങ്കിലും ഒരു നമ്മത്തെ പ്രതിരോധത്തിലല്ല സമാജത്തെ ബദലാക്കി പ്രതീകാര എടുത്തുകൊണ്ടതല്ല. ആരല്ല മുഹമ്മദ് മുസ്തഫ സല്ലല്ലാഹു അലൈഹി വസല്ലം ഉപദ്രാക്കിരത അയല്ല ആൾമാർക്ക് മാപ്പാക്കി കൊണ്ടുതെറ്റിക്ക് മുസ്ലിം സമുദായ അതേപോലെ മാപ്പാക്കു തയ്യാറുണ്ട് കണ്ടെങ്കിൽ ഖണ്ഡിതമായിട്ടും ഇത് ആ റസൂലിന്റെ ഉമ്മത്തിട്ട് ദുനിയാവിലെ ആൾമാർ വൈത്തിത് ചെല്ലുവാർ. ആ റസൂലിന്റെ ഓരോ ഘടന നോക്കിയാട്ട് കണ്ടെങ്കിൽ ജീവനത്തിൽ അത് നമുക്ക് അങ്ങനെ പാലനാക്കുക സാധ്യമാണ്. ഒരു സമാജം ബെടുക്കൈത്തുള്ളതായ സമാജത്തെ വിഷയത്തിൽ മുഹമ്മദ് മുസ്തഫ സല്ലല്ലാഹു അലൈഹി വസല്ലം തന്റെ നുബുവത്തിനെ കാട്ടി മുന്നലമേ ആലോചന ആക്കിക്കൊണ്ടിരുന്നു. നന്റെ ഈ സമാജത്തിൽ നടക്കുന്നതായ ഈ എല്ലാ അന്യായം അക്രമത്തെ എങ്ങനെ നിക്കുപാട്ടിട്ട് ആലോചന ആക്കിക്കൊണ്ടിരുന്നു. വേറെ പ്രത്യേകമായിട്ട് ഹിറാ ഗുഹയിൽ പോയിട്ട് തെച്ചോണ്ടിരുന്നു. കല്ല് കുടിക്കുന്ന ആൾമാർ, പെണ്ണ് പിടിക്കുന്ന ആൾമാർ, റൗഡിസം കാട്ടുന്ന ആൾമാർ, ബഡ്ഡിരെ കാശ് കൊടുത്തത് ആൾമാരെ ശോഷനാക്കുന്ന ആൾമാർ, ചെറിയ ചെറിയ കാരണത്തിൽ മനുഷ്യന്മാരെ കൊല്ലുന്നതായ ആൾമാർ, പെണ്ണുമക്കളെ ജീവത്തിൽ പൂത്തോണ്ടിഞ്ഞതായ കാലത്തിൽ മനുഷ്യന്മാർക്ക് അങ്ങനെ പെണ്ണുമക്കളെ ആ സമാജത്തിൽ വളർത്താൻ സാധ്യമില്ല. ഒരു പെണ്ണുമക്ക ഇന്നെങ്കിൽ തല താത്തിട്ട് പോകേണ്ടതായ മുഖമുച്ചിട്ട് പോകേണ്ടതായ ഒരു വാതാവരണത്തിൽ മുഹമ്മദ് മുസ്തഫ സല്ലല്ലാഹു അലൈഹി വസല്ലം ആലോചനാക്കിട്ട് തന്നെ നുബുവത്തിനെ കാട്ടി മുന്നുള്ളൂ. എങ്ങനെ ഈ സമാജത്തെ ബദലാക്കട്ടെ, ഈ അഹങ്കരിക്കുന്നതായ മനുഷ്യന്മാരെ എങ്ങനെ ബദലാക്കട്ടെന്നാണ് ചെറുതേക്ക് റസൂലിന്റെ ചിന്തന. അത് റസൂലായിട്ടില്ല. അള്ളാഹു മുഹമ്മദ് മുസ്തഫ സല്ലല്ലാഹു അലൈഹി വസല്ലം തന്റെ റസൂലായിട്ട് ನೇಮಕಾക്കും. ആ ನೇಮಕಾക്കുമത്തിಗೆ ആ സമാജത്തിന് അഹങ്കാരത്തുള്ളതായ ഒരു കാരണം കാട്ടി കൊടുക്കും. ഇഖ്റ ബിസ്മി റബ്ബിക്കല്ലദീ ഖലഖൽ ഇൻസാന മിൻ അലഖ് ഇഖ്റ വറബ്ബുക്കൽ അക്രമുല്ലദീ അല്ലമ ബിൽ ഖലം അല്ലമൽ ഇൻസാന മാ ലം യഅലം. മനുഷ്യരെ ദൗർബല്യ എടുത്തു കാട്ടിക്കൊണ്ട് ഒന്നാമത്തത് നിങ്ങൾ ഓതണം, നിങ്ങൾ പഠിക്കണം, നിങ്ങൾ മനസ്സിലാക്കണം, നിങ്ങൾ അധ്യയനാക്കണം. അത് ഓതി എങ്ങനെ ഓതണം? നിങ്ങൾ എങ്ങനെ ഓദ്യം ആവല ഇവിടെ ചമ്മ ഓദ്യം ഉള്ളൊരു ദുനിയാവും മാത്ര ചമ്മ അന്യായം ദൗർജന്യായിട്ടുണ്ട്. നിങ്ങൾ റബ്ബറെ പേരിൽ ഓതണം, നിങ്ങൾ റബ്ബാറിട്ട് മനസ്സിലാക്കി കൊടുക്കണം. ആ റബ്ബ് നിങ്ങളെ ഒരു അലക്കൽ ഒരു കൂട്ട് തണ്ണിൽ നിങ്ങൾ ഉണ്ടാക്കിയ നിങ്ങൾ ഇണ്ട് രാജാവക്കു, നിങ്ങൾ ഇണ്ട് ഗോത്രത്തെ സർദാരോക്കു, നിങ്ങൾ ഇണ്ട് പൈസകാരോക്കു, നിങ്ങൾ ഇണ്ട് വലിയ ರೌಡಿಯೋಕು, നിങ്ങൾ വലിയ ಫೈಲ್ವಾನೋಕು, നിങ്ങൾ വലിയ ಡಾಕ್ಟರೋಕು, നിങ്ങൾ വലിയ ಇಂಜಿನಿಯರೋಕು ಎಲ್ಲವಕ್ಕೂ ಮಾತ್ರ ನಿಂಗಲ ಮೂಲ ಎಂದ್ರೈತಿ നിങ്ങൾ മൂല എന്തിനായിട്ട് നിങ്ങൾ മനസ്സിലാക്കി കൊടുക്കും. ഒരു സമാജത്തെ ബദലാക്കി കൊടുക്കുന്നത് റസൂൽ സല്ലല്ലാഹു അലൈഹി വസല്ലം ആ മനുഷ്യന്മാർ എങ്ങനെ ഉണ്ടായിരുന്നിട്ട് നിങ്ങൾ എന്തിനായിട്ടിന്നൊരു ആലോചന ആക്കും. ആ ഒരു ലഫ്സ് ഒരു ശബ്ദ വൈജ്ഞാനികമായിട്ടും താത്വികമായിട്ടും അതേപോലെ വാസ്തവികമായിട്ടും താർക്കികമായിട്ടും ഏറ്റവും ഉയർന്നതായ ശബ്ദത്തേക്ക് മനുഷ്യ ഉണ്ടായിരേ ഒരു കൂട്ട് തന്നിലേത്തേക്കര്. ആ കൂട്ട് തന്നി എവിടെ വെച്ചിട്ടുണ്ടാക്കരെ ഇങ്ങനെ അള്ളാഹു റസൂൽ ആ സമാജത്തിക്ക് അങ്ങനെ റബ്ബറെ പരിചയാക്കി കൊടുക്കരെ.
ആ റബ്ബിനെ പരിചയമാക്കി കൊടുത്തുകൊണ്ട് തെറ്റിക്കരുത്. നിങ്ങൾ ഉണ്ടാക്കിയ റബ്ബു നിങ്ങളെ എവിടെ വെച്ചിട്ടുണ്ടാക്കിയേ? നിങ്ങളെ ഉമ്മരോ ആ ഗർഭസ്ഥാനത്തിൽ നിങ്ങളെ സ്ഥാനം എവിടെ? നിങ്ങളുടെ വലിയ ആൾ വെക്കൂ, നിങ്ങൾ വലിയ രാജാവ് വെക്കൂ, നിങ്ങൾ ഗോത്രത്തെ സർദാർ വെക്കൂ, നിങ്ങൾ വലിയ പൈസക്കാർ വെക്കൂ, എല്ലാം വെക്കൂ. മാത്രം നിങ്ങൾ എവിടെ ഇന്നറ് ഈ നമുന്തലൈത്തേക്ക് അല്ലാഹു സുബ്ഹാനഹു വ തആല വലഖദ് ഖലഖനൽ ഇൻസാന മിൻ സുലാലത്തിൻ മിൻ തീൻ സുമ്മ ജഅൽനാഹു നുത്ഫതൻ ഫീ ഖറാരിൻ മകീൻ. ഒരു നിർദ്ദിഷ്ടമായ ജാഗയിൽ വെക്കരെ ഉമ്മരെ ഗർഭസ്ഥാനത്തിൽ നീ നിന്റെ സൂപ്പർ പവർ വെക്കൂ. മനുഷ്യന്മാരെ അഹങ്കാരത്തെ ഒന്നാമത്തെ പഠിച്ചുകൊണ്ടു അങ്ങൾ റബ്ബുരെ മനസ്സിലാക്കരെ. മൻ അറഫ നഫ്സഹു ഫഖദ് അറഫ റബ്ബഹു. ആര് തന്റെ നഫ്സിലാരാണ് അങ്ങ് തന്റെ റബ്ബുര അറിയാൻ സാധ്യതയുണ്ട്. ചിലർ ആ സന്ദേശം മനുഷ്യന്മാർക്ക് വെച്ചുകൊണ്ടു അങ്ങനെ റബ്ബുരവിടെ മനസ്സിലാക്കി കൊടുത്തു. അങ്ങ് അള്ളാഹുര അടിമാൻ ചെല്ലതിനെ മനസ്സിലാക്കി കൊടുക്കുന്നത്. രണ്ടാമത്തേത് റസൂലിന്റെ ആ ഖൽബു, റസൂലിന്റെ വർത്തന മനസ്സ്, ആ സ്വഭാവത്തിൽ അങ്ങനെ ചേഞ്ച് ആക്കും. റസൂൽ ഒരേ അള്ളാഹുൽ വിശ്വസിക്കുന്നു ചെല്ലതായ സന്ദേശം മനുഷ്യന്മാരുടെ വെച്ചപ്പ കുറെ ശത്രുത്വം ഉണ്ടാവുന്നത് അത് ഇണ്ടും ഉണ്ടാവുക സാധ്യതയുണ്ട്. ഈ ചമ്മ പഠിച്ചുകൊണ്ട് വിഭാഗത്തിലെടുക്കുന്നതായ സമാജത്തിൽ ഒരേ പഠിച്ചുകൊണ്ട് വിഭാഗത്തെടുക്കണം ചെല്ലുമ്പോൾ വലിയൊരു ഗൊന്തലല്ല ഉണ്ടാവുക സാധ്യത ഉണ്ട്. മുഹമ്മദ് മുസ്തഫ സല്ലല്ലാഹു അലൈഹി വസല്ലം ആ സമാജത്തിൽ ആ സന്ദേശം വയ്ക്കും. ചമ്മ ഗൊന്തല ഉണ്ടാവും. റസൂലുക്ക് കല്ലടിക്കുന്നത്, റസൂലുക്ക് കാട്ടേരുന്നത്, റസൂലിനെ തല അടിച്ച് പൊട്ടുപാട്ടർ അബൂജഹൽ, അതേപോലെ തായ്പൂർ പോയി താമത്ത് കല്ലടിക്കുന്നത്, അതേപോലെ ഷേബ് അബി താലിബ് ദിഗ്ബന്ധനാക്കുന്നത്. 3 വർഷം അല്ലെങ്കിൽ 32 തിങ്കൾ അങ്ങനെ തിന്നകും ഉണ്ണകില്ലാത്ത പോലത്തെ കഷ്ട കൊടുക്കുന്നത്. ആ റസൂലു എങ്ങനെ അങ്ങനെ ബദലാക്കുന്ന മനസ്സ്. കാട്ടരിച്ച പെണ്ണുക്ക് കാട്ടരിഞ്ഞ് തല്ല റസൂൽ ഉത്തര കൊടുത്തു. ഞങ്ങളുടെ മേൽ ഞങ്ങൾ പുതിയ ഷട്ടിട്ട് മങ്ങിൽ തൂപ്പുണ്ടെങ്കിൽ ആരെങ്കിലും ഞങ്ങളുടെ മേലിൽ കാട്ടരിഞ്ഞെങ്കിൽ ബാൻഡാത്ത തെരിഞ്ഞെങ്കിൽ ഞങ്ങളെ വർത്തന എങ്ങനെക്കും റസൂലിന്റെ വർത്തന എങ്ങനെ നിൽത്ത്. ആ പെണ്ണുക്ക് പണി വന്നപ്പ 4ാമത്തെ നാളിൽ കാട്ട പൂലാത്തപ്പ ആ റസൂൽ ആ ഔത്തര ബായിൽ നിൽക്കരുത്. ഞങ്ങം റസൂൽ എങ്ങനെയാണ്ട് ഞങ്ങൾക്ക് മനസ്സിലാക്കും. നിന്നുകൊണ്ട് നാം ആറുമില്ല കാട്ട പോലുമില്ല അവിടെ ആണിങ്ങ നിன்று തിക്കരുത്. ആ ആണിങ്ങ കേட்கறது എന്തോ നിങ്ങോട് നിണ്ടോ അല്ല ഒരു പെണ്ണ് മോൾ ഉനക്ക് കാട്ട എറിഞ്ഞു ഇന്നാലേ പോ. ആ പെണ്ണ് എന്തുണ്ട് കാട്ട എറിഞ്ഞില്ല. നാനിങ്ങ നിരീക്ഷാക്കൊണ്ട് വന്ന കാട്ട ഇപ്പൊ ബൂളു ആ കാട്ട ബൂളില്ല. ನನ್ನ ಮೋಲದು ನನ್ನ ಮೋಲಕ್ಕೆ ಪಣಿ ಬಂಡು ಅಪ್ಪ ರಸೂಲ್ನ ಸ್ವಭಾವ ಎಂದ್ರೈತಿ ನಂಗೆ ಎಂದ್ರೆ ಹಾಕತ್ತ ನಂಗೆ ಪಟಾಕಿ ಪಟ್ಟ ನಂಗೊಂದು ಕಾಟೇರು ಕಲ್ಲೇರು ನಂಗೆ ಪರ್ರದ ಅವ್ರ ವ್ಯಕ್ತಿ ಎಂದು ಹುಷಾರಿಲ್ಲ ಅಂತ ಹಂಗಿಲ್ಲ. ಅಲ್ಲಾಹು ರಸೂಲ್ ಹಂಗನ ಹಾಕಿಲ್ಲ. ಆ ರಸೂಲ್ ಔತು ಬೇತಿಗೆ ಕೇಳ್ತಿದ್ದು ನಾನು ಮೋಲೆ ನೋಕಟ ಆ ರಸೂಲ್ ಕಲ್ಲರ ಮುಟ್ಟ ಬೈ ತೆಚ್ಚಿದ್ದು ನೆತ್ತಿ ಕೈ ಬೆಚ್ಚಿಕೊಂಡದು ಕೇತಿರು മോല എനിക്ക് ജോറ് പണി പണ്ടല്ലേ നിന്റെ പണിയിൽ അള്ളാഹു സിഫ ആക്കട്ടെ. ഇന്നത്തെ സമാജത്തിൽ മുസ്ലിം സമുദായത്തോ ഒരു ചിത്രം ഞങ്ങൾക്ക് കാണുക സാധ്യമാകണേ. ഞങ്ങൾക്ക് ഉപദ്രാക്കുന്നതായ നേരക്കാരിൽ ഉപദ്രാക്കുന്നതായ ഞങ്ങളുടെ ബസാറിൽ ഉപദ്രാക്കുന്നതായ ഞങ്ങളുടെ സമാജത്തിൽ ഉപദ്രാക്കുന്നതായ ഒരു വ്യക്തിക്ക് കാരണമുണ്ടത്. ആ വ്യക്തി എന്തെങ്കിലും ഉപദ്രാക്കരെങ്കിൽ ഇസ്ലാമിന്റെ വിഷയത്തിൽ മുസ്ലിമിന്റെ വിഷയത്തിൽ തപ്പ അഭിപ്രായമുള്ള സബലത്തേക്ക് ഈ പെണ്ണുക്കും അതേമേ തിക്കറേ. ആ സമാജത്തെ വലിയ വലിയ ആൾമാർ നിങ്ങൾ കാട്ടെന്തെങ്കിലും മുനിസിപ്പാലിറ്റിക്ക് വന്ന് കൊടുക്കോത്തീരാ ബണ്ട് ടൗൺ പഞ്ചായത്തിനത് സിറ്റി കോർപ്പറേഷൻ്റെ വാൻ ബണ്ട് അതെല്ലാം എടുത്തു പോയിക്കൊരു സ്റ്റോക്ക് ಹಿರಿಯವು ಆ ಪೆಣ್ಣರ ಮನಸ್ಸು ಪರಿವರ್ತನ ಆವು. ರಸೂಲ್ರೆ ತಲೆ ಕಡಿಕಿರು ಆರು ಅಬೂಜಹಲ್ ತಲೆ ಪೊಟ್ಟರು ರಸೂಲ್ರೆ ചോര പണ്ട് ഹംസാറിലെല്ലാം അവൻ ഇസ്ലാം സ്വീകരിച്ചിട്ടില്ല. ബന്ത് ഹിന്ദരായി പോയത് എൻ്റെ മൂത്തോൻ്റെ മുണു അബൂജഹലിനെ തല കടിച്ചു. നാണിപ്പോൾ അവൻ്റെ തലപൊട്ട് പാട്ടി പണ്ടേ ഹംസാറിലെല്ലാം അവൻ പോയിട്ട് തലപൊട്ട് പാട്ടിട്ട് ಬಂದು ನಾನು ಅಬೂಜಹಲ್ ತಲೆಪೊಟ್ಟು ಪಾಟೇನೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ನಕ್ಕದಿಲೆಂದುം കൊസ്സിയാവില്ലേ. ಅಬೂಜಹಲ್ ತಲೆಪೊಟ್ಟು ಪಾಟೆ കൊണ്ട് ನಕ್ಕೆಂದು ಕೊಸ್ಸಿಯಾವಿಲ್ಲ. നിങ്ങൾ ഓർത്തോ ನಾನು കൊണ്ട് ಬಂದಿದ್ರು നിങ്ങൾ ಇಷ್ಟಪಡಿಲ್ಲ. ನಾನು ಕೊಂಬಂದಿದ್ದ ಈ ದೀನ್ಲಿ നിങ്ങൾ ಕಬೂಲಾಕಿಲ್ಲ. ಅವ್ರತೋ ನಕ್ಕೆ ಸಮಾಧಾನ ಅಲ್ಲ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್. റസൂൽ സല്ലല്ലാഹു അലൈഹി വസല്ലം മനുഷ്യന്മാരെല്ലാം ഒന്നേണ്ട് കാലി സ്പീച്ച് ആക്കിയല്ല. ഒരു റസൂലും ചെന്നെങ്കിൽ എന്തെങ്കിലും ഒരു പട്ടത്തിൽ വെച്ചിട്ട് ഒരു വലിയ കിരീട്ട വെച്ചിട്ട് ആൾമാരെല്ലാം വന്ന് കൈക്കാലിൽ മുത്തിട്ട് എന്തെങ്കിലും ബർക്കത്തെടുക്കുന്നതായ വ്യക്തിയല്ല മുഹമ്മദ് മുസ്തഫ സല്ലല്ലാഹു അലൈഹി വസല്ലം. ആ റസൂല് ആ സമാജത്തിൽ മനുഷ്യന്മാരെ നടുവിൽ വെറിഞ്ഞുകൊണ്ട് തേറ്റിക്കര് അവിടെ അങ്ങനെ
ಇಸ್ಲಾಮನ ಸಂದೇಶ ಎತ್ತುಪಾಟಿ ಕೊಡ್ತದೆ. ಏದೊರು ಸಂದೇಶ ಆ ರಸೂಲ್ನ ಕೈಲಿಂದ ತಂದೆ ಸ್ವಭಾವದ ಮೂಲಕ ತಂದೆ ಅಖ್ಲಾಕ್ರ ಮೂಲಕ ಅಲ್ಲಾಹ್ ರಸೂಲ್ ಚಂತಿ ಕುರ್ಆನ್ ಚಂತು ವೈನ್ನಕ ಲಾಲಾ ಖುಲ್ಕಿನ್ ಅಲೀಂ ഏറ്റവും ഉന്നതമായ സച്ചാരിത്രവന്തരായ വ്യക്തിത്വത്തിക്ക് മുഹമ്മദ് മുസ്തഫ സല്ലല്ലാഹു അലൈഹി വസല്ലം ഇന്നമാ ബുയിസ്തു ലിയുതമ്മിമ മകാരിമിൽ അഖ്ലാഖ് ನಂಡ ಈ ದುನಿಯಾಕ್ಕೂ ಅಖ್ಲಾಕರ ಉನ್ನತമായ ಮಟ್ಟ ಕಾಟಿ ಕೊಡ್ಕೋಗೈತಿಕ್ರಿ ಅಲ್ಲಾಹ್ ನಂಡೆ ಕರ್ತಿ ಕೊಡ್ತಾರೆ. ಈ ಒರೊರು ಶಬ್ದಂ ನಂಗೆ ಆಲೋಚನೆ ಹಾಕೊಂಡು ಯಾಕಂದ್ರೆ ಇಸ್ಲಾಂ ಚೆಲ್ಲೋರ ಶಬ್ದ ನಂಗೆ ಅಲ್ಲಾಹ್ ರಸೂಲ್ ಕೊಂದದು ஒரு ದೀನ ஒரு ಹಕ್ಕಾಯ ದೀನ ಆ ದೀನ್ ರೇ ಅಲ್ಲಾಹ್ ಒರೊರು ಶಬ್ದದಲ್ಲಿ ನಂಗೆ ಪರಿಚಯ ಆಗುತ್ತೆ. ಆ ಒರೊರು ಶಬ್ದ ನಂಗಲ್ಲಿ ಜವಾಬ್ದಾರಿ ಕೈತಿಕ್ರಿ. ಇನಿ ஒரு ರಸೂಲ್ ಬರೋಗಿಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಾತಮುನ್ ನಬಿ ಐತಿಕ್ರಿ, ಅಂತ್ಯ ಪ್ರವಾದಿ ಐತಿಕ್ರಿ. ಇನಿ ஒரு ಕುರ್ಆನ್ ಬರೋಗಿಲ್ಲ, ಇದು ಅವಸಾನದ ஒரு ಕಿತಾಬ್ ಐತಿಕ್ರಿ. ಇನಿ ஒரு ಶರೀಯತ್ ಬರೋಗಿಲ್ಲ, ಇದು ಅವಸಾನದ ஒரு ಶರೀಯತ್ ಐತಿಕ್ರಿ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬಯ್ಯಿನಾತಿ ವ ಅನ್ಜಲ್ನಾ ಮಾಹುಮುಲ್ ಕಿತಾಬ ವಲ್ ಮೀಜಾನ ಲಿಯಕೂಮನ್ ನಾಸು ಬಿಲ್ ಕಿಸ್ಟ್. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಂಗರು ರಸೂಲ್ನ ಕರ್ತೀರ, ಖಾಲಿ ರಸೂಲ್ನ ಕರ್ತಿಯಲ್ಲ. ಆ ರಸೂಲ್ ಎಗನ ಕರ್ತೀರಾ ಬಿಲ್ ಬಯ್ಯಿನಾತ್, ಸ್ಪಷ್ಟമായ ದೃಷ್ಟಾಂತತೋಡು ಕೂಡ. ಆ ದೃಷ್ಟಾಂತ ಎಂದರೆ ಅಲ್ಲದೀನ ಯತ್ತಬಿಯೂನ ರಸೂಲ ನಬಿಯಲ್ ಉಮ್ಮಿಯಲ್ಲದಿ ಯಜಿದೂನಹು ಮಕ್ತೂಬನ್ ಇಂದಹುಂ ಫಿತ್ ತೌರಾತಿ ವಲ್ ಇಂಜೀಲ್ ಯಅಮುರುಹುಂ ಬಿಲ್ ಮಅರೂಫಿ ವ ಯನ್ಹಾಹುಂ ಅನಿಲ್ ಮುನ್ಕರ್ ವ ಯುಹಿಲ್ಲು ಲಹುಂ ಅತ್-ತಯ್ಯಿಬಾತ್ ವ ಯುಹರ್ರಿಮು ಅಲೈಹಿಮುಲ್ ಖಬಾಯಿಸ್ ವ ಯದഉ ಅನ್ಹುಂ ಇಸ್ರಹುಂ ವಲ್ ಅಗ್ಲಾಲ್ ಅಲ್ಲತಿ ಕಾನತ್ ಅಲೈಹಿಂ ಫಲ್ಲದೀನ ಆಮನೂ ಬಿಹಿ ವ ಅಜ್ಜರು ವ ನಸರು ವತ್ತಬೌ ನೂರಲ್ಲದಿ ಉನ್ಜಿಲ ಮಹು ಉಲೈಕ ಹುಮುಲ್ ಮುಫ್ಲಿಹೂನ್. ಅಲ್ಲಾಹು ತಆಲಾ ஒரு ஆயத்தில் மனசிலாக கொடுக்கும். ಈ ರಸೂಲ್ ಎಂಗಂತ ರಸೂಲು ಆ ಬಯ್ಯಿನಾತ್ ಆ ದೃಷ್ಟಾಂತ ತೌರಾತು ಇಂಜಿಲ್ ಪ್ರಸ್ತಾಪಿக்கப்பಟ್ಟು ಈ ರಸೂಲ್ ಎಂದಿರ ಪಲ್ಕ ಬರ್ರ അതുപോലെ ജീവിച്ചിട്ട് കാട്ടും. നിങ്ങളൊട്ടി കളവ് ചെല്ലണ്ടാൻ ചെന്നെങ്കിൽ ആ റസൂൽ നിങ്ങളൊട്ടി കളവ് ചെല്ലല്ലേ. നിങ്ങൾ നേർ മാത്രം ചെല്ലണം വെച്ചെങ്കിൽ ആ റസൂൽ നേരമേ ಪಲ್ಕ ಬರ್. ಎಂದ್ರೆ ನಿಂಗೆ ಹರಾಮಾಕರ ಆ ಬಸ್ತರ ರಸೂಲ್ ಸ್ವಂತ ಹಲಾಲ್ ಹಾಕಿಲ್ಲ. ಎಂದ್ರೆ ನಿಂಗೆ ಹಲಾಲ್ ಅಂತ ಚೆಲ್ರ ಅದರ ಸ್ವತಃ ರಸೂಲ್ ತಂದೆ ಜೀವನದಲ್ಲಿ ಹಲಾಲ್ ತಂದ್ರೆ ಹರಾಮ್ ಹಾಕಿಲ್ಲ. அப்போ நீங்கள் ஹலாலும் ஹராமும் நல்லதும் பெடுக்கும். யௌமுருஹும் பில் மஅரூஃபி வ யன்ஹாஹும் அனில் முன்கர். நல்லதிர ஆಜ್ಞಾಕರು ಬೆಡಕಿರ ವಿರೋಧಿಕರು. ಆ ಎಲ್ಲ ಸಿಫತ್ತುம் ಕഞ്ഞി പോയതായ തൗറാത്തും ഇഞ്ചീലും വേദത്തിലും അറിയപ്പെട്ടതായ ಆ ಪ್ರವಾದಿ ಬಂತು. ಫಲಮ್ಮಾ ಜಾಅಹುಂ ಬಿಲ್ ಬಯ್ಯಿನಾತ್ ಎಲ್ಲ ದೃಷ್ಟಾಂತದಲ್ಲೂ ಕೂಡ ಆ ರಸೂಲ್ ಬಂತು. ಚೆನ್ನ ಬೋಲಮೆ ಎನ್ನೆಲ್ಲ ಕಿತಾಬ್ ಚಂದ ಆ ರಸೂಲ್ ಬಂತು. ಪೊನ್ನೆ ಅನ್ಜಲ್ನಾ ಮಾಹುಮುಲ್ ಕಿತಾಬ್ ಆ ರಸೂಲೊಟ್ಟಿಗೆ ஒரு ಕಿತಾಬ್ ಕರ್ತಿರ, ஒரு ಕುರ್ಆನ್ ಕರ್ತಿರ. ಎಂದಿಗೆ ವಲ್ ಮೀಜಾನ್ ಅದರೊಟ್ಟಿಗೆ ஒரு ಮೀಜಾನ್ ஒரு ಬ್ಯಾಲೆನ್ಸ್ ಕರ್ತ್ಯ, ಶರೀಯತ್ ಕರ್ತ್ಯ. ಮನುಷ್ಯಮಾರ್ಗೆ ಎಂದೂ ಗೊಂದಲ ಇಲ್ಲ ಅದರ ಅನುಸರಿಸಂಗಿಲ್ಲ. ಅಂಗಲ ಜೀವನ, ಅಂಗಲ ಕೌಟುಂಬಿಕ ಜೀವನ, ಅಂಗಲ ಕಚ್ಚೋಡ, ಅಂಗಲ ರಾಜಕೀಯ ಜೀವನ, ಅಂಗಲ ಆರ್ಥಿಕ ಜೀವನ, ಅಂಗಲ ಜೀವನದ ಎಲ್ಲ ರಂಗಂ ಬಾರಿ ಅವರು ಬ್ಯಾಲೆನ್ಸ್ ಇಲ್ಕೊಂಡು ಅಂಗಂತವ್ರು ಮೀಜಾನ್ ನಂಗೆ ಅಂಕು ಕೊಡ್ತಾ ಎಂದ್ರೇಕಿ ಲಿಯಕೂಮನ್ ನಾಸು ಬಿಲ್ ಕಿಸ್ಟ್. ಆ ಸಮಾಜದಲ್ಲಿ ನ್ಯಾಯತೆ ಸ್ಥಾಪನೆಗೆ ತೆಗೆದು ರಸೂಲ್ನ ಕರ್ತದೆ. ಅದೇ ಹೊಣೆಗಾರಿಕೆ ಮುಸ್ಲಿಂ ಸಮುದಾಯಕ್ಕೆ ಅಲ್ಲಾಹು ಬೆಚ್ಚಿದೆ. ಏದೋರು ರಸೂಲ್ ರೇ ಏದೋರು ಉದ್ದೇಶಕ್ಕೆ ಕರ್ತರಮ ಆ ಉದ್ದೇಶಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಏದೋರು ಲಫ್ಜುಲ್ ಪ್ರಯೋಗ ಹಾಕಿದ ಅದೇ ಲಫ್ಜ್ ಉಮ್ಮತೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ನಬಿರೆ ಉಮ್ಮತಾಯ ನಂಕಿ ಅದೇ ಲಫ್ಜ್ ಅಲ್ಲಾಹು ಪ್ರಯೋಗ ಹಾಕಿದ. ಯಾ ಅಯ್ಯುಹಲ್ಲದೀನ ಆಮನು ಕೂನು ಕವ್ವಾಮೀನ ಲಿಲ್ಲಾಹಿ ಶುಹದಾ ಬಿಲ್ ಕಿಸ್ಟ್. ಕುರಾನ್ ಚಂದ್ರ ನೀಲೇ ಕೂನು ಕವ್ವಾಮೀನ ನೀಗ ഇങ്ങനത്തൊരു ആൾമാരാവും. ഇങ്ങനത്തൊരു ആളിനെങ്കിൽ അള്ളാഹു കൈക്ക് നിലനിൽക്കണം. പിന്നെ ന്യായത്തോ കൊടിപിടിക്കരുതായ ആൾമാർ നിങ്ങാവും. ഖുർആനിൽ ചെമ്മമോത്തിലതിരെ അള്ളാഹു നമുക്ക് മനസ്സിലാക്കിതാണ്. ന്യായത്തോ ഈ സമാജത്തിൽ അന്യായ ആവണമെങ്കിൽ ആ ന്യായത്തെ ഭാഗത്ത് കൊണ്ടുപോകാനായിട്ട് മുസ്ലിമിങ് എത്തിക്കുന്നത്. അതേപോലെ ഷുഹദാ അലന്നാസ് മനുഷ്യന്മാർക്ക് സാക്ഷിയായിട്ട് റസൂൽ ജീവിച്ചിട്ട് ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದ್ ರಸೂಲ್ ನಂಗೆಲ್ಲಾರು ಚಲ್ರ ನಂಗೆ അതുപോലെ ജീവിക്കില്ലെങ്കിൽ ಆ ರಸೂಲ್ರೆ ಆ ರೂಪ ನಂಗೆ ಈ ಸಮಾಜಕ್ಕೆ ಕಾಟೋಕ್ಕೂ ಸಾಧ್ಯ ಇಲ್ಲ. ಆ ರಸೂಲ್ನ ಪರಿಚಯ ಆಗೋಕ್ಕೂ ನಂಗೆ ಸಾಧ್ಯ ಇಲ್ಲ. ಈ ಮುಸ್ಲಿಮಿಂಗ ನ್ಯಾಯ ಪಾಲನೆ ಹಾಕಿರಂಗಿಲ್ ಈ ಸಮಾಜ ಚಲು ಎನ್ನೆಂಗಿಲ್ ಆ ಕಣ್ಣಿ ಪೋಯದ ರಸೂಲ್ರೆ ಅನ್ಯಾಯ ಮಾರೈತಿಕ್ಕಿರದು ಹಿಂಗದುಕೊಂಡು ಅನ್ಯಾಯ ಹಾಕಿಲ್ಲ. ವಲ ಯಜ್ರಿಮನ್ನಕುಂ ಶನಾನು ಕೋಮಿನ್ ಅಲಾ ಅಲ್ಲಾ ತಾಯ್ದಿಲು ಐದಿಲು ಹೂ ಅಕ್ರಬು ಲಿತ್ತಕ್ವಾ. ಅಲ್ಲಾಹು ನಿಂಗೆ ஒரு ಮನುಷ್ಯ ಉಪದ್ರ ಹಾಕಿದ್ನೆಂಗಿಲ್ ಆ ಉಪದ್ರತೆ ಕಾರಣത്തിൽ ನಿಂಗೆ ಅನ್ಯಾಯ ಹಾಕೋಕು ಪ್ರೇರಣೆ ಆಗುತ್ತೀರಾ. ಇಂದು ഞങ്ങളെല്ലാം ഓരോരോ ശബ്ദം അങ്ങനെ എത്തിക്കരുത്. അങ്ങനെ അടിച്ചവനുക്ക് അടിക്കരുത്. ആ അടിച്ചവനുക്ക് അടിക്കലല്ല, എവിടെമാർക്ക് അടിച്ച ആർക്കായോടമാണ് അടിക്കരുത്. ഇത് ഞങ്ങളെ ദീനുണ്ട്. ഞങ്ങൾക്ക് ഇങ്ങനെ റസൂൽ അങ്ങനെ ആക്കിത്ത റസൂലിന്റെ എവിടത്തോളൂ നിന്ദന ಹಾಕಿರಲಿಲ್ಲ. ಆ ನಿಂದನರು ಕುರಾನ್ ನಂಗೆ ಮನಸ್ಸಿಲಾಕಿದ್ದಾನೆ. ಎಂಗಂತೆಲ್ಲ ನಿಂದನರ ಫಲ್ಕ ಹಾಳು ಮಾಡಿ ಚೆಂದರು.
ಆ ಎಲ್ಲ ಪಲ್ಕೊಂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಚೆಲ್ ಲತುಬ್ಲವುನ್ನ ಫೀ ಅಮ್ವಾಲಿಕುಂ ವ ಅನ್ಫುಸಿಕುಂ ವ ಲತಸ್ಮಉನ್ನ ಮಿನಲ್ಲದೀನ ಊತುಲ್ ಕಿತಾಬ ಮಿನ್ ಕಬ್ಲಿಕುಂ ವ ಮಿನಲ್ಲದೀನ ಅಶರಕು ಅದನ್ ಕಸೀರ ವ ಇನ್ ತಸ್ಬಿರು ವ ತತ್ತಕು ಫ ಇನ್ನ ದಾಲಿಕ ಮಿನ್ ಅಜ್ಮಿಲ್ ಉಮೂರ್. ஏ மூமினிங்களே அல்லாஹ் ரசூலுக்கு எதிர் சொல்றீங்க ஆயத்திற்கு ஏ ரசூலே நிங்கும் நீங்களே அநியாயமா இருக்கும் சஹாபிமாருக்கும் எங்கಂತ நீங்களெಲ್ಲ நீங்க பரீட்சாக்கப்படுவர் நீங்களே முதல்ல லூட்டியாக்குறதா ஒரு காலம் வரும் நீங்களே சொத்துர லೂಟಿಯಾக்குறதா ஒரு காலம் வரும் நீங்களே கொல்லுறதா ஒரு காலம் வரும் மாத்திரல்ல பின்னர் காலம் வந்துட்டது வல தஸ்மஉன்ன மினல்லதீன ஊதுல் கிதாப மின் கப்லிக்கும் ನಿಂಗಲಗಾಂಟಿ ಮುನ್ನಲು ಕಿತಾಬ್ ಎರಿಗಿದಾಯ ಆಲ್ಮಾರ ಬಾಯಲ್ಲಿ ನಿಂಡಿತು ನಿಂಗ ಬೆಡಕು ಪೇರ್ ಫಲ್ಕ ಕೇಕ್ ಹೋಗುಬಾರು ಕುರ್ಆನ್ ಚಂದ ಮಾತ್ರ ಅಲ್ಲ ಅಲ್ಲಾಹ್ ಸುಬ್ಹಾನಹು ವ ತಆಲಾ ವಾಪಸ್ ಮುಂದುವರಿಸಲಿ ಒಮಿನಲ್ಲದೀನ ಅಶರಕು ಅದನ್ ಕಸೀರಾ ಮುಶ್ರಿಕಾಯ ಆಲ್ಮಾರ ಬಾಯಲ್ಲಿ ನಿಂಗ ಬೆಡಕು ಪೇರ್ ಕೇಕ್ ಹೋಗುಬಾರು ನಿಂಗಲೆ ಟೆರರಿಸ್ಟ್ ಚಲುವರು ನಿಂಗಲೆ ಪೀರಾಂದ ಅಂಡ್ ಚಲುವರು ನಿಂಗಲೆ ಮಾಟಗಾರ ಅಂಡ್ ಚಲುವರು ನಿಂಗೆ ತಲೆ ಸಮಿಲ್ಲ ಅಂಡ್ ಚಲುವರು ನಿಂಗ ಈ ಸಮುದಾಯತೆ ದಂಡ ಪಿಂಡ ತಿಕ್ಕಿರಿ ಚಲುವರು ಎಲ್ಲ ನಮ್ಮಂತಲೂ ಮನಸ್ಸು ನಂಬಲ ಆಕ್ರದಾಯ ಪಲ್ಕನಿಗೆ ಕೇಕ್ ಹೋಗಬಾರ್ದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಪವಾದ ಇಟ್ಟರೆ ಎಂಗಂತೆ ಅಪವಾದ ಜಂಡು ಬೆಲ್ಲಿ ಅಪವಾದ ರಸೂಲುಕು ತಲೆ ವೈತೋಗ ಇಲ್ಲ ಅಬೂಬಕರ್ ಸಿದ್ದೀಕ್ ತಲೆ ವೈತೋಗ ಇಲ್ಲ ಆಯಿಷಾ ರಲಿಯಲ್ಲಾಹು ಅನ್ಹಾ ತಲೆ ವೈತೋಗ ಇಲ್ಲ ಸಹಾಬಿಮಾർക്ക് ತಲೆ ವೈತೋಗ ಇಲ್ಲ ಜಂಡು ಪ್ರಮುಖമായ ಆರೋಪ ಇಟ್ಟದಾಯ ಘಟನೆ ಒಂದು ಆಯಿಷಾ ರಲಿಯಲ್ಲಾಹು ಅನ್ಹರ ಮೇಲೆ ವ್ಯಭಿಚಾರತೆ ಆರೋಪ ಇಟ್ಟದು ಸಫ್ವಾನ್ ರಲಿಯಲ್ಲಾಹು ಬನು ಮುಸ್ತಲಿಕ್ ಯುದ್ಧದಲ್ಲಿ ಜಾವಕು ಬಾಕಿ ಆಯಪ್ಪ ಆ ಆಯಿಷಾರೆಲ್ಲ ಅನ್ಹರೆ ಜಾವಕು ಒಂಟೆಲ್ದೆ ಪಾಟಿನಿ ಮದೀನದ ಕೂಟಿದವರು ಮೊದಲು ನ್ಯಾರ ಬೆಲ್ಕಿರು ಮುನಾಫಿಕಾಯ ಆಲ್ ಮಾರು ಅಹಲೆ ಕಿತಾಬರೆ ಆಲ್ ಮಾರು ಚೆನ್ನರು ಇದಾ ನಿಂಗಲ ನೆಬಿರೆ ಪೆಂಜಾಯಿ ನಿಂಗಲ ನೆಬಿರೆ ಒರೆ ಅನ್ಯಾಯರ ಪೆರಳು ಜಾವು ಕಲ್ಜಿದ್ದು ಬಂಡೆ ನೋಕ್ಯಾರ ಆರುಕುಂ ಪಲ್ಕವರೆಗಾಯಿಲ್ಲ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅವರು ತಿಂಗಳು ಪಲ್ಕ ಬರಂಗಿಲ್ಲ ಎಂದಿನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಸಮರ್ಥನೆ ಹಾಕಿಲ್ಲ ನಂಡೆ ಮೌಲ ಅಗನಲ್ಲ ಅಂತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮರ್ಥನೆ ಹಾಕಿಲ್ಲ ನಂಡೆ ಪೆಜ್ಜಾಯಿ ಆಯಿಷಾ ರಲಿಯಲ್ಲಾಹು ಅನ್ಹಾ അങ്ങനെ അങ്ങനത്തെ സ്വഭാവത്തോടെ അല്ലാണ്ട് ചെന്നില്ലേ സാവിമാർക്ക് പരസ്പര പൽക്കവരെയായില്ലേ ഈ ടൈമിൽ അങ്ങനെ വರ್ತನೆ എങ്ങനെ വേണേറ്റ് ആരೈತಿ ಗಿರಿಗಿರ പേരുള്ളേ ലാസ്റ്റ് ആ സീക്ರೆಟ್ ഒരു തിങ്കളിൽ പിന്നെ അത് ബഹിರಂಗಾവും അതിൽ ഒരു വ്യക്തി അബൂബക്കർ സിദ്ദീഖ് റളിയല്ലാഹു അൻഹു ಪ್ರತಿ ತಿಂಗಳು ರೇಷನ್ കൊടുക്കുന്നതായ സഹായകരതായ ഒരു വ്യക്തി മിസ്തായിട്ടേക്ക് അയാൾ പേര് അബൂബക്കർ സിദ്ദീഖ് റളിയല്ലാഹു അൻഹു ചെന്ന് ನಾನು ಈ ಮನುಷ್ಯಕ್ಕೆ ಸಹಾಯಕಲ್ಲ ಅಲ್ಲಾಹು ಆಯತರಿಕಿತ್ತು ನಿಂಗ ಮನುಷ್ಯನ್ಮಾರಿಗೆ ಮಾಫಾಯಿ ಕೊಡುಕಲ್ಲೇ ನಿಂಗೆ ಅಲ್ಲಾಹು ಮಾಫಾಕಂಡೆ ಹಿಂಗಂತೆ ಆಯತ್ತು ಸೂರತ್ ನೂರ್ಲು ಎರಕಿದ ಅಹಮದು ಅಬೂಬಕರ್ ಸಿದ್ದೀಕರ ಮನಸ್ಸು ಬದಲಾವು ಅಲ್ಲಾಹು ರಸೂಲ್ ಚಲ್ ಮಾತ್ರ ಅದೇ പോലെ ನಿಂಗ ಅಂಗಲೆ ಪೆಂಜಾಯಿಮಾರೆ ಅಂಗಲೆ ಪೆಣ್ಣಿಂಗಲೆ ನಿಂಗ ಆರೋಪ ಇಡರು ವ್ಯಭಿಚಾರತೆ ಅಂಗನೆ ಚಂದಿಲ್ಲೆ ಅಲ್ಲಾಹು ಆಯತರಿಕಿತ್ತು ಇನ್ನಲ್ಲಾಹು ಮಲಾಯಿಕತು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲದೀನ ಆಮನು ಸಲ್ಲು ಅಲೈಹಿ ವಸಲ್ಲಿಮು ತಸ್ಲೀಮಾ ಈ ಆಯತರು ನಂಗೆ ಪಡಿಪಾಟಿ ತಂಡೆ ಮೋಂಡೆ ಬಲ್ತೆ ಮೋಂಡೆದಾಯ ಪೆಂಜಾಯಿ ಜೈನಬಾರೆಲ್ಲ ಅವನರೇ ತಲಾಕ್ ಚೆಲ್ಲುಬಾಟಿದೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹ್ ಅವರ ಹುಕುಂ ಪ್ರಕಾರ ಮಂಗಿಲ ಅವರು ಜೈದರಲ್ಲೆಲ್ಲ ಅವನು ತಲಾಕ್ ಚೆಲ್ಲುಬಾಟಿ ಜೈದರಲ್ಲೆಲ್ಲ ಅವನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಲ್ತೆದಾಯ ಮೋಂಡೆತಿಗೆ ಆ ಮೋಂಡೆ ಪೆಂಜಾಯರು ತಲಾಕ್ ಕೊಡ್ತದು ತಲೆ ಕೊಡಬಾಟಿದೆ ಆ ಪೆಣ್ಣಿ ಜೈನಬಾರೆಲ್ಲ ಅವನರೇ ಅಲ್ಲಾಹ್ ಅವರ ಹುಕುಂ ಪ್ರಕಾರ ರಸೂಲ್ ಮಂಗಿಲ ಅವರು ಈ ಜಂಡು ಬಿಸಿ ಕಾಟಿ ನೋಕ್ಯಾರ ಸ್ವಂತ ಮೋಂಡೆ ಪೆಂಜಾಯಿರೆ ತಲಾಕ್ ಕೊಡಬಾಟಿದೆ ஒரு அப்பா மங்கிலாவுரே ಬಾಯಿ ತೊರ್ಕೋಗಾಯಿಲ್ಲ ಬಾಯಿ ಹೊತ್ತು ಮಾಡ್ರದಾಯ ವಿಷಯ ಹಿಂಗಂತ ಎಲ್ಲ ವಿಷಯ ಕಿಯಾಮತ್ ನಾಲ್ ತೋಲು ನಿಂಗ ಕೇಕ್ ಹೋಗಬಾರ್ದು ಮುಸ್ಲಿಮಿಂಗ ಕೇಕ್ ಹೋಗಬಾರ್ದು ಅಲ್ಲಾಹು ರಸೂಲ್ ಅಲ್ಲಾಹು ಆಯತರಿಕಿದ್ದು ಇನ್ನಲ್ಲಾಹು ಮಲಾಯಿಕತು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲದೀನ ಆಮನು ಸಲ್ಲು ಅಲೈಹಿ ವಸಲ್ಲಿಮು ತಸ್ಲೀಮಾ ನಂಗೆ ಅರ್ಥ ಹಾಕೋಣ ಇದು ಅದೇ ತಿಕ್ಕಿರಿ ಆ ರಸೂಲ್ರೆ ಅಖ್ಲಾಕ್ ಎಂದಿರಮ್ಮ ಅದೇ ಸ್ವಭಾವದಲ್ಲಿ ನಿಂಗೆ ಎದುರ್ಕೊಂಡು ನಿಂಗೆಲ್ಲ ಪ್ರತಿರೋಧ ಅಂಗನೈತಿಕ್ಕೊಂಡು ನಿಂಗ ಆ ರಸೂಲ್ ಎಂದ್ರ ಕಾಟಿರಿ ಎಂಗನೆ ಸಬುರ ವಯಸ್ಸು ವೈನ್ ತಸ್ಬಿರು ಒತತ್ತಕು ಅಂಗನೆಲ್ಲ ಬಂದಪ್ಪ ನಿಂಗೆ ಸಬುರ ಹಾಕೊಂಡು ನಿಂಗ ದೃಢ ಮೈತಿ ನಿಕ್ಕೊಂಡು ಒತತ್ತಕು ಅಲ್ಲ ಅವರು ಸೂಕ್ಷಿಕೊಂಡು ನಿಂಗ ಎಂದೆಂಗಿലും ಬಾಯಿಲ್ ಚೆಲ್ಲಲ್ಲ ಎಂದೆಂಗಿലും ಆರೋಪ ಇಡರಲ್ಲ ಎಂದೆಂಗಿലും ನಿಂಗ ಚೆಂದುಕೊಂಡು ತಂಗಲೆ ನಿಂದನೆ ಹಾಕೋಕು ಪಾಡಿಲ್ಲ ಎಂದೆಂಗೆಲ್ ನಿಂಗ ನಲ್ಲ ನಬಿರೆ ಉಮ್ಮತಿ ಐತಿಕ್கிறது நீங்க ஹைரே உம்மத்தை ஐத்திக்கிறது நீங்கள் எல்லா ಸ್ವಭಾವம் நல்ல ನಮ್ಮಂತಲ ಐತಿಕೊಂಡು நீங்க ಆ ರಸೂಲ್ಗೈತೆ ಆ ಸ್ಥಾನ ಉನ್ನತಮೈತಿ ಕೊಡ್ಕೋ ದುವಾರ್ಕರಾಂಟ್ ಕಂಡಂಗಿಲ್ ಆ ರಸೂಲ್ ಸ್ಥಾನ ಉನ್ನತಮೈತೆ ನಿಂಗ ಬಾಕಿ ಬೈಕನು ನಿಂಗಲ ಸ್ವಭಾವ ಆ ರಸೂಲ್ ಸ್ವಭಾವ ಅವನು ನಂಕದು ಸಾಧ್ಯ ಅವನು ಅದೇ പോലെ ಮೇ ರಸೂಲ್ ಮನುಷ್ಯನ್ಮಾರು ಒಂದೇ ಎಲ್ಲರೂ ಅಬ್ಬಮ್ಮ ಕರ್ತಂಗ ಬೆಳ್ತಂಗಲ್ಲ ಒಂದೇ ಕಾಲು ಚೆನ್ನಲ್ಲ ஒரு பிலால் ஒரு கர்த்ததாய மனுஷ கசபரபேல் அறியப்படுறதாய கர்த்ததாய நீகுதாய பிலால் இப்னு ரபாஹ் செல்லதாய ஒரு மனுஷ ಆ ಮನುಷ್ಯ ಚಂದ ಬೋಳು ಏದು ರಸೂಲ್ ಬಂದಿ ನಂಗಂದ್ರ ನಂಗೆ 55 ಡಿಗ್ರಿ ಚುಟ್ಟುದು ಊಟ 12 ಕೊಂಡಲ್ಲೇ ಹೊರ್ಕಂಡ ತುಣ್ಣಿ ಉಡ್ತುಕೊಂಡದ್ದು
ഞങ്ങളൊಟ್ಟಿಗೆ ಪಲ್ಕ ಬರ್ರಂಗೆ ಆರುಳ್ಳರು ஒரு ರಸೂಲ್ ಬಂದೆ ನಂಗೆ ಎಂದರೆ ಅದೇ ರಸೂಲು ಆ ಜಾಗೆಗೆ ಬಂತು ಆ ಬಿಲಾಲ್ರಲ್ಲಿ ಎಲ್ಲ ಒಂದು ಅರ್ಗಿ ಓದಿ ಬಿಡಿಕಿರು ಅಪ್ಪ ಸಹಾಬಿ ಐತಿಲ್ಲ ಅಂತ ஒரு ಅರ್ಗಿ ಓದಿ ಬಿಡಿಸಿದ್ರು ರೊಕ್ಕಮತ್ತಗೂ അവിടെ ഉബൈബിന് ഖലഫ് ചെല്ലതായ മനുഷ്യ വ്യക്തിരെ ധനി നോക്കുರು റസൂൽ നോക്കി അർസത്തിൽ നോക്കിക്കൊണ്ടുണ്ടു റസൂൽ ಬಿಟ್ಟುದು പോണ്ടു ആ മനുഷ്യ നേരത്തെ ಅಂತಾಮ ഉറങ്ങില്ലേ കൂടല്ല മനുഷ്യ കേൾക്കರು ഏ മനുഷ്യ ഏ ബിലാൽ എന്ത് നിങ്ങൾ ഉറങ്ങാത്തെ നക്കിണ്ട് വർക്ക് വേണ്ടില്ലേ നാ ಬಂದು തിരിയ ವರ್ಷ ಇದ್ದು ಮಕ್ಕത്തിൽ ഒരു മനുഷ്യനുണ്ട് തൊട്ടതില്ല ഒരു മനുഷ്യ ചന്തക ഒരു മനുഷ്യ നല്ല ചോന്തായ ഒരു മനുഷ്യ ഉദ്ದ താടി ഉള്ളതായ മനുഷ്യ നന്റെ അർക്കി കോത്ത് പിടിച്ചതല്ലേ നക്ക് വർക്കേ വേണ്ടില്ലേണ്ട് അങ്ങനത്തെ എത്ര മനുഷ്യന്മാർ ഈ സമാജത്തിലുള്ള ഞങ്ങൾ തുടരാമ അങ്ങോട്ടേക്ക് ചായ കുടിക്കരാമ അങ്ങോട്ട് പൽക്ക വരാമ ഇതേ തിക്കിർ റസൂലിന്റെ സ്വഭാവം ഞങ്ങൾ ആ സ്വഭാവം ഈ സമാജത്തിൽ ഓർത്തോളം കാട്ടല്ലേ അത് ഞങ്ങൾ അല്ല ഒരു ആ ദീനോ മനസ്സിലാക്കി കൊടുത്തതില്ലാണ്ടായി ആ സമാനത്തെ നിങ്ങൾ അത് ഖുറാനിൽ മാത്രം ഇക്കുന്നതായ ഒരു വാക്യമല്ല ഹദീസിൽ മാത്രം റസൂലിന്റെ ജീവനത്തിൽ മാത്രം ഇക്കുന്നതായ ഒരു വാക്യമല്ല ആ സ്വഭാവം ഞങ്ങൾ കാട്ടണുണ്ടായി അള്ളാഹു സുബ്ഹാനഹു വ തആല ഞങ്ങൾക്ക് പരിപാടി കൊടുക്കുന്നുണ്ട് ആ റസൂലിനെ നിങ്ങൾ അനുസരിക്കൂ ആ റസൂലിനെ എപ്പോൾ നിങ്ങൾ അനുസരിക്കല്ലേ ഞങ്ങൾ എല്ലാ റസൂലിന്റെ കരുത്തിൽ അത് കയറ്റിക്കരുത് ഒമാ അർസൽനാ മിൻ റസൂലിൻ ഇല്ലാ ലിയുതാഅ ബിഇദ്നില്ലാഹ് ഞങ്ങൾ ഈ ദുനിയാവ് ഒരലാക്കും ചില്ലറി നബിമാരെ കത്തിട്ടുണ്ടെങ്കിൽ അള്ളാഹ് ഒരു അനുമതിയോട് കൂടെ അനുസരിക്കുക കയറ്റിക്കരേ ആ അനുസരിച്ചപ്പോൾ മാത്രം ആ റസൂലിന്റെ സ്ഥാനം ഏറ്റവും ഉയർന്നേ നിങ്ങൾ പാടിയത് കൊണ്ട് ഞങ്ങൾ പാടിയത് കൊണ്ട് വലിയ വിഷയമല്ല ഉയർത്തുന്നത് അത് ആർക്കും പാടിത് ഉയർത്ത സ്വഭാവത്തിൽ കാട്ടിക്കൊണ്ട് തെറ്റിക്കുന്നു മുസ്ലിം സമുദായ തപ്പു അങ്ങ് തിദ്ദില്ലാണ്ട് കണ്ടെങ്കിൽ അള്ളാഹു ചന്തി ഞങ്ങൾ സാലിമാക്കിയതായ ഞങ്ങൾ ആരെ ലരണത്തിട്ടാമ അങ്ങനെ മുഖാന്തരം നിങ്ങൾ അടിപ്പാട്ടുക നിങ്ങളെ ജീവത്തിന് ഹത്യാക്കുക നിങ്ങളെ സ്വത്തിന് നാശാക്കുപാട്ടുക എന്ന് അങ്ങ് ശപിക്കപ്പെട്ടതായ ആൾമാർ വൈദാ ഖദല്ലാഹു മീസാഖല്ലദീന ഊതുൽ കിതാബ ലതുബയ്യിനുന്നഹു ലിന്നാസ് വലാ തക്തുമൂനഹു ഫനബദൂഹു വറാഅ ളുഹൂരിഹിം വസ്തറൂ ബിഹി സമനൻ ഖലീല ഫബീസ മാ യസ്തറൂൻ അല്ലാഹു സുബ്ഹാനഹു ഖുർആൻ ചത്ത് അഹ്ലെ കിതാബിലെ ആൾമാരിൽ അല്ലാഹു സുബ്ഹാനഹു തആല അങ്ക് ഈ കിതാബിലെ സന്ദേശ മനുഷ്യന്മാർക്ക് എത്തുപാട്ടി കൊടുക്കുന്നു ചെല്ലുതായ വാഗ്ദാന എടുത്തു അങ്ങത് ആക്കിയില്ലേ അങ്ങനെ ഒരു പാട്ട് വെച്ചാറ് അള്ളാഹു അങ്ങനെ കിയാമത്തിനകത്തോളം ശപിച്ചിട്ട് അതിൽ പിന്നെ പുതിയൊരു ഉമ്മത്തിനെ കൊണ്ടുവന്ന് മുഹമ്മദ് നബി സല്ലല്ലാഹു അലൈഹി വസല്ലം ഉമ്മത്തിനെ ഇതാ നിങ്ങൾ ഈ ദുനിയാവോ മനുഷ്യന്മാർക്ക് ഡയറക്ഷൻ കൊടുക്കണായ ആൾമാർ ഇമാമത്ത് ആക്കണായ ആൾമാർ നിങ്ങൾ ഉമ്മത്തെ എത്തിക്കുന്നത് ഈ നബിരെ അതേക്ക് നിങ്ങൾ ഹൈറ ഉമ്മത്തിന് വിളിച്ചേ ഹൈറായ പണിയാക്കുന്ന ആൾമാർ ഹൈറാക്കുന്ന പണി ഞങ്ങൾ ആക്കണം ഞങ്ങൾ ആക്കില്ല എന്ന് കണ്ടെങ്കിൽ ഈ സമുദായങ്ങളെ ഈ സമാജങ്ങളെ ഹൈറായ ആൾമാരുണ്ട് ഗുരുതിസില്ല ഞങ്ങൾ മുഹമ്മദ് നബി സല്ലല്ലാഹു അലൈഹി വസല്ലം ഉമ്മത്തിന്റെ അറിയപ്പെടുന്നുണ്ട് കണ്ടെങ്കിൽ ഞങ്ങൾ പച്ച തുണി കെട്ടിക്കൊണ്ട് ആരും ഗുരുതിസാവ് എന്തില്ല പച്ച തുണി ആർക്കും വേണം കെട്ട സ്വഭാവം ആർക്കും കാട്ടൊക്കെ സാധ്യമാ റസൂലിന്റെ ആർക്കും സാധ്യമല്ല ഞങ്ങൾ കാട്ടി കൊടുക്കണം എന്തെങ്കിൽ ഇനി ഒരു റസൂൽ പറയില്ല ഏതുപോലെ കാഫത്തൽ ലിന്നാസി ബശീറൻ വനദീറ ഒരു റസൂല അതേപോലെ ഉഖ്രിജതൽ ലിന്നാസ് മുസ്ലിം സമുദായത്തെ അല്ലാഹു ചന്തി ഉഖ്രിജതൽ ലിന്നാസ് മനുഷ്യന്മാർക്കായിട്ട് ഉണ്ടാക്കപ്പെട്ടതായ സമുദായങ്ങൾ ഞങ്ങളുടെ ഖുർആൻ ഹുദൽ ലിന്നാസിന്റെ എന്താ അതേപോലെ അല്ലാഹു സുബ്ഹാനഹു വ തആല ഉഖ്രിജതൽ ലിന്നാസ് ഖുർആൻ മനുഷ്യന്മാർക്ക് വന്നത് അത് ഞങ്ങളുടെ കയ്യിലുണ്ട് അല്ലാഹു സുബ്ഹാനഹു വ തആല റസൂലിനെ മുഹമ്മദ് മുസ്തഫ അഹമ്മദ് മുസ്തഫ ഇങ്ങനെയുള്ള പേരിൽ ചെല്ലാണ്ട് കണ്ടെങ്കിൽ അതേപോലെ അതേ പേരിൽ ഞങ്ങളും അറിയപ്പെട്ടത് ഹുവജിതബാക്കും നിങ്ങളെ അല്ലാഹു സെലക്ട് ആക്കി നബിസത്തുക്ക് സുമ്മ ഔറസ്നൽ കിതാബല്ലദീന ഇസ്തഫൈനാ മിൻ ഇബാദിന ഖുർആൻ ചൊല്ല് നിങ്ങളെ ഈ ഖുർആന്റെ വാരിസാക്കിര നിങ്ങൾ ഇത് ഒഴിവാടി വെച്ചെങ്കിൽ നിങ്ങൾക്ക് അടിപാടുവാ നിങ്ങൾക്ക് അടിപാട് എത്ര വലിയ രാഷ്ട്രം നിങ്ങൾ അടിപാടുവാ നിങ്ങൾ ഇറാഖായും അടിപാടുക സൗദിയായും അടിപാടുക കുവൈറ്റായും അടിപാടുക പാകിസ്ഥാനായും അടിപാടുക ലിബിയായും അടിപാടുക സുഡാനായും അടിപാടുക അൾജീരിയയും അടിപാടുക എല്ലാം അടിപാടി കൊണ്ടു നിങ്ങളെ സ്വത്തിനെ ലൂട്ടിയാക്കുന്ന ഒരവസ്ഥയ്ക്ക് നമുക്ക് കൊണ്ടുവരുക അള്ളാഹു ഈ സ്വത്ത് കൊടുത്തേ അള്ളാഹുടെ ദീൻ പ്രകാരം നിങ്ങൾ ചെയ്യണു ആ ദീന്റെ സന്ദേശ മനുഷ്യന്മാർക്ക് എത്തുപാടി കൊടുക്കണു എത്ര ചെലവായ സഭ അതുക്കുള്ള ഖജാന അള്ളാഹു ഭൂമിയിൽ വെച്ചിട്ട് ഞങ്ങളുടെ അള്ളാഹു കൊഞ്ചനായിട്ടുള്ള ദുനിയാവും അള്ളാഹു നമുക്ക് കുറെ നേമത്തുണ്ട് ഞങ്ങളുടെ സ്വാർത്ഥത്തിന് മാത്രം ഉപയോഗാക്കണേ ഞങ്ങളുടെ ഇൽമുറെ ഞങ്ങളുടെ കാസിനെ ഞങ്ങളുടെ ആയുഷ്യത്തെ ഞങ്ങളുടെ യൗവനത്തെ ഞങ്ങളുടെ ആരോഗ്യത്തെ ഞങ്ങൾ ചെലവാക്കണേ ഞങ്ങളുടെ സ്വാർത്ഥത്തിന് മാത്രം അള്ളാഹു ദീനിക്ക് ഞങ്ങൾ ചെലവാക്കില്ല എന്ന് കണ്ടെങ്കിൽ അള്ളാഹു ഞങ്ങളെ ബദലാക്കരുത് വേറെ ആൾമാരെ കൊമ്പണ്ട് ഈ ദീനിക്ക് നിങ്ങൾ കാത്തു നോക്കൊരു ഒക്കാല്ലേ ഈ ദുനിയാവു ഇസ്ലാമിനെ പരിചയാക്കൂ കണ്ടിട്ട് ഞങ്ങൾ കോടിക്കൽ ചെല്ലപ്പണ്ട് കൊമ്പണ്ട ഞങ്ങൾ ഈ ദുനിയാവ് ഇസ്ലാമിനെ പരിചയ ഗിരീശ്വര കൊമ്പണ്ട ഈ ദുനിയാവ് ഇസ്ലാമിനെ പരിചയ ഉമ്മേശ്വര കൊമ്പണ്ട നിങ്ങൾക്ക് ഞങ്ങൾ അടിപ്പാട്ടിട്ട് ഒരു കോർണർ ആക്കി വിടുക എന്ന എച്ചരിക്കുന്നുണ്ട്
ഏതുപോലെ ബനി ഇസ്രായേലിന്റെ ആൾമാരെ അടിച്ചിട്ട് ഞങ്ങൾ വായിൽ ചെൽപാട്ടിത്തല്ലാവു ഗൈറിൽ മഗ്ലൂബി അലൈഹിം വലദ്ദാലിൻ എപ്പോൾ ഞങ്ങൾ ചെല്ലേ പഠിച്ചാണ് അങ്ങനെ മാർഗത്തിലാക്കണ്ട. നിന്റെ സാപ്പത്ത് കൊലപ്പെട്ട് നിന്റെ കോപ്പത്ത് കൊലപ്പെട്ടതായ നിന്റെ ലൈനത്ത് കൊലപ്പെട്ടതായ അക്രമിയായ മാർഗത്തിലാക്കണ്ട. ഇത് ഞങ്ങൾ 5 വക്ത് ചെല്ല എന്ത് ഞങ്ങൾ അക്രമിയായ അങ്ങ് അല്ലാഹുവിന്റെ കലാമിനെ ഒൻപാട്ട് വെച്ചത് യാ അഹ്ലൽ കിതാബ് ഏ കിതാബിലെ ആൾമാരെ ലസ്തും അലാ ശൈഇൻ ഹത്താ തുഖീമുത് തൗറാത വൽ ഇൻജീൽ വമാ ഉൻസില ഇലൈക്കും മിൻ ഖബ്ലിക്കും. നിങ്ങൾ ഈ തൗറാത്തും ഇൻജീലും അത് പ്രകാരം ജീവിക്കില്ല എന്ന് കണ്ടെങ്കിൽ, ആ തൗറാത്തും ഇൻജീലിനെ സ്ഥാപനാക്കില്ല എന്ന് കണ്ടെങ്കിൽ നിങ്ങൾ ഇറങ്ങാ. നിങ്ങൾക്കെന്തോ ഈ ഭൂമിയിൽ ഫൗണ്ടേഷൻ ഇല്ല എന്നതുപോലെ ഈ ഖുർആന്റെ ഈ റസൂലിന്റെ സുന്നത്തിലെ ഈ സമാജത്തിന് നാം പരിചയമാക്കില്ല എന്ന് കണ്ടെങ്കിൽ നമുക്ക് ഈ ഭൂമിയിൽ ഒരു സ്ഥാനവുമില്ല. അള്ളാഹു ഞങ്ങളെ ബദലാക്കിയത് വേറൊരു കോമരക്കുമുണ്ട. ಆ ರಸೂಲ್ ಏ ಸ್ವಭಾವ ನಂಗೆ ಪ್ರಾಕ್ಟಿಕಲ್ ಐತೆ ಕಾಟಲೆ ಅಲ್ಲಾಹರು ಅದಾವು ಖಂಡಿತ ನಂಗೆ ನನ್ನ ಪಲ್ಕದ ನಿಪ್ಪಾಟ್ರೆ ಯಾರೈತೆ ನಂಗೆ ಇನ್ನಿತ ಭಾಷಣದಲ್ಲೆಲ್ಲ ಕೇಕೋರು ಇದು ನಿಂಗೆ ಅವರು ಟಿಪ್ಸ್ ಮಾತ್ರ ಐತಿಕ್ರಿ. ನನ್ನ ವಿಷಯ ಪೂರ್ತಿ ಐತಿಲ್ಲ, ಒರೇ ವಿಷಯ ಉಂಟು. ಆ ಸಬಲು ನಂಗೆ ಎಲ್ಲರೂ ಅಲ್ಲಾಹ್ ಅವ್ರ ರಸೂಲು ಬಿಟ್ಟು ಪೋಯದ ಆ ಸುನ್ನತ್ ಅಂದ್ರೆ ಒನ್ನಾಮತ್ತೆ ಸುನ್ನತಿ ಅಲ್ಲಾಹ್ ಅವರು ದೀನ್ ಪ್ರಕಾರ ಜೈಕರು ಆ ಸಂದೇಶದ ಮನುಷ್ಯ ಮಾರ್ಗತ್ತು ಪಾಟಿ ಕೊಡ್ತಾರೆ. ಅದೇ ತಿಕ್ಕಿರಿ ಸಿರಾತಲ್ ಮುಸ್ತಕೀಮ್. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಲ್ಲರಿಗೂ ಆ ರಸೂಲ್ ಮನಸ್ಸಿಲಾಕಿದ್ದು ಆ ಜೀವನತೆ ಅಳವಡಿಸಿದ್ದು ಮನುಷ್ಯ ಮಾರ್ಗ ಆ ಸಂದೇಶದ ಎತ್ತುಪಾಟಿದ್ದು ಅಲ್ಲಾಹ್ ಅವರ ಪರಿಶುದ್ಧಗೆ ಅಲ್ಲಾಹ್ ನಾಳೆಗೆ ನಗಲೆ ರಲಿ ಅಲ್ಲಾಹ್ ವನ್ಹುಂ ಮೊರಳುವಾನುಂ ಎಗಣೆ ಸಾಬಿ ಮಾರಬಿಚಿತ. ಅದೇ ಪೋಲೆಮೆ ಯಾ ಅಯ್ಯತುಹ ನಫ್ಸುಲ್ ಮುತ್ಮಯಿನ್ನ ಇರ್ಜಿ ಇಲಾ ರಬ್ಬಿಕಿ ರಾದಿಯತಂ ಮರ್ಲಿಯ ಫದ್ಖುಲಿ ಫಿ ಇಬಾದಿ ವದ್ಖುಲಿ ಜನ್ನತಿ. ಏ ಸಮಾಧಾನ ചെയ്ത മനുഷ്യ, നന്റെ തൃപ്തിപ്പെട്ട ചെയ്ത മനുഷ്യ, ഇതാ ബാ നന്റെ കഞ്ഞു പോയ നബിമാരും സിദ്ദീഖും ശുഹദാക്കന്മാരെ അങ്ങോട്ടേക്ക് പോയിട്ട് നിന്നും കൂടൂ, ಸ್ವರ್ಗത്തിൽ പോ ചെന്ന് ചെല്ലതായ ഒരു സ്ഥിതിക്ക് ഞങ്ങളുടെ ജീവനത്തെ ബദലാകൊണ്ട് ചെന്നുകൊണ്ടെത്തു. നന്റെ പൽക്കത്തോട് നിപ്പാട്ടെ. വാഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. दावतो हिदायत की एक हंसी शफक लेकर मेरे मुस्तफ़ा आए, मेरे मुस्तफ़ा आए. दावतो हिदायत की एक हंसी शफक लेकर मेरे मुस्तफ़ा आए, मेरे मुस्तफ़ा आए. कुफ्र के अंधेरों में नूर का तबक लेकर मेरे मुस्तफ़ा आए, मेरे मुस्तफ़ा आए. कुफ्र के अंधेरों में नूर का तबक लेकर मेरे मुस्तफ़ा आए, मेरे मुस्तफ़ा आए. कुफ्र था जलालत थी मालिके हकीकी से, हर तरफ बगावत थी, हर तरफ बगावत थी. कुफ्र था जलालत थी मालिके हकीकी से, हर तरफ बगावत थी, हर तरफ बगावत थी. बूलहब की बस्ती में प्यार का सबक लेकर मेरे मुस्तफ़ा आए, मेरे मुस्तफ़ा आए. बूलहब की बस्ती में प्यार का सबक लेकर मेरे मुस्तफ़ा आए, मेरे मुस्तफ़ा आए. सरकशी की आतिश थी दिन है बातिल की, जुल्मतों का गलबा था, जुल्मतों का गलबा था. सरकशी की आतिश थी दिन है बातिल की, जुल्मतों का गलबा था, जुल्मतों का गलबा था. जिंदगी अंधेरी थी शम्मा दीन हक लेकर मेरे मुस्तफ़ा आए, मेरे मुस्तफ़ा आए. जिंदगी अंधेरी थी
शम्मा दीन हक लेकर मेरे मुस्तफ़ा आए, मेरे मुस्तफ़ा आए। हट धर्म ज़माने को दावत रिसालत से इत्मीनान क्या होता, इत्मीनान क्या होता। हट धर्म ज़माने को दावत रिसालत से इत्मीनान क्या होता, इत्मीनान क्या होता। मौजिज़ा ज़रूरी था माहताब शक्ल कर मेरे मुस्तफ़ा आए, मेरे मुस्तफ़ा आए। मौजिज़ा ज़रूरी था माहताब शक्ल कर मेरे मुस्तफ़ा आए, मेरे मुस्तफ़ा आए। फितना गो ज़माना था दीन की शात में, हिकमत ज़रूरी थी, हिकमत ज़रूरी थी। फितना गो ज़माना था दीन की शात में, हिकमत ज़रूरी थी, हिकमत ज़रूरी थी। हासिदों की दुनिया में सूरतुल फलक लेकर मेरे मुस्तफ़ा आए, मेरे मुस्तफ़ा आए। हासिदों की दुनिया में सूरतुल फलक लेकर मेरे मुस्तफ़ा आए, मेरे मुस्तफ़ा आए। आलम रिसालत में आईने रिसालत की जो किताब अधूरी थी, जो किताब अधूरी थी। आलम रिसालत में आईने रिसालत की जो किताब अधूरी थी, जो किताब अधूरी थी। उस किताब रहमत का आखिरी वरक़ लेकर मेरे मुस्तफ़ा आए, मेरे मुस्तफ़ा आए। उस किताब रहमत का आखिरी वरक़ लेकर मेरे मुस्तफ़ा आए, मेरे मुस्तफ़ा आए। दावत व हिदायत की एक हसी शफ़क़ लेकर मेरे मुस्तफ़ा आए, मेरे मुस्तफ़ा आए। कुफ्र के अंधेरों में नूर का तबक लेकर मेरे मुस्तफ़ा आए, मेरे मुस्तफ़ा आए। कुफ्र के अंधेरों में नूर का तबक लेकर मेरे मुस्तफ़ा आए, मेरे मुस्तफ़ा आए। जज़ाकल्लाह खैर। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. 15 ಶತಮಾನಗಳ ಆಚೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಮಾನವ ಕುಲಕ್ಕೆ ಮಾಡಿದ ಮಾರ್ಗದರ್ಶನ, ಅವರ ಶಿಕ್ಷಣಗಳು, ಅವರ ಬೋಧನೆಗಳು, ಅವರ ಆದರ್ಶಗಳು, ಅವರ ಸಿದ್ಧಾಂತಗಳು 21ನೇ ಅತ್ಯಾಧುನಿಕ ಶತಮಾನದಲ್ಲೂ ಪ್ರಸ್ತುತವೇ ಎಂಬುದು ನಾವು ಚರ್ಚಿಸಬೇಕಾದ ವಿಷಯ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣಗಳು ಸಮಗ್ರವಾದದ್ದು, ಅದು ಸಾರ್ವಕಾಲಿಕವಾದದ್ದು, ಅದು ಅಧಿಕೃತವಾದದ್ದು ಎಂಬುದು ಪ್ರವಾದಿಯವರ ಸಂದೇಶಗಳ ಬಹಳ ದೊಡ್ಡ ವಿಶೇಷತೆಯಾಗಿದೆ. ನಮಗೆಲ್ಲ ಗೊತ್ತಿದೆ,
ಯಾವುದೇ ಸಿದ್ಧಾಂತಗಳು, ಯಾವುದೇ ಆದರ್ಶಗಳು, ಯಾವುದೇ ವಿಚಾರಧಾರೆಗಳು, ಯಾವುದೇ ಐಡಿಯಾಲಜಿ ಕಾಲಕ್ರಮೇಣ ಅದು ತನ್ನ ಜೀವಂತಿಕೆಯನ್ನು ಕಳೆದುಕೊಂಡು ತನ್ನ ಮೂಲ ಆಶಯ ದುರ್ಬಲವಾಗಿ ಕೇವಲ ಕಟ್ಟುಪಾಡುಗಳಿಗೆ, ಆಚಾರಗಳಿಗೆ, ಗುರುತುಗಳಿಗೆ ಮಾತ್ರ ಸೀಮಿತವಾಗುವ ಒಂದು ಪರಿಸ್ಥಿತಿ, ಒಂದು ವಾಸ್ತವಿಕತೆ ಜಗತ್ತಿನ ಎಲ್ಲ ಸಿದ್ಧಾಂತಗಳಿಗೂ, ಎಲ್ಲ ಆಶಯಗಳಿಗೂ, ಎಲ್ಲ ಆದರ್ಶಗಳಿಗೂ ಇವೆ. ಯಾವುದೇ ಒಂದು ಆದರ್ಶ, ಯಾವುದೇ ಒಂದು ಸಿದ್ಧಾಂತ, ಯಾವುದೇ ಒಂದು ಐಡಿಯಾಲಜಿ ಅದನ್ನು ಪ್ರತಿಪಾದಿಸಿದ ವ್ಯಕ್ತಿಯ ನಂತರ ಕಾಲಕ್ರಮೇಣ ಕಾಲವು ಕಳೆದು ಹೋದಂತೆ ಅದರ ಜೀವ ಸೋರಿ ಹೋಗುತ್ತದೆ, ಅದರ ಮೂಲ ಆಶಯ ದುರ್ಬಲವಾಗುತ್ತದೆ. ಹಾಗೆ ಯಾವುದೇ ಆಶಯಗಳು, ಆದರ್ಶಗಳು, ಸಿದ್ಧಾಂತಗಳು, ವಿಚಾರಧಾರೆಗಳು ಕೇವಲ ಸಂಪ್ರದಾಯಗಳಾಗಿ, ಕೇವಲ ಗುರುತುಗಳಾಗಿ ಮಾತ್ರ ಮಾರ್ಪಡುವಂತಹ ಉದಾಹರಣೆಗಳು ನಮ್ಮ ಮಧ್ಯೆ ಧಾರಾಳ ಇದೆ. ನಮಗೆ ಗೊತ್ತಿದೆ, ಧರ್ಮಗಳು, ಆದರ್ಶಗಳು, ಆಧ್ಯಾತ್ಮಿಕತೆ ಇವೆಲ್ಲವೂ ಈ ಸಮಾಜದಲ್ಲಿ ಒಂದು ರೀತಿಯ ಹಬ್ಬಗಳಾಗಿ ಬದಲಾವಣೆಯಾಗುತ್ತಾ ಇದೆ. ಅದರ ಮೂಲ ಆಶಯಗಳು ಸೋರಿ ಹೋಗಿ, ಅದರ ಆದರ್ಶ ದುರ್ಬಲವಾಗಿ, ಸಿದ್ಧಾಂತಗಳೆಲ್ಲ ಹಬ್ಬಗಳು, ಉತ್ಸವಗಳು ಆಗಿ ಪರಿವರ್ತನೆಯಾಗುವ ಒಂದು ಸಮಾಜದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇರುವುದು. ಇಂತಹ ಒಂದು ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಯಾವ ಐಡಿಯಾಲಜಿಯನ್ನು ಜಗತ್ತಿಗೆ ಕಲಿಸಿಕೊಟ್ಟರೋ, ಅಲ್ಲಾಹನ ಪ್ರವಾದಿ ಯಾವ ಆದರ್ಶವನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟರೋ, 21ನೇ ಶತಮಾನದಲ್ಲಿ ಕೂಡ ಆ ಆದರ್ಶಗಳು, ಆ ವಿಚಾರಧಾರೆಗಳು, ಆ ಚಿಂತನೆಗಳು ಆಧುನಿಕ ಸಮಾಜದೊಂದಿಗೆ ಮುಖಾಮುಖಿಯಾಗುತ್ತದೆ, ಆಧುನಿಕ ಸಮಾಜದೊಂದಿಗೆ ಸಂವಹನ ನಡೆಸುತ್ತದೆ. ಅದಾಧುನಿಕ ಸಮಾಜದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಇದೆ ಎಂಬುದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶಗಳ ವಿಶೇಷತೆಯಾಗಿದೆ. ಸಹೋದರ ಸಹೋದರಿಯರೇ, ಮುಹಮ್ಮದ್ ಮುಸ್ತಫಾರನ್ನು ಅನುಸರಿಸುವಂತೆ ಅನುಸರಿಸಲ್ಪಡುವ ಬೇರೊಬ್ಬ ನಾಯಕ ಈ ಜಗತ್ತಿನಲ್ಲಿ ಖಂಡಿತ ಇಲ್ಲ. ಈ ಭೂಮಿಯಲ್ಲಿ ಸುಮಾರು 120 ಕೋಟಿ ಮುಸ್ಲಿಮರು ಬದುಕುತ್ತಿದ್ದಾರೆ ಎಂಬುದು ಅಧಿಕೃತವಾದ ಲೆಕ್ಕಾಚಾರ. ನೀವು ಒಮ್ಮೆ ಚಿಂತನೆ ಮಾಡಿ ನೋಡಿ, ಇವತ್ತು ಬೆಳಿಗ್ಗೆ 120 ಕೋಟಿ ಮುಸ್ಲಿಮರು ಎದ್ದೇಳುವಾಗ, ನಿದ್ದೆಯಿಂದ ಏಳುವಾಗ ಅವರೊಂದೇ ಒಂದು ಪ್ರಾರ್ಥನೆ ಹೇಳಿದ್ದಾರೆ. ಅಮೆರಿಕಾದ ಮುಸ್ಲಿಮರು, ಜರ್ಮನ್ನ ಮುಸ್ಲಿಮರು, ಸೌದಿ ಅರೇಬಿಯಾದ ಮುಸ್ಲಿಮರು, ಭಾರತದ ಮುಸ್ಲಿಮರು ಇವತ್ತು ಬೆಳಿಗ್ಗೆ ಏಳುವಾಗ ಅವರೆಲ್ಲ ಹೇಳಿದ ಪ್ರಾರ್ಥನೆ ಒಂದೇ ಆಗಿತ್ತು. ಅದೇ ರೀತಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಜಗತ್ತಿನ 120 ಕೋಟಿ ಮುಸ್ಲಿಮರು ಅವರು ವಾಶ್ರೂಮಿಗೆ ಹೋಗುವಾಗ ಅವರ ವರ್ತನೆ ಒಂದೇ ರೀತಿ ಇತ್ತು, ಅವರು ಪ್ರಾರ್ಥಿಸಿದ ಪ್ರಾರ್ಥನೆ ಒಂದೇ ರೀತಿ ಇತ್ತು. ಇವತ್ತು ಬೆಳಿಗ್ಗೆ ಈ ಜಗತ್ತಿನ 120 ಕೋಟಿ ಮುಸ್ಲಿಮರು ಕೂಡ ಒಂದೇ ರೀತಿಯಲ್ಲಿ 2 ರಕಾತ್ ನಮಾಜ್ ಮಾಡಿದ್ದಾರೆ ಎದ್ದ ಕೂಡಲೇ. ನಾನು ಹೇಳುತ್ತಿರುವುದು, ಹೀಗೆ ಜಗತ್ತಿನಲ್ಲಿ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ, ಹೆಜ್ಜೆ ಹೆಜ್ಜೆಗೂ ಅನುಸರಿಸಲ್ಪಡುವ ಒಬ್ಬ ನಾಯಕ ಇದ್ದರೆ ಅದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಆಗಿದ್ದಾರೆ. ಯಾಕೆಂದರೆ ಆ ಸಂದೇಶಗಳು ಸಾರ್ವಕಾಲಿಕವಾದ ಸಂದೇಶಗಳು, ಆ ಮಾರ್ಗದರ್ಶನ ಅತ್ಯಂತ ಅಧಿಕೃತವಾದ ಮಾರ್ಗದರ್ಶನವಾಗಿದೆ. ಅಲ್ಲಾಹನ ಪ್ರವಾದಿಯ ಸುನ್ನತ್ಗಳು ಎಂದು ಹೇಳುವಾಗ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶಗಳು ಎಂದು ಹೇಳುವಾಗ ಅದು ಪೌರಾಣಿಕ ಕಥೆ ಅಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಪೌರಾಣಿಕ ಕಥಾಪಾತ್ರ ಅಲ್ಲ. ಇತಿಹಾಸದ ಬೆಳಕಿನಲ್ಲಿ ಬದುಕಿದ
ಅಧಿಕೃತವಾದ ದಾಖಲೆಗಳಿರುವ ಆದರ್ಶಗಳಾಗಿವೆ, ಆಶಯಗಳಾಗಿವೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು. ಆದ್ದರಿಂದಲೇ 21ನೇ ಆಧುನಿಕ ಶತಮಾನದಲ್ಲೂ ಪ್ರವಾದಿಯವರ ಚಿಂತನೆಗಳು, ಅವರ ಆದರ್ಶಗಳು, ಅವರ ವಿಚಾರಧಾರೆಗಳು ಆಧುನಿಕ ಸಮಾಜದೊಂದಿಗೆ ಮುಖಾಮುಖಿಯಾಗುತ್ತದೆ. ಆಧುನಿಕ ಸಮಾಜದೊಂದಿಗೆ, ಆಧುನಿಕ ನಾಗರಿಕತೆಯೊಂದಿಗೆ ಅದು ಸಂವಹನ ನಡೆಸುತ್ತದೆ. ಆಧುನಿಕ ಸಮಾಜ ಎಂದು ಹೇಳುವಾಗ ಯಾವ ಸಮಸ್ಯೆಗಳು ಇಲ್ಲದ, ಯಾವ ನ್ಯೂನತೆಗಳು ಇಲ್ಲದ ಪರಿಪೂರ್ಣವಾದ ಸಂಸ್ಕಾರ ಸಂಪನ್ನ ಸಮಾಜ ಅಂತ ನೀವು ತಿಳಿದಿದ್ದರೆ ಅದು ನಿಮ್ಮ ಮೂರ್ಖತನವಾಗ್ತದೆ. ನಾವು ಯಾವುದನ್ನು ಆಧುನಿಕ ಸಮಾಜ ಅಂತ ಹೇಳ್ತಾ ಇದ್ದೇವೆಯೋ ಅದು ಅನಾಗರಿಕತೆಯ ಇನ್ನೊಂದು ಹೆಸರು ಮಾತ್ರ. ಆಧುನಿಕ ಸಮಾಜ, ಸಿವಿಲೈಸ್ಡ್ ಸೊಸೈಟಿ ಎಂದೆಲ್ಲ ಹೇಳುವಾಗ ಕೊರತೆಗಳಿಲ್ಲದ, ನ್ಯೂನತೆಗಳಿಲ್ಲದ, ಕುಂದುಕೊರತೆಗಳಿಲ್ಲದ ಒಂದು ಸಂಸ್ಕಾರ ಸಂಪನ್ನ ಸಮಾಜ, ಒಂದು ಸಂಸ್ಕಾರ ಸಂಪನ್ನ ನಾಗರಿಕತೆ ಎಂದು ನೀವು ತಿಳಿಯುವುದಾದರೆ ಅದು ನಿಮ್ಮ ಮೂರ್ಖತನ. ಯಾಕೆಂದರೆ ಆಧುನಿಕ ನಾಗರಿಕತೆಯನ್ನು ನಿಯಂತ್ರಿಸುತ್ತಿರುವುದು ಭೌತಿಕ ಚಿಂತನೆಗಳು. ಮನುಷ್ಯ ಅಂದರೆ ಅವನ ಬದುಕು ಅವನಿಗೆ ಸಿಕ್ಕಿದ ಒಂದು ಚಾನ್ಸ್. ಆ ಬದುಕನ್ನು ಗರಿಷ್ಠ ಸುಖದೊಂದಿಗೆ, ಮಜದೊಂದಿಗೆ, ಮನರಂಜನೆಯೊಂದಿಗೆ ಮುಗಿಸಬೇಕು ಎಂದು ತೀರ್ಮಾನಿಸಿರುವ ಭೌತಿಕವಾದಿಗಳು ಆಧುನಿಕ ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾರೆ. ಕಲೆ ಅವರ ಕೈಯಲ್ಲಿದೆ, ಸಾಹಿತ್ಯ ಅವರ ನಿಯಂತ್ರಣದಲ್ಲಿದೆ, ಆಡಳಿತವನ್ನು ಅವರು ನಿಯಂತ್ರಿಸ್ತಾ ಇದ್ದಾರೆ. ಶಾಸನಗಳನ್ನು ರೂಪಿಸುವವರು ಅವರೇ, ಕಾನೂನುಗಳನ್ನು ನಿರ್ಮಿಸುವವರು ಅವರೇ. ಮನುಷ್ಯನ ಬದುಕೆಂದರೆ ಅದು ಸುಖ ಪಡುವುದಕ್ಕಾಗಿ, ಮಜಾ ಮಾಡುವುದಕ್ಕಾಗಿ ಇರುವ ಒಂದು ಭೌತಿಕ ಚಿಂತನೆ ಎಂಬುದರ ಆಚೆ ಬದುಕನ್ನಳೆಯಲು ಸಾಧ್ಯ ಇಲ್ಲದ, ಬದುಕಿನ ವಾಸ್ತವಿಕತೆಗಳ ಬಗ್ಗೆ ಪ್ರಜ್ಞೆ ಇಲ್ಲದ ಭೌತಿಕವಾದಿಗಳು ಆಧುನಿಕ ನಾಗರಿಕತೆಯನ್ನು ನಿಯಂತ್ರಿಸ್ತಾ ಇದ್ದಾರೆ. ಆದ್ದರಿಂದಲೇ ಡಾಕ್ಟರ್ ಮುಸ್ತಫಾ ಸಬಾಯಿ ಎಂಬ ವಿಶ್ವವಿಖ್ಯಾತ ಚಿಂತಕ ಅವರ ಆಧುನಿಕ ಸಮಾಜವನ್ನು ವಿಮರ್ಶೆಗೆ ಒಳಪಡಿಸ್ತಾರೆ. ನಾನು ಮತ್ತು ನೀವು ಬದುಕುತ್ತಿರುವ ಸಿವಿಲೈಸ್ಡ್ ಸೊಸೈಟಿ ಅಂತ ನಾವು ಯಾವುದರ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆಯೋ ಈ ಸಿವಿಲೈಸ್ಡ್ ಸೊಸೈಟಿಯ ಬಗ್ಗೆ ಡಾಕ್ಟರ್ ಮುಸ್ತಫಾ ಸಬಾಯಿ ಹೇಳಿದರು. ಇಲ್ಲಿ ಆಧುನಿಕ ಸಮಾಜದ ಚಿತ್ರಣ ಹೇಗೆಂದರೆ ಆಧುನಿಕ ನಾಗರಿಕತೆಯಲ್ಲಿ ಕುತಂತ್ರಗಳನ್ನು ಸಾಮರ್ಥ್ಯ ಅಂತ ತಿಳಿಯಲಾಗುತ್ತದೆ. ಮನುಷ್ಯ ಕುತಂತ್ರ ಮಾಡುವುದು ದುಡ್ಡು ಗಳಿಸುವುದಕ್ಕೆ, ಅಧಿಕಾರ ಪಡೆಯುವುದಕ್ಕೆ, ಪ್ರಭಾವ ಬೀರುವುದಕ್ಕೆ. ಯಾವುದೆಲ್ಲ ಕುತಂತ್ರಗಳು ನಡೆಸಲು ಸಾಧ್ಯವೋ ಶಕುನಿ ಅಂತ ಹೇಳ್ತೇವೆ ನಾವು ಕೆಲವರನ್ನು. ಶಕುನಿ ಎಂಬುದು ಒಳ್ಳೆಯ ಹೆಸರಲ್ಲ, ಶಕುನಿ ಎಂಬುದು ಒಳ್ಳೆಯ ಪದವಿಯಲ್ಲ. ಕುತಂತ್ರಗಳು, ಆ ಕುತಂತ್ರಗಳನ್ನು ಆಧುನಿಕ ಸಮಾಜ ಅದನ್ನು ಸಾಮರ್ಥ್ಯ ಅಂತ ತಿಳಿಯುತ್ತದೆ, ಅದನ್ನು ಕೆಪಾಸಿಟಿ ಅಂತ ತಿಳಿಯಲಾಗುತ್ತದೆ. ಇಲ್ಲಿ ಅಧರ್ಮವನ್ನು ಸ್ವಾತಂತ್ರ್ಯ ಅಂತ ಹೇಳಲಾಗುತ್ತದೆ. ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾವುದೆಲ್ಲ ರೀತಿಯ ಅಧರ್ಮಗಳು. ಈ ಅಧರ್ಮಗಳನ್ನೆಲ್ಲ ಸ್ವಾತಂತ್ರ್ಯದ ಹೆಸರಲ್ಲಿ ಸಮರ್ಥಿಸುವ ಪ್ರಕ್ರಿಯೆಗಳು ಸುಪ್ರೀಂ ಕೋರ್ಟಿನಲ್ಲೂ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಸಲಿಂಗರತಿ ಎಂಬ ಅಧರ್ಮ, ಮನುಷ್ಯತ್ವಕ್ಕೆ ವಿರುದ್ಧವಾದ, ಮನುಷ್ಯತ್ವಕ್ಕೆ ಸಹಿಸಲು ಸಾಧ್ಯವೇ ಇಲ್ಲದ, ಯಾವ ಶತಮಾನದಲ್ಲೂ ಮನುಷ್ಯತ್ವಕ್ಕೆ ಸಹಿಸಲು ಸಾಧ್ಯವೇ ಇಲ್ಲದ ಸಲಿಂಗರತಿಯನ್ನು ಸ್ವಾತಂತ್ರ್ಯ ಅಂತ ಹೇಳಲಾಗುತ್ತದೆ. ಮಹಿಳೆಯರು ಲೈಂಗಿಕ ಸಂಪರ್ಕ ಇರಿಸಿಕೊಳ್ಳುವುದು, ಅನ್ಯ ಪುರುಷರೊಂದಿಗೆ ಲೈಂಗಿಕ ಸಂಪರ್ಕ ಇರಿಸಿಕೊಳ್ಳುವುದನ್ನು ಸ್ವಾತಂತ್ರ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವುದು. ಹೀಗೆ ಅಧರ್ಮವನ್ನು ಆಧುನಿಕ ಸಮಾಜ ಸ್ವಾತಂತ್ರ್ಯ ಅಂತ ತಿಳಿಯುತ್ತದೆ ಎಂದು ದಶಕಗಳ ಆಚೆ ಆಧುನಿಕ ಸಮಾಜವನ್ನು ಮುಸ್ತಫಾ ಸಬಾಯಿ ವಿಮರ್ಶೆಗೆ ಒಳಪಡಿಸಿದರು. ಅದೇ ರೀತಿ ಶೋಷಣೆಯನ್ನು ಸಹಾಯ ಅಂತ ವ್ಯಾಖ್ಯಾನಿಸಲಾಗುತ್ತದೆ. ಶೋಷಣೆಗೆ ಸಹಾಯ ಅಂತ ಅರ್ಥ ಕೊಡು, ಜನರನ್ನು ಶೋಷಣೆ ಮಾಡುವುದು, ಆ ಶೋಷಣೆಗೆ ಸಹಾಯ ಅಂತ ಹೆಸರಿಡುವುದು. ಮಾಲಿನ್ಯಗಳಿಗೆ ಕಲೆ ಸಾಹಿತ್ಯ ಅಂತ ಹೆಸರಿಡುವುದು. ಎಲ್ಲ ರೀತಿಯ ಮಾಲಿನ್ಯಗಳು, ಈ ಮಾಲಿನ್ಯಗಳನ್ನು ಕಲೆ ಸಾಹಿತ್ಯ ಎಂಬ ಹೆಸರಿನಲ್ಲಿ ಪೋಷಿಸುವುದು ಇದು ಆಧುನಿಕ ಸಮಾಜವಾಗಿದೆ ಎಂದು ಅಂದೊಬ್ಬ ತತ್ವಜ್ಞಾನಿ ಹೇಳಿದರೆ ಇವತ್ತು ಜಗತ್ತಿನಲ್ಲಿ ನಾವು ಇದನ್ನು ಅನುಭವಿಸ್ತಾ ಇದ್ದೇವೆ. ಸಹೋದರ ಸಹೋದರಿಯರೇ, ನಾನು ಹೇಳುತ್ತಿರುವುದು
ಈ ಆಧುನಿಕ ಸಮಾಜದ ಸುಧಾರಣೆಗೆ ಯಾವುದಾದರೂ ಒಂದು ಮಾರ್ಗದರ್ಶನ ಇದ್ದರೆ, ಆಧುನಿಕ ಸಮಾಜದ ಸಂಸ್ಕರಣೆಗೆ ಯಾವುದಾದರೂ ಒಂದು ದಾರಿ ಇದ್ದರೆ, ಅದು 14 ಶತಮಾನಗಳ ಆಚೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಆದರ್ಶಗಳು ಮಾತ್ರವಾಗಿದೆ ಎಂಬುದನ್ನು ಆ ಇತಿಹಾಸ ನೀವು ಅಧ್ಯಯನ ನಡೆಸಿದ್ರೆ, ಆ ಮಾರ್ಗದರ್ಶನವನ್ನು ನೀವು ತಿಳಿದರೆ ನಿಮಗೆ ಅರ್ಥ ಮಾಡಬಹುದಾಗಿದೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಆಗಿ ಕಂಡವರಿದ್ದಾರೆ ಜಗತ್ತಿನಲ್ಲಿ. ಅವರಿಗೆ ಮೊಹಮ್ಮದ್ ರಸೂಲುಲ್ಲಾ ಅರ್ಥ ಆಗುವುದಿಲ್ಲ. ಅಲ್ಲಾಮಾ ಇಬ್ನ್ ಶಿರೀನ್ ರಹ್ಮತುಲ್ಲಾಹಿ ಅಲೈಹಿ ಹೇಳಿದರು, ಯಾರೆಲ್ಲ ಮೊಹಮ್ಮದ್ ಮುಸ್ತಫಾರನ್ನು ಕಂಡಿದ್ದಾರೋ, ಮೊಹಮ್ಮದ್ ರಸೂಲುಲ್ಲಾರನ್ನು ಯಾರೆಲ್ಲ ಕಂಡಿದ್ದಾರೋ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಮೊಹಮ್ಮದ್ ರಸೂಲುಲ್ಲಾರನ್ನು ಕಂಡವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ. ಶಿಷ್ಯಂದರಿಗೆ ಬಹಳ ಅದ್ಭುತ. ಅಬೂ ಜಹಲ್ ಮೊಹಮ್ಮದ್ ಮುಸ್ತಫಾರನ್ನು ನೋಡಿದ ವ್ಯಕ್ತಿ. ಉತುಬತ್, ಶೈಬತ್, ವಲೀದ್ ಇವರೆಲ್ಲರೂ ಮೊಹಮ್ಮದ್ ಮುಸ್ತಫಾರನ್ನು ನೋಡಿದವರು, ಕಂಡವರು. ಇವರೆಲ್ಲ ಸ್ವರ್ಗಕ್ಕೆ ಹೋಗುವುದೇ. ಶಿಷ್ಯಂದರಿಗೆ ವಿದ್ವಾಂಸರು ಉತ್ತರ ಕೊಟ್ಟರು, ಅವರೆಲ್ಲರೂ ಮೊಹಮ್ಮದ್ ರಸೂಲುಲ್ಲಾರನ್ನು ನೋಡಿದವರಲ್ಲ, ಅವರೆಲ್ಲರೂ ಮೊಹಮ್ಮದ್ ಬಿನ್ ಅಬ್ದುಲ್ಲಾರನ್ನು ಮಾತ್ರ ನೋಡಿದ್ದಾರೆ. ಮೊಹಮ್ಮದ್ ಬಿನ್ ಅಬ್ದುಲ್ಲಾರನ್ನು ಮಾತ್ರ ಅವರು ನೋಡಿದ್ದು. ಅವರು ಯಾರು ಮೊಹಮ್ಮದ್ ರಸೂಲುಲ್ಲಾರನ್ನು ನೋಡಿದವರಲ್ಲ. ಮೈಕೆಲ್ ಹೆಚ್ ಹಾರ್ಟ್ 100 ಮಾನವ ಇತಿಹಾಸದ ಮೇಲೆ ಪ್ರಭಾವ ಬೀರಿದ 100 ವ್ಯಕ್ತಿಗಳನ್ನು ಲಿಸ್ಟ್ ಔಟ್ ಮಾಡುವಾಗ ಅದರಲ್ಲಿ ಹಿಟ್ಲರಿಗೂ ಸ್ಥಾನ ಇದೆ, ಅದರಲ್ಲಿ ಮುಸೋಲಿನಿಗೂ ಗ್ರೇಡ್ ಇದೆ. 100 ವ್ಯಕ್ತಿಗಳ ಪಟ್ಟಿ ಮಾಡುವಾಗ 1ನೆಯ ಸ್ಥಾನ ಮೊಹಮ್ಮದ್ ಮುಸ್ತಫಾರಿಗೆ ಕೊಡುವಾಗಲೂ ಮೈಕೆಲ್ ಹೆಚ್ ಹಾರ್ಟ್ ಮೊಹಮ್ಮದ್ ರಸೂಲುಲ್ಲಾರನ್ನು ನೋಡಲಿಲ್ಲ. ಮೈಕೆಲ್ ಹೆಚ್ ಹಾರ್ಟ್ ನೋಡಿದ್ದು ಮೊಹಮ್ಮದ್ ಬಿನ್ ಅಬ್ದುಲ್ಲಾರನ್ನು ಮಾತ್ರ. ಆದ್ದರಿಂದ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸ್ಟಡಿ ಮಾಡುವಾಗ ಮೊಹಮ್ಮದ್ ಬಿನ್ ಅಬ್ದುಲ್ಲಾರ ಅಧ್ಯಯನದಿಂದ ಆ ಸಂದೇಶದ ಮಹತ್ವವನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮೊಹಮ್ಮದ್ ಮುಸ್ತಫಾರ ಸಂದೇಶವನ್ನು ನೀವು ತಿಳಿಯುವಾಗ ಮೊಹಮ್ಮದ್ ರಸೂಲುಲ್ಲಾರ ಸಂದೇಶ, ಮೊಹಮ್ಮದ್ ರಸೂಲುಲ್ಲಾರ ಆದರ್ಶಗಳು, ಮೊಹಮ್ಮದ್ ರಸೂಲುಲ್ಲಾರ ವಿಚಾರಧಾರೆ ಅದನ್ನು ಅರ್ಥ ಮಾಡಿದ್ರೆ ಮಾತ್ರ, ಅದನ್ನು ತಿಳಿಯುವಾಗ ಮಾತ್ರ ಅದು ಹೇಗೆ ಪರಿಪೂರ್ಣವಾದದ್ದು, ಅದು ಹೇಗೆ ಸಾರ್ವಕಾಲಿಕವಾದದ್ದು, ಅದು ಹೇಗೆ ಅಧಿಕೃತವಾದದ್ದು ಎಂಬುದನ್ನು ನಿಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ. ಇಸ್ಲಾಮಿನಲ್ಲಿ ಪ್ರವಾದಿತ್ವ ಅಂದರೇನು? ಪ್ರವಾದಿತ್ವದ ಪೊಸಿಷನ್ ಯಾವುದು ಇಸ್ಲಾಮಿನಲ್ಲಿ? ಪ್ರವಾದಿಗಳೆಂದರೆ ಯಾರು? ಪ್ರವಾದಿಗಳಿಗೆ ಇಸ್ಲಾಮಿನಲ್ಲಿರುವ ಮಹತ್ವ ಯಾವುದು? ಇದನ್ನು ತಿಳಿಯದೆ ಮೊಹಮ್ಮದ್ ಮುಸ್ತಫಾರ ಸಂದೇಶಗಳನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಪ್ರವಾದಿತ್ವದ ದೌತ್ಯ, ಪ್ರವಾದಿತ್ವದ ಪೊಸಿಷನ್, ಪ್ರವಾದಿತ್ವದ ಸ್ಥಾನಮಾನ, ಪ್ರವಾದಿತ್ವಕ್ಕೆ ಇಸ್ಲಾಮಿನಲ್ಲಿರುವ ಗೌರವ ಇದನ್ನು ಅರ್ಥ ಮಾಡಿದ್ರೆ ಮಾತ್ರ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ. ಆ ಪ್ರವಾದಿತ್ವದ ದೌತ್ಯವನ್ನು ತಿಳಿದರೆ ಮಾತ್ರ ನಿಮಗೆ ಪ್ರವಾದಿಯವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸಲು ಸಾಧ್ಯ. ಪ್ರವಾದಿತ್ವದ ದೌತ್ಯ ತಿಳಿಯದ ಹೊರತು, ಪ್ರವಾದಿತ್ವದ ಪೊಸಿಷನ್ ತಿಳಿಯದ ಹೊರತು ಪ್ರವಾದಿಯವರನ್ನು ಅರ್ಥ ಮಾಡಲು, ಪ್ರವಾದಿಯವರನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಆಗಲಿಕ್ಕಿಲ್ಲ. ಮನುಷ್ಯನಿಗಲ್ಲಾಹು ಸುಬ್ಹಾನಹು ವ ತಆಲ ಧಾರಾಳ ನೆಅಮತ್ತುಗಳನ್ನು ಮಾಡಿದ. ಅಪಾರವಾದ ಅನುಗ್ರಹಗಳೊಂದಿಗೆ ಮನುಷ್ಯ ಬದುಕುತ್ತಾ ಇರು. ನಿಮ್ಮ ಜನನ, ನಿಮ್ಮ ಬದುಕಿನಲ್ಲಿ ಸಿಗುತ್ತಿರುವ ಸುಖ ಸವಲತ್ತುಗಳು ಇದೆಲ್ಲವೂ ಅಲ್ಲಾಹನ ಅನುಗ್ರಹಗಳಾಗಿವೆ, ಅಲ್ಲಾಹನ ನೆಅಮತ್ತುಗಳಾಗಿವೆ, ಅಲ್ಲಾಹನ ಕೊಡುಗೆಗಳಾಗಿವೆ. ಖಲಖಲಕುಂ ಮಾ ಫಿಲ್ ಅರ್ಲಿ ಜಮಿಯಾ, ಭೂಮಿಯಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲವನ್ನು ಮನುಷ್ಯರೇ ನಿಮಗಾಗಿ ಸೃಷ್ಟಿಸಲಾಗಿದೆ. ಅಲ್ಲದಿ ಜಾಲ ಲಕುಮಲ್ ಅರ್ಲ ಫಿರಾಶಾ ವಸ್ಸಮಾಅ ಬಿನಾಅ ವಅನ್ಜಲ ಮಿನಸ್ ಸಮಾಇ ಮಾಅನ್ ಫಅಖ್ರಜ ಬಿಹಿ ಮಿನಸ್ ಥಮರಾತಿ ರಿಜ್ಕನ್ ಲಕುಂ ಫಲಾ ತಜ್ಅಲು ಲಿಲ್ಲಾಹಿ ಅಂದಾದ. ಅವನು ನಿಮಗೆ ಭೂಮಿಯನ್ನು ಹಾಸನ್ನಾಗಿ ಮಾಡಿದ. ಅಲ್ಲದಿ ಖಲಕ ಲಕುಂ ಜಾಲ ಲಕುಮಲ್ ಅರ್ಲ ಫಿರಾಶಾ ವಸ್ಸಮಾಅ ಬಿನಾಅ, ಆಕಾಶವನ್ನು ಅವನು ಮೇಲ್ಛಾವಣಿಯನ್ನಾಗಿ ಮಾಡಿದ. ವಅನ್ಜಲ ಮಿನಸ್ ಸಮಾಇ ಮಾಅನ್, ಆಕಾಶದಿಂದ ಮೇಲ್ಭಾಗದಿಂದ ಅವನು ನೀರು ಸುರಿಸಿದ.
ಅಲ್ಲಾಹು ಮಾಡಿರುವ ನೆಅಮತ್ತುಗಳನ್ನು ಅಲ್ಲಾಹು ವಿವರಿಸುವುದು. ಹೀಗೆ ಅಲ್ಲಾಹು ನಿಮಗೆ ಧಾರಾಳ ಅನುಗ್ರಹಗಳನ್ನು ಮಾಡಿದ. ಅದರ ಜೊತೆಗೆ ನಿಮ್ಮ ಹೊಸ ಹೊಸ ಅಗತ್ಯಗಳನ್ನು ಪೂರೈಸಲು ಯಾವುದೆಲ್ಲ ಅಗತ್ಯ ಇದೆಯೋ ಅದನ್ನು ಈಡೇರಿಸಲು ಬೇಕಾದ ಬುದ್ಧಿಶಕ್ತಿಯನ್ನು ಅಲ್ಲಾಹು ಮನುಷ್ಯನಿಗೆ ಕೊಟ್ಟ. 10ನೆಯ ಶತಮಾನದಲ್ಲಿ ಬದುಕಿದವರ ಅಗತ್ಯ ಮತ್ತು 21ನೆಯ ಶತಮಾನದಲ್ಲಿ ಬದುಕುತ್ತಿರುವ ಅವರ ಅಗತ್ಯಗಳು ಒಂದೇ ರೀತಿಯಲ್ಲ. ಕಾಲಕ್ಕೆ ತಕ್ಕಂತೆ ಮನುಷ್ಯನ ಅಗತ್ಯಗಳು ಬದಲಾಗುತ್ತದೆ, ಮನುಷ್ಯನ ಬೇಡಿಕೆಗಳು ಬದಲಾಗುತ್ತದೆ. ಬದಲಾಗುವ ಅಗತ್ಯಗಳನ್ನು ಪೂರೈಸಲು ಬೇಕಾದ ಬುದ್ಧಿಶಕ್ತಿಯನ್ನು ಅಲ್ಲಾಹು ಮನುಷ್ಯನಿಗೆ ದಯಪಾಲಿಸಿದ. ಅದೇ ರೀತಿ ಒಂದು ನಾಗರಿಕತೆಯನ್ನು ಬೆಳೆಸಲು ಬೇಕಾದ ವೈವಿಧ್ಯತೆಗಳನ್ನು ಅಲ್ಲಾಹು ಮನುಷ್ಯನಲ್ಲಿ ನಿಕ್ಷೇಪಿಸಿದ. ಆಲೋಚಿಸಿ ನೋಡಿ, ಈ ಜಗತ್ತಿನಲ್ಲಿ ಎಲ್ಲರೂ ಕೈಗಾರಿಕೋದ್ಯಮಿಗಳಲ್ಲ, ಈ ಜಗತ್ತಿನಲ್ಲಿ ಎಲ್ಲರೂ ರೈತರಲ್ಲ, ಈ ಜಗತ್ತಿನಲ್ಲಿ ಎಲ್ಲರೂ ಲೀಡರ್ಸ್ಗಳಲ್ಲ. ನಾನು ಮತ್ತು ನೀವು ಬದುಕುತ್ತಿರುವ ಜಗತ್ತಿನಲ್ಲಿ ರೈತರಿದ್ದಾರೆ, ಈ ಮಣ್ಣಿನಲ್ಲಿ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಈ ಮಣ್ಣಿನಲ್ಲಿ ಕೈಗಾರಿಕೋದ್ಯಮಿಗಳಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ಸೇನಾ ನಾಯಕರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಎಲ್ಲವೂ ಆಗುವುದಿಲ್ಲ. ಅಭಿರುಚಿಗಳು ಭಿನ್ನ ಭಿನ್ನವಾದದ್ದು, ಆಸಕ್ತಿಗಳು ಭಿನ್ನ ಭಿನ್ನವಾದದ್ದು. ನಿಮ್ಮ ಮಕ್ಕಳ ಬಗ್ಗೆ ಅವಲೋಕನ ನಡೆಸಿ. ನಿಮಗೆ 4 ಮಕ್ಕಳಿದ್ದರೆ 4 ಮಕ್ಕಳ ಅಭಿರುಚಿಗಳು ಭಿನ್ನ ಭಿನ್ನವಾಗಿರುತ್ತದೆ. ಅದು ಯಾವುದೋ ಬಾಹ್ಯ ಒತ್ತಡದ ಕಾರಣದಿಂದ ಅಲ್ಲ, ಬಹಳ ಸಣ್ಣ ಪ್ರಾಯದಲ್ಲೇ ನಿಮ್ಮ ಒಂದು ಮಗನಿಗೆ ಒಂದು ಮಗಳಿಗೆ ಮ್ಯಾಥಮ್ಯಾಟಿಕ್ಸ್ ಅಂದರೆ ಬಹಳ ಆಕರ್ಷಣೀಯವಾಗಿರುತ್ತದೆ. ಆದರೆ ನಿಮ್ಮ ಇನ್ನೊಬ್ಬ ಮಗನಿಗೆ ಅಥವಾ ಮಗಳಿಗೆ ಮ್ಯಾಥಮ್ಯಾಟಿಕ್ಸ್ ನೋಡಿದ್ರೂ ಆಗುವುದಿಲ್ಲ. ಅವನಿಗೆ 35 ಮಾರ್ಕ್ ಸಿಗುವುದೇ ಬಹಳ ಕಷ್ಟದಲ್ಲಿ. ಇನ್ನೊಬ್ಬ ಯಾವಾಗಲೂ 95 ತೆಗೆಯುತ್ತಾನೆ, ಅವನು ನಿಮ್ಮ ಮಗನೇ. ಆದರೆ ಇನ್ನೊಬ್ಬ ಯಾವಾಗಲೂ ಜಸ್ಟ್ ಪಾಸ್ ಆಗುವುದೇ ಬಹಳ ಕಷ್ಟ ಮ್ಯಾಥಮ್ಯಾಟಿಕ್ಸಿನಲ್ಲಿ. ಕೆಲವರಿಗೆ ಇತಿಹಾಸ ಅಂದರೆ ಬಹಳ ಆಸಕ್ತಿ, ಇನ್ನು ಕೆಲವರಿಗೆ ಇತಿಹಾಸ ಅಂದರೆ ನೋಡಿದ್ರೆ ಆಗುವುದಿಲ್ಲ. ಕೆಲವರಿಗೆ ಕಲೆ ಅಂದರೆ ಆಸಕ್ತಿ, ಕೆಲವರಿಗೆ ಸಾಹಿತ್ಯ ಅಂದರೆ ಆಸಕ್ತಿ, ಇನ್ನು ಕೆಲವರಿಗೆ ಕಲೆ ಸಾಹಿತ್ಯದೊಂದಿಗೆ ಯಾವ ಆಕರ್ಷಣೆಯೂ ಇಲ್ಲ. ಹೀಗೆ ಮನುಷ್ಯನ ಅಭಿರುಚಿಗಳು ಭಿನ್ನ ಭಿನ್ನವಾದದ್ದು, ಮನುಷ್ಯನ ಆಸಕ್ತಿಗಳು ಭಿನ್ನ ಭಿನ್ನವಾದದ್ದು. ಹೀಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಒಂದು ನಾಗರಿಕತೆ ಬೆಳೆಯಲು ಯಾವುದೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು, ಆ ಎಲ್ಲ ವೈವಿಧ್ಯತೆಗಳನ್ನು, ವೈವಿಧ್ಯಮಯ ಅಭಿರುಚಿಗಳನ್ನು ಮನುಷ್ಯನಲ್ಲಿ ನಿಕ್ಷೇಪಿಸಿದ. ಆದ್ದರಿಂದಲೇ ಕೆಲವರು ರೈತರಾದರು, ಕೆಲವರು ಕೈಗಾರಿಕೋದ್ಯಮಿಗಳಾದರು, ಕೆಲವರು ಲೀಡರ್ಸ್ಗಳಾದರು, ಕೆಲವರು ವಿಜ್ಞಾನಿಗಳಾದರು, ಕೆಲವರು ಶಿಕ್ಷಣ ತಜ್ಞರಾದರು. ಎಲ್ಲವೂ ಇತಿಹಾಸದಲ್ಲಿ ಎಂದೂ ಆಗಲಿಲ್ಲ. ಎಲ್ಲರೂ ಶಿಕ್ಷಣ ತಜ್ಞರು, ಎಲ್ಲರೂ ಲೀಡರ್ಸ್ಗಳು, ಎಲ್ಲರೂ ಡಾಕ್ಟರ್ಸ್ಗಳು. ಇತಿಹಾಸದ ಬೆಳಕಿನಲ್ಲಿ ನೀವು ಸ್ಟಡಿ ಮಾಡಿ, ಎಂದೂ ಇತಿಹಾಸದಲ್ಲಿ ಹಾಗೊಂದು ನಡೀಲೇ ಇಲ್ಲ. ಯಾಕೆಂದರೆ ವೈವಿಧ್ಯತೆಯಿಂದ ಮಾತ್ರ ಒಂದು ನಾಗರಿಕತೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ. ವೈವಿಧ್ಯಮಯವಾದ ಸಾಮರ್ಥ್ಯಗಳ ಮೂಲಕ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ. ಹಾಗೆ ಮನುಷ್ಯನ ನಾಗರಿಕತೆ ಬೆಳೆಯಲು ಬೇಕಾದ ವೈವಿಧ್ಯತೆಗಳನ್ನು ಅಲ್ಲಾಹು ನಿಕ್ಷೇಪಿಸಿದ ಮನುಷ್ಯನಲ್ಲಿ. ಈ ಎಲ್ಲ ಸವಲತ್ತುಗಳನ್ನು ಮಾಡಿದ ಅಲ್ಲಾಹು ನೀವು ಹೇಗೆ ಬದುಕಬೇಕೆಂತಲೂ ಕಲಿಸಿಕೊಟ್ಟ. ಈ ನೆಅಮತ್ತುಗಳು ಹೇಗೆ ಉಪಯೋಗಿಸಲ್ಪಡಬೇಕು, ಈ ನೆಅಮತ್ತುಗಳಲ್ಲಿ ಸರಿ ತಪ್ಪುಗಳು ಯಾವುದು, ಧರ್ಮ ಮತ್ತು ಅಧರ್ಮ ಯಾವುದು, ಈ ನೆಅಮತ್ತುಗಳನ್ನು ಮನುಷ್ಯ ಹೇಗೆ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬಾರದು, ಇವುಗಳನ್ನು ಕಲಿಸಿಕೊಡಬೇಕಾದದ್ದು ಈ ನೆಅಮತ್ತುಗಳ, ಈ ಅನುಗ್ರಹಗಳ ಅನಿವಾರ್ಯವಾದ ಬೇಡಿಕೆಯಾಗಿದೆ. ಅದಕ್ಕಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಇತಿಹಾಸದುದ್ದಕ್ಕೂ ಪ್ರವಾದಿಗಳನ್ನು ಕಳುಹಿಸಿದ ಎಂದು ಕುರ್ಆನ್ ಹೇಳು. ಬದುಕಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡಿದ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಅಲ್ಲಾಹು ಬದುಕುವ ಮಾರ್ಗದರ್ಶನ ಮಾಡುವುದಕ್ಕಾಗಿ ಈ ನೆಅಮತ್ತುಗಳನ್ನು ಹೇಗೆ ಉಪಯೋಗಿಸಿ ಬದುಕಬೇಕೆಂಬುದನ್ನು ಕಲಿಸಿಕೊಡುವುದಕ್ಕಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರವಾದಿಗಳನ್ನು ಕಳುಹಿಸಿದ ಎಂದು ಕುರ್ಆನ್ ಹೇಳಿ. ಆ ಪ್ರವಾದಿಗಳು ಈ ಜಗತ್ತಿನಲ್ಲಿ ನಿಮಗೆ ಮಾರ್ಗದರ್ಶನ ಮಾಡುವವರು. ಲಿಯುಲ್ಹಿರಹು ಅಲಾ ದೀನಿ ಕುಲ್ಲಿಹಿ, ಅವರು ಈ ಜಗತ್ತಿಗೆ ಒಂದು ಸತ್ಯವನ್ನು ಕಲಿಸಿಕೊಡುತ್ತಾರೆ. ಆ ಸತ್ಯ ಅದೆಲ್ಲ ಸಿದ್ಧಾಂತಗಳ ಮೇಲೆ,
ಎಲ್ಲ ಆದರ್ಶಗಳಿಗಿಂತ ಬಹಳ ಉನ್ನತ ಮಟ್ಟದಲ್ಲಿರುವುದಾಗಿದೆ ಆ ಸತ್ಯ. ಅದು ಮನುಷ್ಯ ನಿರ್ಮಿತ ಸತ್ಯ ಅಲ್ಲ, ಅದು ಮನುಷ್ಯ ನಿರ್ಮಿತ ಸಿದ್ಧಾಂತ ಅಲ್ಲ. ಲಿಯಕೂಮನ್ನಾಸು ಬಿಲ್ ಕಿಸ್ತ್, ಪ್ರವಾದಿಗಳು ಈ ಜಗತ್ತಿನಲ್ಲಿ ನ್ಯಾಯವನ್ನು ಸ್ಥಾಪಿಸುವವರಾಗಿದ್ದಾರೆ ಎಂದು ಕುರ್ಆನ್ ಹೇಳಿದೆ. ಜಗತ್ತಿನಲ್ಲಿ ಬಂದ ಎಲ್ಲ ಪ್ರವಾದಿಗಳು ಮನುಷ್ಯರಾಗಿದ್ದರು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಕುರ್ಆನ್ ಹೇಳಿತು, ಹುವಲ್ಲದೀ ಬಅಸ ಫಿಲ್ ಉಮ್ಮೀಯೀನ ರಸೂಲಂ ಮಿನ್ಹುಂ, ನಿಮ್ಮಿಂದಲೇ ಬಂದ ಪ್ರವಾದಿಯವರು, ನಿಮ್ಮ ಪೈಕಿ ನಿಮ್ಮಂತಹದ್ದೇ ಒಬ್ಬ ಮನುಷ್ಯ. ಯಾಕೆಂದರೆ ಪ್ರವಾದಿಗಳು ಸಂಸ್ಕರಿಸಬೇಕಾದದ್ದು ಮನುಷ್ಯರನ್ನು, ಪ್ರವಾದಿಗಳು ಬೆಳಕು ತೋರಿಸಿಕೊಡಬೇಕಾದದ್ದು ಮನುಷ್ಯರಿಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗಬೇಕಾದದ್ದು ಮನುಷ್ಯರು, ಅನ್ಯಾಯದಿಂದ ನ್ಯಾಯ ಸಿಗಬೇಕಾದದ್ದು ಮನುಷ್ಯರಿಗೆ. ಆದ್ದರಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಮನುಷ್ಯರಿಂದಲೇ ಪ್ರವಾದಿಗಳನ್ನು ಕಳುಹಿಸಿದ. ಆ ಜನರು, ಮಕ್ಕಾದ ಜನತೆ ಕೇಳಿದರು, ವಕಾಲು ಮಾಲಿ ಹಾದರ್ ರಸೂಲ್ ಯಅಕುಲು ತಾಮ ವ ಯಮ್ಶಿ ಫಿಲ್ ಅಸ್ವಾಕಿ ಲೌಲಾ ಉನ್ಜಿಲ ಇಲೈಹಿ ಮಲಕುನ್ ಫಯಕೂನ ಮಅಹು ನದೀರಾ. ಭೂಮಿಯಲ್ಲಿ ನಡೆದಾಡುವ, ಪೇಟೆಯಲ್ಲಿ ಸಂಚರಿಸುವ, ನಮ್ಮ ಹಾಗೆ ಊಟ ಮಾಡುವ ಒಬ್ಬ ವ್ಯಕ್ತಿ ಪ್ರವಾದಿಯಾಗುವುದು ಹೇಗೆ? ಒಬ್ಬ ಮನುಷ್ಯ ಪ್ರವಾದಿಯಾಗುವುದೇ? ಮಕ್ಕಾದ ಜನರ ಪ್ರಶ್ನೆ ಅದು, ಮಕ್ಕಾದ ಕುರೈಶರ ಗೊಂದಲ ಅದು. ನಮ್ಮ ಹಾಗೆ ಆಹಾರ ಸೇವಿಸುವ, ನಮ್ಮ ಹಾಗೆ ಬಾಜಾರ್ಗಳಲ್ಲಿ ನಡೆದಾಡುವ, ನಮ್ಮ ಹಾಗೆ ಬಿಸ್ನೆಸ್ ಮಾಡುವ ಒಬ್ಬ ಮನುಷ್ಯನನ್ನು ಅಲ್ಲಾಹು ಪ್ರವಾದಿಯನ್ನಾಗಿ ಮಾಡುವುದೇ? ಅಥವಾ ಒಬ್ಬ ಮನುಷ್ಯನನ್ನು ಪ್ರವಾದಿಯಾಗಿ ಮಾಡುವಾಗಲೂ ಆ ಪ್ರವಾದಿಯನ್ನು ನಿರಾಕರಿಸುವ ಒಂದು ಜನತೆ ಇರುವಾಗ ಅವರಿಗೆ ಸಹಾಯ ಮಾಡಲಿಕ್ಕಾಗಿ, ಈ ಪ್ರವಾದಿಗೆ ಸಹಾಯ ಮಾಡಲಿಕ್ಕಾಗಿ ಆದರೂ ಒಬ್ಬ ಮಲಕ್ ಅವರ ಜೊತೆ ಇರಬೇಕಿಲ್ಲವೇ? ಆ ಜನರ ಸಮಸ್ಯೆ ಅದು, ಅವರ ಗೊಂದಲ ಅದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಜನರಿಗೆ ಕೊಟ್ಟ ಮಾರ್ಮಿಕವಾದ ಉತ್ತರ ಇದೆ. ಕುಲ್ಲೌ ಕಾನ ಫಿಲ್ ಅರ್ಲಿ ಮಲಾಯಿಕತನ್ ಯಮ್ಶೂನ ಮುತ್ಮಇನ್ನೀನ ಲನzzalna ಅಲೈಕುಂ ಮಿನಸ್ ಸಮಾಇ ಮಲಕರ್ ರಸೂಲ. ಒಂದು ಭೂಮಿಯಲ್ಲಿ ಬದುಕುತ್ತಿರುವುದು ಮಲಾಯಿಕತ್ಗಳಾಗಿದ್ದರೆ, ಭೂಮಿಯಲ್ಲಿ ನಡೆದಾಡುತ್ತಿರುವುದು ದೇವಚರರಾಗಿದ್ದರೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ಮನುಷ್ಯರಿಂದಲೇ, ಮಲಾಯಿಕತ್ಗಳಿಂದಲೇ ಪ್ರವಾದಿಗಳನ್ನು ಕಳುಹಿಸುತ್ತಿದ್ದ. ಭೂಮಿಯಲ್ಲಿ ಬದುಕುತ್ತಿರುವುದು ಮಲಾಯಿಕತ್ಗಳಲ್ಲ, ಭೂಮಿಯಲ್ಲಿ ಬದುಕುತ್ತಿರುವುದು ಮನುಷ್ಯರು. ಅವರನ್ನು ಸುಧಾರಿಸಲು, ಅವರನ್ನು ಸಂಸ್ಕರಣೆ ಮಾಡಲು ಮನುಷ್ಯರನ್ನೇ ನಾವು ಪ್ರವಾದಿಯನ್ನಾಗಿ ಕಳುಹಿಸಿದ್ದೇವೆ. ಹಾಗೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಹಾಗೆ ನಿಮ್ಮ ಹಾಗೆ ಭಾವನೆಗಳಿರುವ ಮನುಷ್ಯ. ಭಾವನೆಗಳಿಲ್ಲದ ವ್ಯಕ್ತಿಗಳಲ್ಲ ಪ್ರವಾದಿಗಳು. ಪವಾಡಗಳ ಮೂಲಕ ಅಲ್ಲ ಪ್ರವಾದಿಗಳು ಜಗತ್ತಿನಲ್ಲಿ ಆದರ್ಶವನ್ನು ಸ್ಥಾಪಿಸುವುದು. ಯಾವುದೋ ಪವಾಡಗಳ ಮೂಲಕ, ಅಸಾಧಾರಣವಾದ ಸಾಮರ್ಥ್ಯಗಳ ಮೂಲಕ ಅಲ್ಲ ಪ್ರವಾದಿಯವರು ಈ ಜಗತ್ತಿಗೆ ಆದರ್ಶವನ್ನು ಕಲಿಸಿಕೊಟ್ಟರು. ಇವತ್ತಿಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಜಗತ್ತು ಸ್ಮರಿಸುವುದಾದರೆ, ಇವತ್ತಿಗೂ ಕೋಟಿಗಟ್ಟಲೆ ಮನುಷ್ಯರು ಆ ಪ್ರವಾದಿಯ ಆದರ್ಶಗಳನ್ನು ಜೀವಂತ ಪಾಲಿಸ್ತಾ ಇದ್ದರೆ ಅದಕ್ಕೆ ಕಾರಣ ಏನು? ಅದಕ್ಕೇನು ಕಾರಣ? ಅವರ ಸ್ಮರಣೆಗೆ ಅವರ ಸ್ಮರಣೆ ಜೀವಂತವಾಗಿದೆ. ಎಲ್ಲೂ ಅವರ ಮೂರ್ತಿ ಇಲ್ಲಲ್ಲ ಜಗತ್ತಿನಲ್ಲಿ, ಅವರ ವಿಗ್ರಹ ಇಲ್ಲ ಜಗತ್ತಿನಲ್ಲಿ, ಅವರ ಪ್ರತಿಮೆ ಇಲ್ಲ ಜಗತ್ತಿನಲ್ಲಿ, ಅವರ ಹೆಸರಲ್ಲಿ ಮಂದಿರವೋ ಮಸೀದಿಯೋ ಯಾವುದೂ ಇಲ್ಲ. ಅವರು ಸ್ಮರಿಸಲ್ಪಡುವುದು ಮೂರ್ತಿಯ ಕಾರಣಕ್ಕೆ ಅಲ್ಲ, ಅವರು ಸ್ಮರಿಸಲ್ಪಡುವುದು ಅಲ್ಲಿ ಇಲ್ಲಿ ಅವರ ವಿಗ್ರಹ ಇದೆ ಎಂಬ ಕಾರಣಕ್ಕಲ್ಲ. ಅವರು ಸ್ಮರಿಸಲ್ಪಡುವುದು ರಬಿಯುಲ್ ಅವ್ವಲ್ ತಿಂಗಳಲ್ಲಿ ನೀವು ಅವರ ಮಧು ಹೇಳುತ್ತೀರಿ ಎಂಬ ಕಾರಣಕ್ಕೂ ಅಲ್ಲ. ಅವರು ಸ್ಮರಿಸಲ್ಪಡುವುದು ನಿಮ್ಮ ರ್ಯಾಲಿಗಳ ಕಾರಣಕ್ಕೆ ಖಂಡಿತ ಅಲ್ಲ. ಅದರಾಚೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಮರಿಸಲ್ಪಡುವುದು ಅವರ ಆದರ್ಶಗಳ ಕಾರಣಕ್ಕೆ, ಅವರು ಈ ಜಗತ್ತಿಗೆ ಬೋಧಿಸಿದ ಆಶಯಗಳ ಕಾರಣಕ್ಕೆ, ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಮಾರ್ಗದರ್ಶನದ ಕಾರಣಕ್ಕೆ, ಅವರು ಈ ಜಗತ್ತಿನಲ್ಲಿ ಬದುಕುವ ಮನುಷ್ಯರನ್ನು ಪ್ರೀತಿಸಿದ ಕಾರಣಕ್ಕೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತಿಗೂ ಜಗತ್ತಿನಲ್ಲಿ ಜೀವಂತ ಸ್ಮರಿಸಲ್ಪಡುವವರು. ಹಾಗೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಾವನೆಗಳಿರುವಂತಹ ಮನುಷ್ಯ. ಇಬ್ರಾಹಿಂ ಅವರ ಮಗ ಮರಣ ಹೊಂದಿದ, ಪ್ರವಾದಿಯವರ ಗಂಡು ಮಕ್ಕಳೆಲ್ಲರೂ ಅವರ ಜೀವನ ಕಾಲದಲ್ಲಿ ಮರಣ ಹೊಂದಿದರು. ಕೊನೆಗೆ ಇಬ್ರಾಹಿಂ ಎಂಬ ಗಂಡು ಮಗು ಮರಣ ಹೊಂದಿದ ಸಂದರ್ಭ, ಅಲ್ಲಾಹನ ಪ್ರವಾದಿಯ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಾ ಇದೆ.
ಅಲ್ಲಾಹನ ಪ್ರವಾದಿ ಅಳುತ್ತಾ ಇದ್ದಾರೆ. ಅಬ್ದುಲ್ ರಹಮಾನ್ ಇಬ್ನ್ ಔಫ್ ಹೇಳಿದರು, ವ ಅಂತ ಯಾ ರಸೂಲಲ್ಲಾಹ್, ಪ್ರವಾದಿಯವರೇ ನಿಮ್ಮ ಕಣ್ಣಿನಿಂದ ಕಣ್ಣೀರು ಹರಿಯುವುದೇ, ನೀವು ಅಳುವುದೇ? ಅಲ್ಲಾಹನ ಪ್ರವಾದಿ ಹೇಳಿದರು, ಅಬ್ನೆ ಔಫ್, ಅಬ್ದುಲ್ ರಹಮಾನ್ ಇಬ್ನ್ ಔಫ್, ಇನ್ನಹಾ ರಹ್ಮತುನ್, ಅದು ಕರುಣೆಯಾಗಿದೆ, ಅದು ಕರುಣೆಯಾಗಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಹಾಗೆ ಭಾವನೆಗಳಿರುವಂತಹ ವ್ಯಕ್ತಿ. ಆದ್ದರಿಂದಲೇ ಅಲ್ಲಾಹನ ಪ್ರವಾದಿ ಬದುಕಿದ್ದು ಜನರ ಮಧ್ಯೆ. ಅಲ್ಲಾಹನ ಪ್ರವಾದಿ ಆ ಜನರ ಮಧ್ಯೆ ಬದುಕುತ್ತಾರೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರ ಜೊತೆ ಕೆಲಸ ಮಾಡ್ತಾರೆ. ಹಿರಾಕ್ಕೆ ಹೋದರು 40ನೆಯ ವಯಸ್ಸಿನಲ್ಲಿ. 40ನೆಯ ವಯಸ್ಸಿನಲ್ಲಿ ಕೆಲವು ಕನಸುಗಳು ಬೀಳುತ್ತಾ ಇದೆ. ಕೆಟ್ಟು ಹೋಗಿರುವ ಸಮಾಜ, ಮದ್ಯಪಾನ ಆ ಸಮಾಜದಲ್ಲಿ ಗುಡಿ ಕೈಗಾರಿಕೆ, ವ್ಯಭಿಚಾರ ಎಂಬುದು ಆ ಸಮಾಜದಲ್ಲಿ ಅಪರಾಧವೇ ಅಲ್ಲ. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಇದು ಯಾವುದು ಚರ್ಚಿಸಲ್ಪಡದ ಸಮಾಜ. ಆ ಸಮಾಜದಲ್ಲಿ ಅಲ್ಲಾಹನ ಪ್ರವಾದಿ 40 ವರ್ಷಗಳವರೆಗೆ ಬದುಕುತ್ತಾರೆ. ಈ ಎಲ್ಲ ಕೆಡುಕುಗಳಿಂದ ದೂರ ಇದ್ದು, ಯಾವ ಕೆಡುಕುಗಳಲ್ಲೂ ಭಾಗಿಯಾಗದೆ, ಯಾವ ಕೆಡುಕುಗಳನ್ನು ತಿರುಗಿ ನೋಡದೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 40 ವರ್ಷಗಳವರೆಗೆ ಸಮಾಜದಲ್ಲಿ ಬದುಕುತ್ತಾರೆ. 40ನೆಯ ಈ ಸಮಾಜವನ್ನು ತಿದ್ದಬೇಕು ಅಂತ ಆಸೆ ಇದೆ. ಈ ಸಮಾಜವನ್ನು ಸುಧಾರಣೆಸಬೇಕು ಅಂತ ಹಂಬಲ ಇದೆ. ಅಲ್ಲಾಹನ ಪ್ರವಾದಿಗೆ ಆ ಸಮಾಜದ ಕೆಡುಕುಗಳ ಬಗ್ಗೆ ಅಸಹನೀಯವಾದ ದುಃಖ ಇದೆ. ಆದರೆ ಮಾರ್ಗದರ್ಶನ ಇಲ್ಲ. ಏನು ಹೇಳಿಕೊಡ್ಬೇಕು ಅವರಿಗೆ? ಯಾವ ರೀತಿ ಈ ಜನರನ್ನು ಸುಧಾರಿಸಬೇಕು? ಮಾರ್ಗದರ್ಶನ ಇಲ್ಲ, ವಹಿ ಬರುವುದಿಲ್ಲಲ್ಲ. 40ನೇ ವಯಸ್ಸಿನಲ್ಲಿ ಕೆಲವು ಕನಸುಗಳು, ಬೇರೆ ಬೇರೆ ರೀತಿಯ ಕನಸುಗಳು, ಆ ಕನಸುಗಳು ಸಾಕ್ಷಾತ್ಕಾರ ಆಗ್ತಾ ಇದೆ, ನನಸಾಗ್ತಾ ಇದೆ. ಹಾಗೆ ಹೋಗುವುದು ಹಿರಾಕ್ಕೆ. ಹಿರಾದಲ್ಲಿ ಧ್ಯಾನಾಸಕ್ತ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ದಿನಗಳವರೆಗೆ ಅಲ್ಲಾಹನ ಪ್ರವಾದಿಯಲ್ಲಿ ಧ್ಯಾನ ಮಾಡಿ ಕೂತುಕೊಳ್ತಾರೆ. ಪತ್ನಿ ಇದ್ದಾರೆ ಖದೀಜತುಲ್ ಕುಬ್ರಾ ರಲಿಯಲ್ಲಾಹು ತಆಲಾ ಅನ್ಹಾ. ಖದೀಜಾ ಅಂದರೆ ಒಬ್ಬ ಸಾಮಾನ್ಯ ಮಹಿಳೆ ಅಲ್ಲ. ಖದೀಜಾ ಅಂದರೆ ಮಕ್ಕಾದಲ್ಲಿ ಅಪಾರ ಬುದ್ಧಿವಂತಿಕೆ ಇರುವ, ಬಹಳ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನೇ ನಡೆಸುತ್ತಿರುವ, ಮಕ್ಕಾದಲ್ಲಿ ಅತ್ಯಂತ ಗುರುತಿಸಲ್ಪಡುವ ಒಬ್ಬರು ವ್ಯಾಪಾರಿ, ಬಹಳ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಅವರದ್ದು, ಅಪಾರ ಬುದ್ಧಿಶಕ್ತಿ ಇರುವವರು. ಖದೀಜತುಲ್ ಕುಬ್ರಾ ಅಲ್ಲಾಹನ ಪ್ರವಾದಿ ಹಿರಾಕ್ಕೆ ಹೋಗುವಾಗ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಂಪೂರ್ಣ ಸಹಕಾರ ಕೊಡುತ್ತಾರೆ. ಒಂದು ದಾಂಪತ್ಯ ಬದುಕಿನ ವಿಶೇಷತೆ ಅದು. ನಾನು ಮತ್ತು ನೀವು ಆಲೋಚನೆ ಮಾಡಿ, ಎಲ್ಲಿಯಾದರೂ ಸಡನ್ ಹೋಗಿ ಧ್ಯಾನಾಸಕ್ತನಾದ್ರೆ ನಮ್ಮ ಹೆಂಡತಿ ಏನು ಮಾಡ್ಬೋದು? ಎಲ್ಲಿಗಾದ್ರೂ ಹೋಗ್ಬೋದು ಕೇಳಲಿಕ್ಕೆ, ಅಯಾಳಿಗೆಂದರು ಆಯಿರು, ಅಯಾಳ ಗುಡ್ಡೆಲ್ ಪತ್ತಿಟ್ಟು ಹೋಗಿ ದೆಚ್ಚರು. ಹೀಗೆ ನಮ್ಮ ಪತ್ನಿಯಂದರಿಗೆ ಮತ್ತೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿರಾದಲ್ಲಿ ಹೋಗಿ ಧ್ಯಾನಾಸಕ್ತರಾಗ್ತಾರೆ. ದಿನಗಳವರೆಗೆ ಅಲ್ಲಾಹನ ಪ್ರವಾದಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಖದೀಜಾ ರಲಿಯಲ್ಲಾಹು ತಆಲಾ ಅನ್ಹಾ ಅಲ್ಲಾಹನ ಪ್ರವಾದಿಗೆ ಸಂಪೂರ್ಣ ಸಹಕಾರ ಕೊಡುತ್ತಾರೆ. ಯಾಕೆ ಅದು? ಖದೀಜಾ ಅಂದರೆ ನಾನು ಹೇಳಿದಲ್ಲ, ಖದೀಜಾ ಅಂದರೆ ಒಬ್ಬ ಸಾಮಾನ್ಯ ಮಹಿಳೆ ಅಲ್ಲ. ಖದೀಜಾ ಅಂದರೆ ಏನೋ ಗೊತ್ತಿಲ್ಲದ, ಗಂಡ ಏನು ಹೇಳಿದ್ರು ಹಾಗೆ ಮಾಡುವಂತ ತೀರ್ಮಾನಿಸಿರುವ ಮಹಿಳೆ ಅಲ್ಲ. ಖದೀಜಾ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ನಡೆಸ್ತಾ ಇರುವುದು. ಖದೀಜಾ ರಲಿಯಲ್ಲಾಹು ಅನ್ಹರಿಗೆ 15 ವರ್ಷದ ದಾಂಪತ್ಯ ಜೀವನ. ಅಲ್ಲಾಹನ ಪ್ರವಾದಿಯೊಂದಿಗೆ 15 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಖದೀಜಾ ತನ್ನ ಪತಿ ಯಾರು ಅಂತ ತಿಳಿದಿದ್ದಾರೆ. ತನ್ನ ಪತಿ ಒಳ್ಳೆಯದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಖದೀಜಾರಿಗೆ ಗ್ಯಾರಂಟಿ. ನನ್ನ ಪತಿ ಏನು ಮಾಡುವುದಾದರೂ ಅದು ಒಳಿತು ಮಾತ್ರ ಆಗಲಿಕ್ಕೆ ಸಾಧ್ಯ. ಒಬ್ಬ ಪತಿಯ ಬಗ್ಗೆ ಒಬ್ಬ ಪತ್ನಿಗೆ ಇರುವ ನಂಬಿಕೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಖೈರುಕುಂ ಖೈರುಕುಂ ಲಿನಿಸಾಇಹಿ, ನಿಮ್ಮ ಪೈಕಿ ಶ್ರೇಷ್ಠ ವ್ಯಕ್ತಿಗಳು ಯಾರು? ನಿಮ್ಮ ಪತ್ನಿ ಹೇಳಬೇಕು ನೀವು ಒಳ್ಳೆಯವರು ಅಂತ. ನಿಮ್ಮ ಪತ್ನಿ ಸರ್ಟಿಫಿಕೇಟ್ ಕೊಡಬೇಕು ನೀವು ಒಳ್ಳೆಯವರು. ಯಾಕಂದ್ರೆ ನಿಮ್ಮ ಎಲ್ಲ ಹಣೆ ಬರಹ ಗೊತ್ತಿರುವುದು ಅವರಿಗೆ. ಸಮಾಜದಲ್ಲಿ ನಾವೆಲ್ಲ ಏನೇನೋ ಮಾಡ್ತಾ ಇರ್ತೇವೆ. ಸಮಾಜದಲ್ಲಿ ಏನೇನೋ ಮಾಡ್ಬೋದು, ನಮಗೆ ಯಾವುದೆಲ್ಲ ಮುಖವಾಡೆಲ್ಲ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀವೆಂತಹ ವ್ಯಕ್ತಿಗಳೆಂಬುದು ಗೊತ್ತಿರುವುದು ನಿಮ್ಮ ಪತ್ನಿಗೆ. ಅದಕ್ಕೆ ಅಲ್ಲಾಹನ ಪ್ರವಾದಿ ಹೇಳಿದರು, ಖೈರುಕುಂ ಖೈರುಕುಂ ಲಿನಿಸಾಇಹಿ ಅಂತ. ನಿಮ್ಮ ಪತ್ನಿ ಅಂದ್ರೆ ಹೇಳಬೇಕು, ನನ್ನ ಪತಿ ಒಳ್ಳೆಯ ಮನುಷ್ಯ, ಆದರ್ಶ ನಿಷ್ಠೆ ಇರುವ ವ್ಯಕ್ತಿ.
ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಖದೀಜಾ ಸಪೋರ್ಟ್ ಮಾಡಿದ್ರು. ಯಾಕೆಂದ್ರೆ 15 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಖದೀಜಾ ತನ್ನ ಪತಿಯನ್ನು ತಿಳಿದುಕೊಂಡ ರೀತಿ ಅದು. ಈ ವ್ಯಕ್ತಿಯಿಂದ ಒಳಿತಲ್ಲದೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನ ಪ್ರವಾದಿಗೆ ಹಿರಾದಿಂದ ಮಾರ್ಗದರ್ಶನ ಬಂತು. ಹಿರಾದಲ್ಲಿ ವಹಿ ಬಂದ ಮೇಲೆ ಮತ್ತೆ ಅಲ್ಲಾಹನ ಪ್ರವಾದಿಯ ಬದುಕನ್ನು ನೀವು ಸ್ಟಡಿ ಮಾಡಿ, ಮತ್ತೆ ಅಲ್ಲಾಹನ ಪ್ರವಾದಿ ಹಿರಾಕ್ಕೆ ಇನ್ನೊಮ್ಮೆ ಹೋಗಲಿಲ್ಲ. ಮತ್ತೊಮ್ಮೆ ಹಿರಾದಲ್ಲಿ ಹೋಗಿ ಧ್ಯಾನ ಮಾಡಿದ್ದು ಅಲ್ಲಾಹನ ಪ್ರವಾದಿಯ ಬದುಕಿನಲ್ಲಿ ಅದಕ್ಕೆ ಆಧಾರವೇ ಇಲ್ಲ. ಮತ್ತೆ ಅಲ್ಲಾಹನ ಪ್ರವಾದಿ ಬದುಕಿದ್ದು ಮನುಷ್ಯರ ಜೊತೆಗೆ, ಅಲ್ಲಾಹನ ಪ್ರವಾದಿ ಕೆಲಸ ಮಾಡಿದ್ದು ಮನುಷ್ಯರಿಗಾಗಿ. ಆ ಸಮಾಜದಲ್ಲಿ ಸುಭಿಕ್ಷೆಯಿಂದ ಬದುಕುವ ಪ್ರವಾದಿ ಮತ್ತು ಕಷ್ಟಪಡುವ ಅನುಯಾಯಿಗಳು ಅಲ್ಲ ಆ ಸಮಾಜದಲ್ಲಿರು. ಮಕ್ಕಾದಲ್ಲಿ ಮದೀನಾದಲ್ಲಿ ಸುಭಿಕ್ಷೆಯಿಂದ ಬದುಕುತ್ತಿರುವ ಮುಹಮ್ಮದ್ ಮುಸ್ತಫಾ, ಕಷ್ಟಪಡುತ್ತಿರುವ ಅನುಯಾಯಿಗಳು. ಹಾಗಲ್ಲ ಆ ಸಮಾಜದ ಚಿತ್ರಣ. ಬದಲಾಗಿ ಆ ಸಮಾಜದಲ್ಲಿ ಹಸಿವಿನಿಂದ ಯಾರೆಲ್ಲ ಇದ್ದಾರೋ, ಹಸಿವು ಸಹಿಸ್ತಾ ಇದ್ದಾರೋ, ಆ ಪಟ್ಟಿಯಲ್ಲಿ ಪ್ರಥಮ ಹೆಸರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ. ಆ ಸಮಾಜದಲ್ಲಿ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೋ, ಆ ಕಷ್ಟಪಡುವವರ ಲಿಸ್ಟಿನಲ್ಲಿ ಪ್ರಥಮ ಹೆಸರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜನರಿಗಾಗಿ ಬದುಕಿದ್ರು, ಜನರ ಮಧ್ಯೆ ಬದುಕಿದ್ರವರು, ಜನರ ಮಾರ್ಗದರ್ಶನಕ್ಕಾಗಿ ಬದುಕಿದ್ರವರು. ಆದ್ದರಿಂದಲೇ ಪ್ರವಾದಿಯವರ ಚರ್ಯೆ ಇವತ್ತಿಗೂ ಪ್ರಸ್ತುತ ಆಗುವುದು. ಮನುಷ್ಯನ ಬದುಕಿನ ಅನುಭವಗಳ ಮೂಲಕ ಕಲಿಸಿಕೊಟ್ಟ ಆದರ್ಶಗಳು ಜಗತ್ತಿಗೆ ಇವತ್ತಿಗೂ ಮಾರ್ಗದರ್ಶನ ಆಗುವುದು. ಅದಕ್ಕೆ ಎರಡನೆಯದಾಗಿ, ಆ ಮಾರ್ಗದರ್ಶನ ಯಾಕೆ ಸಾರ್ವತ್ರಿಕ ಅಂತ ಕೇಳಿದ್ರೆ, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಗತ್ತಿಗೆ ಕಲಿಸಿಕೊಟ್ಟ ಜೀವನ ಶೈಲಿ ಅದು ಪರಿಪೂರ್ಣವಾದಂತಹ ಜೀವನ ಶೈಲಿ. ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಅಂತ ನಮ್ಮಲ್ಲಿ ಎರಡು ಭಿನ್ನತೆಗಳಿವೆ. ಆಧ್ಯಾತ್ಮಿಕ ವ್ಯಕ್ತಿಗಳೆಂದರೆ ನಮ್ಮಲ್ಲಿ ಅವರೊಂದು ಚಿತ್ರಣ ಇದೆ, ನಮ್ಮಲ್ಲಿ ಅವರು ಹೀಗೆ ಇರಬೇಕು ಅಂತ. ಇನ್ನು ಲೌಕಿಕ ವ್ಯಕ್ತಿಗಳೆಂದರೆ ಅವರು ಹೀಗೆ ಇರಬೇಕು ಅಂತಲ್ಲ ಒಂದು ಚಿತ್ರಣ ಇದೆ. ಯಾವುದೆಲ್ಲ ವೆಸ್ಟಿನಿಂದ ಬರುತ್ತದೋ ಅದನ್ನೆಲ್ಲ ನಾವು ಬೆಸ್ಟ್ ಅಂತ ತಿಳಿಯುತ್ತೇವೆ. ಪಾಶ್ಚಾತ್ಯ ಜಗತ್ತಿನಿಂದ ಯಾವುದೆಲ್ಲ ಈ ಕಡೆ ಬರ್ತದೆಯೋ ಅವರು ಅನುಭವಿಸಿ ಕಷ್ಟಪಟ್ಟು ಅಲ್ಲಿಂದ ಉಗುಳುವುದು, ನಾವದನ್ನು ಸ್ವೀಕರಿಸಿ ಪ್ರಸಾದದಂತೆ ಸ್ವೀಕರಿಸಿ ಅದನ್ನೇ ಬೆಸ್ಟ್ ಅಂತ ತಿಳಿಯುತ್ತೇವೆ. ಹೀಗೆ ಲೌಕಿಕತೆ ಎಂಬುದು ಬೇರೆ, ಧಾರ್ಮಿಕತೆ ಎಂಬುದು ಬೇರೆ, ಆಧ್ಯಾತ್ಮಿಕತೆ ಎಂಬುದು ಬೇರೆ. ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಗೆ ಯಾವ ಸಂಬಂಧವೂ ಇಲ್ಲದ ಒಂದು ರೀತಿಯ ವಿಭಜನೆಯನ್ನು ಎಲ್ಲಾ ಸಿದ್ಧಾಂತಗಳಲ್ಲೂ ಎಲ್ಲಾ ಧರ್ಮಗಳಲ್ಲೂ ನಾವು ಕಾಣುತ್ತೇವೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟ ಆದರ್ಶಗಳು ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಎಂಬ ವ್ಯತ್ಯಾಸ ಇಲ್ಲದ, ಧರ್ಮ ಮತ್ತು ರಾಜಕೀಯ ಎಂಬ ವಿಭಜನೆ ಇಲ್ಲದ, ವ್ಯಕ್ತಿ ಮತ್ತು ಸಮಾಜ ಎಂಬ ವ್ಯತ್ಯಾಸ ಇಲ್ಲದ, ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯ ಸಮನ್ವಯವಾಗಿತ್ತು ಅಲ್ಲಾಹನ ಪ್ರವಾದಿ ಜಗತ್ತಿಗೆ ಕಲಿಸಿಕೊಟ್ಟ ಶಿಕ್ಷಣಗಳು. ಈ ಮಣ್ಣಿನಲ್ಲಿ ಬದುಕಿದ್ದ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದಕ್ಕೆ ಪ್ರಾಮಾಣಿಕವಾದ ಉತ್ತರ, ಈ ಮಣ್ಣಿನಲ್ಲಿ ಬದುಕಿದ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದುವೇ ಪ್ರಾಮಾಣಿಕವಾದ ಉತ್ತರ. ಇತಿಹಾಸದೊಂದಿಗೆ ನೀವು ಕೇಳಿ ನೋಡಬೇಕು, ಈ ಜಗತ್ತಿನಲ್ಲಿ ಬದುಕಿದ್ದ ಅತ್ಯಂತ ಯಶಸ್ವಿ ಆಡಳಿತಗಾರ ಯಾರು? ಬಹಳ ನೇರವಾದ ಉತ್ತರ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಗಾಂಧೀಜಿ ಹೇಳಿದ್ರಲ್ಲ ಉಮರುಲ್ ಫಾರೂಕ್ರ ಆಡಳಿತ ಬರಬೇಕು ಅಂತ. ಸ್ವಾತಂತ್ರ್ಯ ಸಿಕ್ಕಿದಾಗ ಗಾಂಧೀಜಿ ಹೇಳಿದ್ರು ಭಾರತಕ್ಕೆ ಉಮರ್ರ ಆಡಳಿತ ಬೇಕು. ಅಂದ್ರೆ ಒಬ್ಬರು ಮೌಲಾನಾ ಬಂದು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ದಲ್ಲ. ಯಾರಾದರೂ ಒಬ್ಬ ಮೌಲಾನಾ ಬಂದು ಪ್ರಧಾನಮಂತ್ರಿಯ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ದಲ್ಲ ಗಾಂಧೀಜಿ. ಒಬ್ಬ ಮೌಲಾನಾ ಭಾರತದ ಆಡಳಿತ ನಡೆಸಬೇಕು ಅಂತ ಹೇಳಿದ್ದಲ್ಲ ಅದು. ಉಮರ್ ಆಡಳಿತ ನಡೆಸಿದ ಆ ಆಡಳಿತದ ಸಿಸ್ಟಮ್ ಅದು ಬೇಕು ಭಾರತಕ್ಕೆ. ಉಮರ್ ಆಡಳಿತ ನಡೆಸಿದ್ದು ಅಲ್ಲಾಹನ ಪ್ರವಾದಿಯ ಮಾರ್ಗದರ್ಶನದಂತೆ. ಆದ್ದರಿಂದಲೇ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತು ಕಂಡ ಅತ್ಯಂತ ಯಶಸ್ವಿ ಆಡಳಿತಗಾರ, ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಗುರುವವರೇ. ಅಲ್ಲಾಹನ ಪ್ರವಾದಿ ಮದೀನಾದ ಬಕಿಯಾದಲ್ಲಿ, ಕಬ್ರಿಸ್ತಾನದಲ್ಲಿ ತನ್ನ ಅನುಯಾಯಿಗಳನ್ನು ದಫನ್ ಮಾಡಿರುವ
ಕಬ್ರಸ್ಥಾನದಲ್ಲಿ ಅರ್ಧರಾತ್ರಿ ಸಮಯದಲ್ಲಿ ಹೋಗಿ ಕುಳಿತುಕೊಂಡು ಕಣ್ಣೀರು ಹರಿಸ್ತಾರೆ. ಅರ್ಧರಾತ್ರಿ ಸಮಯದಲ್ಲಿ ದಫನ್ ಭೂಮಿಯಲ್ಲಿ ಕುಳಿತುಕೊಂಡು ಕಣ್ಣೀರು ಹರಿಸುವ ಆಧ್ಯಾತ್ಮಿಕ ವ್ಯಕ್ತಿ ಮುಹಮ್ಮದ್ ಮುಸ್ತಫಾ. ಅಷ್ಟು ಮರಣವನ್ನು ಸ್ಮರಿಸಿ ಕಣ್ಣೀರು ಹರಿಸುವ ಅರ್ಧರಾತ್ರಿ ಸಮಯದಲ್ಲಿ ಅಂತಹ ಆಧ್ಯಾತ್ಮಿಕ ವ್ಯಕ್ತಿ ಮನೆಯಲ್ಲಿ ತನ್ನ ಪತ್ನಿಯಂದಿರಿಗೆ ಅಡುಗೆ ಮಾಡಲಿಕ್ಕೆ ಸಹಾಯ ಮಾಡುತ್ತಾರೆ. ತನ್ನ ಪ್ರೀತಿಯ ಪತ್ನಿ ಆಯಿಷಾರೊಂದಿಗೆ ಓಟದ ಸ್ಪರ್ಧೆ ನಡೆಸ್ತಾರೆ ಅಲ್ಲಾಹನ ಪ್ರವಾದಿ. ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯ ಸಮನ್ವಯತೆ ಅಂದರೆ ಅದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ನಮಾಜಿಗೆ ನಾಯಕತ್ವವನ್ನು ಕೊಡುತ್ತಾರೆ. ಇಮಾಮತ್ ಮಾಡುವವರಲ್ಲಾಹನ ಪ್ರವಾದಿ. ಅದೇ ಪ್ರವಾದಿ ಅಂತಾರಾಷ್ಟ್ರೀಯ ರಾಯಭಾರಿಗಳೊಂದಿಗೆ ಅಂತಾರಾಷ್ಟ್ರೀಯ ಚರ್ಚೆಗಳನ್ನು ನಡೆಸುವುದು ಕೂಡ ಅದೇ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯನ್ನು ಬೇರ್ಪಡಿಸದ, ವಿಭಜನೆಗಳಿಲ್ಲದ, ಬಹಳ ಪ್ರಾಕ್ಟಿಕಲ್ ಆದ ಬದುಕಿನ ಶೈಲಿ ಕಲಿಸಿಕೊಡ್ತಾರೆ ಅಲ್ಲಾಹನ ಪ್ರವಾದಿ. ಆಧ್ಯಾತ್ಮಿಕತೆ ಅಂದರೆ ಎಲ್ಲವನ್ನೂ ಬಿಟ್ಟು ನೀವು ಆಧ್ಯಾತ್ಮಿಕತೆ ಗಳಿಸುವುದಲ್ಲ. ಮದುವೆಯಾಗದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು ಯಾಕೆ ಸಾರ್ವತ್ರಿಕ ಅಂತ ಕೇಳಿದರೆ, ಅದು ಯಾಕೆ ಇವತ್ತಿಗೂ ಪ್ರಸ್ತುತ ಅಂತ ಕೇಳಿದರೆ, ಅದು ಬದುಕನ್ನು ವಿಭಜಿಸದಂತಹ ಸಂದೇಶಗಳು. ಅದು ಬದುಕನ್ನು ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಎಂದು ಬೇರ್ಪಡಿಸದ ಸಿದ್ಧಾಂತಗಳು. ನೀವು ವ್ಯಾಪಾರ ಮಾಡಿ, ಬಿಸ್ನೆಸ್ ಮಾಡಿ, ನೀವು ಆಧ್ಯಾತ್ಮಿಕ ವ್ಯಕ್ತಿಗಳೆಂದರೆ ಕುಟುಂಬ ಇರಬಾರದು, ಬಿಸ್ನೆಸ್ ಮಾಡಬಾರದು, ಉದ್ಯಮ ಇರಬಾರದು, ಯಾವುದೋ ರೀತಿಯಲ್ಲಿ ಸನ್ಯಾಸಿಗಳಾಗಿ ಬದುಕುವುದಲ್ಲ. ನೀವು ಬಿಸ್ನೆಸ್ ಮಾಡಿ. ಅತ್ತಾಜುರು ಸದೂಕುಲ್ ಅಮೀನ್ ಮಅ ನಬಿಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ್. ಸತ್ಯಸಂಧ ವ್ಯಾಪಾರಿಗಳು ನಾಳೆ ಪರಲೋಕದಲ್ಲಿ ಪ್ರವಾದಿಗಳ ಜೊತೆ, ಸತ್ಯಸಂಧರ ಜೊತೆ, ಶುಹದಾಗಳ ಜೊತೆ. ನೀವು ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಮಾಡುವುದಾದರೆ ನೀವೇ ಬಹಳ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳು. ಆಡಳಿತ ನಡೆಸಿ ನೀವು ಆಡಳಿತಗಾರರಾಗಿ ಅಲ್ಲೂ ನಿಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸುವುದಾದರೆ, ಅಲ್ಲೂ ನೀವು ಪ್ರಾಮಾಣಿಕತೆ ಇರುವವರಾದರೆ ನೀವೇ ಬಹಳ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳು. ನಿಮ್ಮ ಪತ್ನಿ ಮಕ್ಕಳನ್ನು ಪ್ರೀತಿಸುವುದು ಇಬಾದತ್ತು ಅಂತ ಕಲಿಸಿಕೊಟ್ಟರು ಅಲ್ಲಾಹನ ಪ್ರವಾದಿ. ಪುಣ್ಯಕರ್ಮ ಅದು. ಹೀಗೆ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯನ್ನು ಬೇರ್ಪಡಿಸದ ಜೀವನ ಶೈಲಿ, ಅದು ಅಲ್ಲಾಹನ ಪ್ರವಾದಿಯ ಸಂದೇಶ ಇವತ್ತಿಗೂ ಪ್ರಸ್ತುತ ಆಗಲಿಕ್ಕೆ ಕಾರಣ. ಸಮನ್ವಯವಾದ ಚಿಂತನೆ ಅದು. ಕುರ್ಆನ್ನಲ್ಲಿ ಇದಾ ನೂದಿಯ ಲಿಸ್ಸಲಾತಿ ಮಿನ್ ಯೌಮಿಲ್ ಜುಮ್ಆ ಫಸ್ಔ ಇಲಾ ದಿಕ್ರಿಲ್ಲಾಹಿ ವದರುಲ್ ಬೈ ದಾಲಿಕುಂ ಖೈರುಲ್ ಲಕುಂ. ಶುಕ್ರವಾರದಂದು ಆದಾನ್ನ ಶಬ್ದ ಕೇಳಿದರೆ, ಕರೆ ಬಂದರೆ ನೀವು ಎಲ್ಲವನ್ನು ತ್ಯಜಿಸಿ ಮಸೀದಿಗೆ ಹೋಗಬೇಕು. ವದರುಲ್ ಬೈ ಅಂತ ಹೇಳಿ, ನಿಮ್ಮ ವ್ಯಾಪಾರ, ನಿಮ್ಮ ಮೀಟಿಂಗ್ಸು ಎಲ್ಲವನ್ನು ಬಿಟ್ಟು ತ್ಯಜಿಸಿ ಮಸೀದಿಗೆ ಹೋಗಬೇಕು ಎಂದು ಕಲಿಸಿಕೊಟ್ಟ ಕುರ್ಆನ್. ಫಇದಾ ಕುಲಿಯತಿಸ್ ಸಲಾತು ಫಂತಶಿರು ಫಿಲ್ ಅರ್ಲಿ ವಬ್ತಗು ಮಿನ್ ಫದ್ಲಿಲ್ಲಾಹ್. ನಮಾಜ್ ಮುಗ್ದರೆ ಮತ್ತೆ ನೀವು ಮಸೀದಿಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿಲ್ಲ. ಹಾಗೆ ಜುಮಾ ನಮಾಜ್ ಎಲ್ಲ ಮುಗ್ದ ಮೇಲೂ ಮತ್ತೆ ದಿಕ್ರ್ ಹೇಳ್ತಾ ಅಲ್ಲೇ ಕೂತ್ಕೊಳ್ಬೇಕು ಅಂತ ಅಲ್ಲ ಕುರ್ಆನ್ ಹೇಳೋದು. ನಮಾಜ್ ಮುಗ್ದರೆ ಮತ್ತೆ ನೀವು ಹೋಗಬೇಕು. ಬದುಕಿನ ಬೇರೆ ಬೇರೆ ಕ್ಷೇತ್ರಗಳು, ವ್ಯಾಪಾರ ಇರಬಹುದು, ಉದ್ಯಮ ಇರಬಹುದು, ದುಡಿಮೆ ಇರಬಹುದು, ರಾಜಕೀಯ ಇರಬಹುದು, ಯಾವುದೇ ಇರಲಿ, ಯಾವ ಕ್ಷೇತ್ರಗಳು ನಿಮಗೆ ಅಪರಿಚಿತ ಅಲ್ಲ, ಯಾವ ಕ್ಷೇತ್ರಗಳು ನಿಮಗೆ ನಿಷಿದ್ಧ ಅಲ್ಲ. ಆದರೆ ನೀವೆಲ್ಲಿ ಹೋಗುವುದಾದರೂ ವದ್ಕುರುಲ್ಲಾಹ ಕಸೀರಾ, ಅಲ್ಲಾಹನನ್ನು ಮಾತ್ರ ನೆನಪಿಸ್ತಾ ಇರಬೇಕು. ಅಲ್ಲಾಹನನ್ನು ಹೆಚ್ಚು ಹೆಚ್ಚಾಗಿ ನೆನಪಿಸ್ತಾ ಇರಬೇಕು. ಅಲ್ಲಾಹನ ಸ್ಮರಣೆಯೊಂದಿಗೆ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಿಗೆ ನೀವು ಹೋಗಿ ಅಂತ ಕುರ್ಆನ್ ಹೇಳು. ರಬ್ಬನಾ ಆತಿನಾ ಫಿದ್ ದುನ್ಯಾ ಹಸನ, ಕುರ್ಆನ್ ಕಲಿಸಿಕೊಟ್ಟ ಪ್ರಾರ್ಥನೆ ಅದು. ವಫಿಲ್ ಆಖಿರತಿ ಹಸನ, ಅಲ್ಲಾಹನೇ ಇಹಲೋಕದಲ್ಲೂ ಹಸನತ್ತು ಕೊಡು, ನಾಳೆ ಪರಲೋಕದಲ್ಲೂ ಹಸನತ್ತು ಕೊಡು. ಇಹಲೋಕ ಮತ್ತು ಪರಲೋಕದ ಸಮನ್ವಯತೆಯನ್ನು ಕಲಿಸಿಕೊಟ್ಟ, ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯ ಸಮನ್ವಯತೆಯನ್ನು ಕಲಿಸಿಕೊಟ್ಟರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ, ಈ ಜಗತ್ತು ಒಬ್ಬ ಮಹಿಳಾ ವಿಮೋಚಕನನ್ನು ಕಂಡಿದ್ದರೆ
ಅದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಆಗಿದ್ದಾರೆ. 14 ಶತಮಾನಗಳ ಆಚೆ ಅಲ್ಲಾಹನ ಪ್ರವಾದಿ ಈ ಜಗತ್ತಿನಲ್ಲಿ ಮಹಿಳೆಯರ ಬಗ್ಗೆ ಮಾತಾಡಿದ್ರು. ಅಲ್ಲಾಹನ ಪ್ರವಾದಿ ಮಹಿಳೆಯರ ವಿಮೋಚನೆಯ ಬಗ್ಗೆ ಮಾತಾಡಿದ್ರು. 21ನೇ ಶತಮಾನದಲ್ಲೂ ಮಹಿಳೆ ಸುರಕ್ಷಿತಳಲ್ಲ. ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರಿಗೆ ಬೇಕಾಗಿ ಎಷ್ಟೆಷ್ಟು ಕಾನೂನುಗಳಿವೆ. ಮಹಿಳಾ ಆಯೋಗ ಅಂತ ಇದೆ ಬೇರೆಯೇ, ಮಹಿಳೆಯರಿಗೆ ಬೇರೆಯೇ ಪೊಲೀಸ್ ಸ್ಟೇಷನ್ಸ್ಗಳಿವೆ, ಮಹಿಳೆಯರಿಗೆ ಬೇರೆ ಬೇರೆ ಕಾನೂನುಗಳನ್ನು ಮಾಡಲಾಯಿತು ಅವರ ರಕ್ಷಣೆಗೆ. ಆದರೆ ಆಧುನಿಕ ಸಮಾಜದಲ್ಲೂ ಮಹಿಳೆ ಸುರಕ್ಷಿತಳಲ್ಲ. ಯಾಕೆಂದರೆ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯ ಸಮಾನತೆಯ ಬಗ್ಗೆ ಮಾತಾಡುವಾಗಲೂ, ಮಹಿಳೆಯ ಸುರಕ್ಷತೆಯ ಬಗ್ಗೆ ಮಾತಾಡುವಾಗಲೂ ಆಧುನಿಕ ಜಗತ್ತು ಮಹಿಳೆಯನ್ನು ಕಾಣುವುದು ಶರೀರ ಮಾತ್ರ, ಅವಳ ಸೌಂದರ್ಯ ಮಾತ್ರ, ಅವಳ ಶರೀರದ ಭಾಗಗಳು ಮಾತ್ರ. ಯಾಕೆ? ಯಾವುದೇ ಒಂದು ಪ್ರಾಡಕ್ಟ್ ಸೇಲ್ ಆಗಬೇಕಾದರೆ ಅದರಲ್ಲಿ ಮಹಿಳೆಯ ಅಂಗಾಂಗದ ಪ್ರದರ್ಶನ ಆಗಬೇಕು ಅಂತ ನೀವು ಕೇಳಿ. ಒಂದು ಬ್ಲೇಡ್ ಮಾರಾಟ ಮಾಡಬೇಕಾದ್ರೆ ₹2 ಬ್ಲೇಡ್ ಅದು ಮಾರ್ಕೆಟಿನಲ್ಲಿ ಸೇಲ್ ಆಗಬೇಕಾದರೆ ಮಹಿಳೆಯ ಶರೀರದ ಫೋಟೋ ತೋರಿಸಬೇಕಾಗ್ತದೆ, ಅವಳ ಅಂಗಾಂಗದ ಪ್ರದರ್ಶನ ಮಾಡಬೇಕು ಅಡ್ವರ್ಟೈಸ್ಮೆಂಟಿನಲ್ಲಿ. ಯಾಕೆಂದರೆ ಇವತ್ತಿಗೂ ಆಧುನಿಕ ಜಗತ್ತು ಕೂಡ ಮಹಿಳೆಯನ್ನು ಕಾಣುವುದು ಅವಳು ಸೌಂದರ್ಯ, ಅವಳು ಶರೀರ. ಅದರ ಆಚರಣೆಯ ಶತಮಾನದಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು ಅಂತ ಕಲಿಸಿಕೊಡ್ತಾರೆ. ಮಹಿಳೆ ಅಂದರೆ ನಿಮ್ಮ ಹಾಗೆ ಅಸ್ತಿತ್ವ ಇರುವ, ನಿಮ್ಮ ಹಾಗೆ ವ್ಯಕ್ತಿತ್ವ ಇರುವ, ನಿಮ್ಮ ಹಾಗೆ ಅರಿವಿರುವ, ನಿಮ್ಮ ಹಾಗೆ ಆದರ್ಶ ಇರುವ, ಆದರ್ಶದಲ್ಲಿ ಹಠ ಇರುವ ವ್ಯಕ್ತಿತ್ವ ಅಂತ ಮಹಿಳೆಯರ ಬಗ್ಗೆ ನೀವು ತಿಳಿದಿರಬೇಕು. 6ನೇ ಶತಮಾನದಲ್ಲಿ ಅಲ್ಲಾಹನ ಪ್ರವಾದಿಯ ಮಸೀದಿಯಲ್ಲಿ ಮಹಿಳೆಯರು ನಮಾಜ್ ಮಾಡಿದ್ರು. 21ನೇ ಶತಮಾನದಲ್ಲಿ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಹಿಳೆಯರು ಮಸೀದಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾನು ಹೇಳುತ್ತಿರುವುದು ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಮಹಿಳಾ ವಿಮೋಚಕ ಇದ್ದರೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಲ್ಲಿಯ ತನಕ ಮಹಿಳೆಗೆ ಗೌರವ ಇದೆ, ಅವಳಿಗೆ ವ್ಯಕ್ತಿತ್ವ ಇದೆ, ಅವಳಿಗೆ ಆದರ್ಶ ಇದೆ ಎಂಬುದನ್ನು ನೀವು ಅರ್ಥ ಮಾಡುವುದಿಲ್ಲವೋ ಅಲ್ಲಿಯ ತನಕ ಯಾವ ಕಾನೂನುಗಳಿಂದಲೂ ಮಹಿಳೆ ಸುರಕ್ಷಿತಳಲ್ಲ. ಅದುವೇ ನಾವು ಆಧುನಿಕ ಜಗತ್ತಿನಲ್ಲಿ ಕಾಣುತ್ತಾ ಇರೋದು. ಆದ್ದರಿಂದಲೇ ಆಧುನಿಕ ಜಗತ್ತಿನ ಸಮಸ್ಯೆಗಳು, ಆಧುನಿಕ ಜಗತ್ತಿನ ಸವಾಲುಗಳು, ಕೋಮುವಾದಿ ನನ್ನ ಸಮುದಾಯಕ್ಕೆ ಸೇರಿದವ ಅಲ್ಲ ಅಂತ ಕಲಿಸಿಕೊಟ್ರು. ಯಾರು ಕೋಮುವಾದದ ಕಡೆಗೆ ಆಹ್ವಾನ ಕೊಡುತ್ತಾರೋ, ಯಾರು ಕೋಮುವಾದಿಗಳೋ ಅವ ನನ್ನ ಸಮುದಾಯದ ಸದಸ್ಯನಲ್ಲ, ನನ್ನ ಆದರ್ಶದೊಂದಿಗೆ ಅವನಿಗೆ ಸಂಬಂಧ ಇಲ್ಲ. ಕೋಮುವಾದ ಏನು ಅಂತ ಕಲಿಸಿಕೊಡುತ್ತಾರೆ. ನಿಮ್ಮ ಸಮುದಾಯದವ ಎಂಬ ಕಾರಣಕ್ಕೆ, ನಿಮ್ಮ ಜಾತಿಯವ ಎಂಬ ಕಾರಣಕ್ಕೆ ಒಬ್ಬನ ಅನ್ಯಾಯವನ್ನು ನೀವು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ. ಈ ಕೋಮುವಾದಿಗಳಿಗೆ ನನ್ನ ಆದರ್ಶದೊಂದಿಗೆ ಸಂಬಂಧ ಇಲ್ಲ ಎಂದು ಕಲಿಸಿಕೊಟ್ಟರು ಅಲ್ಲಾಹನ ಪ್ರವಾದಿ. ಆಧುನಿಕ ಸಮಾಜವನ್ನು ಕೋಮುವಾದದಿಂದ ರಕ್ಷಿಸಬೇಕಾದರೆ ಆ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ ಆಗ್ತದೆ. ಹೀಗೆ ಯಾವುದೆಲ್ಲ ಸಮಸ್ಯೆಗಳಿಂದ ನಾವು ನಲುಗುತ್ತಾ ಇದ್ದೇವೆಯೋ, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ಲಿ ಫಕಅನ್ನಮಾ ಕತಲ ಅನ್ನಾಸ ಜಮಿಯಾ. ಮನುಷ್ಯನಿಗೆ ಬೆಲೆ ಇಲ್ಲದ ಸಮಾಜ ಇದು. ಮನುಷ್ಯನನ್ನು ಹೇಗೆ ಬೇಕಾದರೂ ಕೊಲ್ಲಬಹುದು, ಯಾವ ರೀತಿ ಬೇಕಾದರೂ ಕೊಲ್ಲಬಹುದು, ಕೇಳುವವರೇ ಇಲ್ಲ. ಅಲ್ಲಾಹನ ಪ್ರವಾದಿ ಈ ಜಗತ್ತಿಗೆ ಕೊಟ್ಟ ಮಾರ್ಗದರ್ಶನ, ನೀವೊಬ್ಬ ಮನುಷ್ಯನನ್ನು ಕೊಂದು ಬಿಟ್ಟರೆ, ಒಬ್ಬ ಮನುಷ್ಯನನ್ನು ಕೊಂದು ಬಿಟ್ಟರೆ ಇಡೀ ಮಾನವ ಕುಲವನ್ನು ಕೊಂದ ಅಪರಾಧ ನಿಮ್ಮ ಮೇಲಿದೆ ಮನುಷ್ಯರೇ. ಒಬ್ಬ ಮನುಷ್ಯನಿಗೆ ನೀವು ಬದುಕು ಕೊಡುವುದಾದರೆ ಇಡೀ ಮಾನವ ಕುಲವನ್ನು ಬದುಕಿಸಿದ ಪುಣ್ಯ ನಿಮಗೆ ಸಿಗ್ತದೆ. ಆ ಆದರ್ಶಗಳ ಹೊರತು ಮಾನವನ ಜೀವನವನ್ನು ಕಾಪಾಡಲಿಕ್ಕೆ ಬೇರೆ ಯಾವ ಸಿದ್ಧಾಂತಗಳಿವೆ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ ಸಮಾಜದೊಂದಿಗೆ. ಸಹೋದರ ಸಹೋದರಿಯರೇ, ಹೀಗೆ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಅಲ್ಲಾಹನ ಪ್ರವಾದಿಯ ಮಾರ್ಗದರ್ಶನ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಅವರು ಕೇವಲ ಒಬ್ಬ ಧರ್ಮೋಪದೇಶಕ ಮಾತ್ರ ಅಲ್ಲ, ಅವರು ಸಮಾಜದ ಎಲ್ಲ ಕ್ಷೇತ್ರಗಳಿಗೂ ಮಾರ್ಗದರ್ಶನ ಮಾಡಿದರು. ಎಲ್ಲ ಕ್ಷೇತ್ರಗಳಿಗೆ ಮಾನವ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ಬದುಕುತ್ತಾನೋ ಆ ಎಲ್ಲ ಕ್ಷೇತ್ರಗಳಿಗೂ ಅಲ್ಲಾಹನ ಪ್ರವಾದಿ ಸಮಗ್ರವಾದ ಮಾರ್ಗದರ್ಶನ ಮಾಡಿದ್ರು. ಮತ್ತು ಆ ಮಾರ್ಗದರ್ಶನ ಅಧಿಕೃತವಾದ ಮಾರ್ಗದರ್ಶನವಾಗಿದೆ. ಆ ಮಾರ್ಗದರ್ಶನದಿಂದ ಮಾತ್ರ 21ನೇ ಶತಮಾನದ ಸವಾಲುಗಳನ್ನು ಎದುರಿಸಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ
ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯಬೇಕಾದ ಅಗತ್ಯ ಇದೆ. ಪ್ರವಾದಿತ್ವದ ದೌತ್ಯ, ಪ್ರವಾದಿತ್ವದ ಪೊಸಿಷನ್, ಪ್ರವಾದಿತ್ವದ ಸ್ಥಾನಮಾನ ಅದು ಹೆಚ್ಚಾಗಿ ಅರ್ಥ ಮಾಡಬೇಕಾಗಿದೆ. ಅಲ್ಲಾಹನ ಪ್ರವಾದಿಯ ಸಂದೇಶಗಳು, ಅಲ್ಲಾಹನ ಪ್ರವಾದಿಯ ಶಿಕ್ಷಣಗಳು, ಅದನ್ನು ಹೆಚ್ಚು ಹೆಚ್ಚಾಗಿ ಸ್ಟಡಿ ಮಾಡಿ ಯಾವ ರೀತಿ ಆಧುನಿಕ ಸಮಾಜವನ್ನು ಆ ಶಿಕ್ಷಣದ ಬೆಳಕಿನಲ್ಲಿ ಸುಧಾರಿಸಬಹುದು ಎಂಬ ಚಿಂತನೆಗಳು, ಆಲೋಚನೆಗಳು ಈ ಸಮಾಜದಲ್ಲಿ ವ್ಯಾಪಕಗೊಳಿಸಬೇಕಾದ ಅಗತ್ಯ ಇದೆ. ಅದಕ್ಕೆ ಕನ್ನಡ ನಾಡಿನಾದ್ಯಂತ ನಡೆದ ಈ ಅಭಿಯಾನ, ಇಂತಹ ಕಾರ್ಯಕ್ರಮಗಳು ಅದಕ್ಕೆ ಪ್ರೇರಣೆಯನ್ನು ಕೊಡಲಿ ಎಂಬ ಹಾರೈಕೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ വറഹ്മത്തുള്ളാഹി വബറകാതുഹു. ഇത് കേവല ഒരു കേപ്പാട്ട് വേണ്ടിയുള്ള പ്രസംഗമല്ല, കേക്കട്ട് കോം ഇങ്ങനെ കുറേ അഭിയാനം നടത്താനുള്ള ഉദ്ദേശമല്ല. ഇതിലെ ಹಿನ್ನೆಲೆ ಪೆರೋಳು ಭಾರಿ ಬೆಲೆ ಉದ್ದೇಶമുണ്ട്. ആ നിലക്ക് അവർ ഇത് പോകണമെങ്കിൽ ജമാഅത്തെ ഇസ്ലാമി കർണാടക നവംബർ 16, 30 ചില മുഹൂർത്തം 15 ഇങ്ങനെ ഉണ്ട് വലിയ അഭിയാനം നടന്നു പോകുന്നു. മുഹമ്മദ് റസൂലുള്ളാഹിയെ പരിചയപ്പെടുത്താൻ വേണ്ടിയുള്ള ബില്ല്. നമുക്ക് നിങ്ങളോട് ചൊല്ലുന്നത് 1-2 വിഷയം നാമയ്യാക്കുക. കാരണം 4 ಗಂಟೆ മുട്ടയിട്ട് പെണ്ണിങ്ങും ആണിങ്ങും എല്ലാം ഉള്ള ഭാരി ക്ഷീണതായ നിങ്ങളെത്തും. ഒന്നും ഖുർആൻ ശരീഫ് ചൊല്ലുന്നു. ولا تكونوا كالذين قالوا سمعنا وهم لا يسمعون. നിങ്ങൾ ഒരു വിഭാഗത്തെ പോലെ ആവത്തില്ല. കുറേ വാത് കേൾക്കൽ, കുറേ കാസറ്റ് കാണൽ, കുറേ എഴുത്ത് വായിക്കൽ, നാനെല്ലാം ആക്കിര വെച്ചിര ചൊല്ലേ. ഇങ്ങനെ വലാ തക്കൂനു കല്ലദീന ഖാലു സമീന വഹും ലാ യസ്മഊൻ. യഥാർത്ഥത്തിൽ അങ്ങ് ഒരു കേൾവി കേട്ട നഫ ഉപകാരം അങ്കില്ലാണ്ടവയെന്ന് ആ ഒരു അവസ്ഥ തീരാം. ഇവിടെ ഞങ്ങൾ സഹോദര ഷരീഫ് തുടങ്ങിയെങ്കിൽ സൈസ്മായിൽ സാഹിബ്, മുഹമ്മദ് കുഞ്ഞ് സാഹിബ്, ഞങ്ങളെ മുബീൻ, ജാഗതിക ദാർശനികന്മാർ മുഹമ്മദ് നബിയെ കണ്ട ഒരു പിന്നെ ഒരു സബ്ജക്റ്റിൽ കൂടി പളക്ക വന്നു. ഇപ്പോൾ റാഫി സാഹിബ് 1 ಗಂಟೆ ചില്ലർ അത്യുത്തമമായ സാരസമ്പൂർണമായ പ്രസംഗം ഇതിലെല്ലാം ഇംപ്ലിമെന്റ് ചെയ്യും, അളവടിച്ചു. ഫദക്കിർ ഫഇന്ന ദിക്റ തൻഫഉൽ മുഅ്മിൻ. ഈമാൻ ഉണ്ടെങ്കിൽ ആ ദിക്ർ, ആ ഉദ്ബോധന എഫക്റ്റീവ് ഉണ്ടാവും, അത് ഉണ്ടാക്കും. ഇത് വലിയ വിഷയം, വലിയ ബർക്കത്തിന് ഒരു ജാഗ മുഹമ്മദ് റസൂലുള്ളാഹി ബഗിൽ ചൊല്ലും. രണ്ടാമത്തെ വിഷയം, അള്ളാഹു റസൂലുള്ളാഹി മദീനത്തേക്ക് പോയപ്പോൾ ലമ്മ ഖദിമൽ മദീനത അബ്ദുല്ലാഹിബ്നു സലാം ചൊല്ലുന്ന യഹൂദി വലിയ പണ്ഡിത, അയാൾ ആദ്യമായിട്ട് അള്ളാഹു റസൂൽ മദീനത്തിൽ പോയിട്ട് കണ്ടു. അയാൾ ഹദീസ് വിവരിക്കുന്ന ഇസ്ലാമായാൽ പിന്നെ നബിയെ നാം മദീനത്ത് കണ്ടേ. തബയ്യൻതുഹു അന്ന വജ്ഹഹു ലൈസ ബിവജ്ഹി കദ്ദാബ്. മുഹമ്മദ് നബിയെ തൗറാത്ത് ഫുൾ പഠിച്ച്, തൗറാത്തിനെ പഠിച്ചയാളെ കൂട്ടത്തിൽ ഉസ്താദ് എന്നുള്ള ബില്ലൊരു പേരും ബിരുദുള്ള അബ്ദുല്ലാഹിബ്നു സലാം മുഹമ്മദ് നബിയെ കണ്ടെത്തു. മുഖമൊന്ന് ദർശിച്ചിട്ട് ഒന്ന് റീസെർച്ച് പോലെ, പരിശോധന പോലെ അള്ളാഹു റസൂൽ അയച്ചു. തബയ്യൻതുഹു, നാം ഒന്ന് ഫുൾ ചെക്കപ്പ് ചെയ്യുക. അന്നല്ല വജ്ഹഹു ലൈസ ബിവജ്ഹി കദ്ദാബ്. ആ മുഹമ്മദിന്റെ മുഖ, അയാളുടെ ഭാഷ ഞങ്ങൾ സല്ലല്ലാഹു അലൈഹി വസല്ലം, ആ നബി സല്ലല്ലാഹു അലൈഹി വസല്ലം മുഖ അതൊരു കളവു, ഒരു ചായു, ആ കല്ലര മുഖ പോലത്തെ മുഖ അല്ല. ഈ ചൊല്ലുമ്പോൾ അബ്ദുല്ലാഹി സലാം യഹൂദി എന്ന അവലമാക്കാൽ ആ നബി ലോകം ഒരു സന്ദേശം കൊടുത്തു. അഫ്സു സലാമ ബൈനക്കും, നിങ്ങളുടെ ഇടയിൽ സലാം വർത്തും. മദീനക്കാരെ ആദ്യ കണ്ടപ്പ, മദീനക്കാരെല്ലാവരും ഒരുമിച്ച് കൂടിയപ്പ മുഹമ്മദ് സല്ലല്ലാഹു അലൈഹി വസല്ലം ചെന്ന പൽക്കത്തിൽ ആദ്യത്തെ പൽക്ക അസ്സലാമു അലൈക്കും പ്രചരിപ്പിക്കണം എല്ലാവരോടും. അഫ്സു സലാമ ഫിൽ ആലം, ബുഖാരി ഫിൽ ഹദീസ്. പ്രപഞ്ചത്തിലെ ആ ഒരു കമ്മ്യൂണിക്കേഷൻ കണക്ഷൻ നടന്നുകൊണ്ടേയിരിക്കുന്നു മുഹമ്മദ് റസൂലുള്ളാഹി. ഇത് ഉണ്ട് പ്രിയ സഹോദരങ്ങൾ. അല്ലാഹു റസൂൽ ഒരു മുഅ്മിനാവൾക്കും മുഹബ്ബത്തുള്ളവനാവൾക്കും സ്വർഗത്ത് പോകുന്ന ഏകൈക കാരണം സലാം ചൊല്ലും. പക്ഷേ സലാം കാലക്രമേണ ബ്രേക്ക് ആയിക്കൊണ്ടുണ്ടു. വലിയ ദുരന്തം അത്. ഷഹാദത്ത് കലിമ ചെന്നങ്ങ
ലാ ഇലാഹ ഇല്ലല്ലാഹ് മുഹമ്മദുർ റസൂലുള്ളാഹ് ചൊല്ലുക. 5 വക്ത നമസ്കാരം അതേ സുബൈക്ക് 2, ളുഹർക്ക് 4, അസർക്ക് 4, മഗ്രിബ് 3, ഇശാക്ക് 4, മുഅക്കദായ 10, ഗൈർ മുഅക്കദായ 12. പെരുന്നാൾ ഒരേപോലെ, ഖുസൂഫ്, ഇസ്തിസ്ഖാ എല്ലാം ഒരേപോലെ, ഖുതുബ ഒരേപോലെ. മോമിൻ ഈമാനുള്ള കാര്യം. പക്ഷേ ಸಲಾಮ್ಗೆ ಬ್ರೇಕ್ ಬಂತು. ಸಲಾಮ್ಗೆ ಬ್ರೇಕ್ ಉಂಡು ಎಲ್ದು ಇಮಾಮಿಂಗ ಹಿಜ್ರ 600 ಎಲ್ದೊಂಬೋ ನಿಸ್ಕಾರ ಕಲ ಹಾಕಿದ್ರೆ ನಿಸ್ಕಾರ ಬುಟ್ಟೆಂಕುಂ ಸಲಾം ചൊല്ലു തീരാ ചൊന്തുണ്ടു. അതിന് കീഴിലൊരു ശബ്ദമുണ്ട്, നവീനവാദികളിಗೆ ಸಲಾമില്ല. അണ്ടുള്ള നവീനവാദികൾ. ഈ നവീനവാദികൾക്ക് ഇന്നത്തെ വിഭാഗത്തെ ഇസ്ലാമിക സംഘടന ജമാക്കിയത് തെരിയാണ്ട് വന്ന വിഷയം. കാരണം നമുക്ക് ഇൽമു പഠിപ്പാടി തന്നെ ഉസ്താദുമാർ 50-60 ವರ್ಷ ಕಿತಾಬ್ ಎದುರಿರ್ಬೇಕಿನ ಕಿತಾಬ್ ವರ್ಷ 800-900 ವರ್ಷದ ಮುನ್ನಲು ರಾಜಕೀಯ ತಂತ್ರത്തിൽ ಷಡ್ಯಂತ್ರ എടുത്തൊരു വിഭാഗം ഇന്നത്. ഖുർആനും ഹദീസും താരീഖും വിരുദ്ധമായ ഒരു വിഭാഗം ഇന്നത്. അങ്ക് പേര് ബിദ്അത്തിന്റെ അഹ്ലുകാർ. ഖബർ ശിക്ഷയില്ല ചൊന്നങ്ങ. ആഖിറത്തെ അള്ളാഹു ഞങ്ങൾ ഊടെ കാണാത്ത പോലെ അല്ല ഞങ്ങൾക്ക് അവിടെ കാണാൻ തീരാൻ ചൊന്ന. ഇങ്ങനെ വ്യത്യസ്ത അഭിപ്രായക്കാർ. അന്നത്തെ കിതാബിൽ അത് എഴുതി ഇങ്ങനെ ബിദ്അത്തുകാർ. പക്ഷേ സന്ദർഭത്തിൽ 6 ഇമാം ഇല്ലെങ്കിൽ അയാൾ പേരോട് നിസ്കരിക്കുക ബേനം കറാഹത്ത് മാത്രമേ ഉള്ളൂ, നിസ്കാര സഹിയാവൂ. കല്ലുകുടിയന്മാർക്ക് സലാം ചൊല്ലണ്ട, നിസ്കാര കവാക്ക് ഞങ്ങൾക്ക് സലാം നിസ്കരിക്കാത്തങ്ങൾക്ക് അല്ലെങ്കിൽ നിസ്കാര ജമ്മുറ വക്തിൽ പിന്തിച്ച് ജമ്മുകാർക്ക് നിസ്കാര സുബഹി നിസ്കാരത്തെ ചിലപ്പോൾ മകര് ലുഹറത്തോട് പിന്തിക്കു തീരുന്നെങ്കും അല്ല ലുഹർ അസറത്തോട് പിന്തിക്കു തീരുന്നെങ്കും അങ്ങനെ പിന്തിച്ച് നിസ്കരിച്ചില്ല അങ്കും സലാം ചൊല്ലണ്ടെന്ന്. പക്ഷേ ഇന്ന് സ്റ്റേജിൽ പേജിലെല്ലാം കേൾക്കുന്നുണ്ട് ഒരു സലാമു ബ്രേക്ക്. പ്രിയ സഹോദരങ്ങളെ, ഇത് നബിനോട് ഞങ്ങൾക്ക് സുന്നത്തുണ്ടെങ്കിൽ മുഹമ്മദ് നബിയോട് ഞങ്ങൾക്ക് പിരിസുണ്ടെങ്കിൽ മൻ അഹബ്ബ സുന്നത്തി ഫഖദ് അഹബ്ബനി വമൻ അഹബ്ബനി കാന മഈ ഫിൽ ജന്ന. അല്ലാഹു റസൂൽ പിരിച്ചു അസ്സലാമു അലൈക്കും പെരിപ്പിക്കും. ഇന്റെ അസ്സലാമു അലൈക്കും എന്തോ ഒരു ബ്രേക്ക്. ചില പള്ളിയിൽ ഞങ്ങൾ കടന്ന് അവിടെ സലാം ചൊല്ലാൻ നിസ്കരിക്കോ തീരാ എന്നുള്ള വാദം. അത് പല വ്യത്യസ്ത ഗ്രൂപ്പുകൾ ഇങ്ങനെ പല ജാതി ഷഡ്യന്ത്രം ഞങ്ങളിൽ കൂടിക്കൊണ്ടുണ്ടോ. ഇത് ഈ റബീഉൽ അവ്വൽ ഒരു പുനരവസ്ഥ ഉണ്ടാക്കണം. മുഹമ്മദ് നബി കണ്ട് എല്ലാവരും ഇത്തിഫാഖ് മുത്തഹിദായിട്ട് എല്ലാവരും ഇത്തിഹാദ് കണ്ട് മുഹമ്മദ് നബി പഠിപ്പാടെ കാര്യം അങ്ങനെ. ഷഹാദത്ത് കലിമ എല്ലാവരും ഒരേപോലെ ചൊല്ലാം. മുഹമ്മദ് നബി ചൊല്ലാം. വയുമിനു ബി കലിമാത്തി ഖുർആൻ ചൊല്ലും. ലാ ഇലാഹ ഇല്ലല്ലാഹ് മുഹമ്മദുർ റസൂലുള്ളാഹ് എല്ലാ സഹാബത്തും ഒരേപോലെ നിഷ്കലിംഗമായ ജീവന, ഇഖ്ലാസുള്ള, കാപ്പട്ടില്ലാത്ത, ശിർക്കില്ലാത്ത, ബിദ്അത്തില്ലാത്ത, ഖുറാഫാത്തില്ലാത്ത നല്ല തുറന്ന ഒരു മനസ്സും നല്ല രാഹത്തും. അതോടുകൂടെ 5 നിസ്കാരം ഒരേപോലെ ആണുക്കും പെണ്ണുക്കും. പെണ്ണുങ്ങൾ ചില തിങ്ങളിൽ ചില സന്ദർഭത്തിൽ ഇല്ലാണ്ടിരിക്കും, പക്ഷെ ഒരേപോലെ. ഇത് വ്യത്യാസം. നോമ്പ് 30 കാലിയാർക്ക് പോണെഞ്ചും ഒരു പാമറിന് 10 എന്നില്ല, ഒരേപോലെ 30 ആദ്യം മുതൽ അവസാനത്തോളം. പെരുന്നാൾ ജൻഡ്രാക്കാർക്ക് ഒരേ തക്കപ്പേര് 7, 5 ഒരേപോലെ. ഇങ്ങനെ ഒരു ഇത്തിഫാക്ക് പഠിപ്പാട്ടി മുഹമ്മദ് നബി എല്ലാവർക്കും അസ്സലാമു അലൈക്കും ചൊല്ലുക. എല്ലാ മുസ്ലിം ഒരു മൈലാനും ഒരു പള്ളിയും ഒരു ജാഗി എട്ടെങ്കിൽ അവിടെ ഫിരിക്കത്തും ളുൽമുണ്ടാവത്തീര. അവിടെ എന്തുണ്ടാവണം? അവിടെ സുഭിക്ഷമായ അവസ്ഥ ഉണ്ടാവണം. എന്തുകൊണ്ട് നബിനെ വാരിസായ ആലിമോ ആ റായത്തിൽ വന്നത് നല്ലൊരു പള്ളി ഉണ്ടായത്. ഒച്ചപ്പാടില്ലാത്ത പള്ളി, നിരക്കർക്ക് ഉറങ്ങു തീരുന്ന പള്ളി, സന്തോഷിക്കുന്ന പള്ളി. എന്തേ പൈസന്നെ മുഷാവർ ചെയ്ഞ്ഞ് ഷൂറ മീറ്റിങ്ങിൽ കൂടി ആ പള്ളിയിലെ ഉസ്താദ് എന്തേ ആക്കി തൻ്റെ പള്ളി എല്ലാവർക്കും അസ്സലാമു ചൊല്ലുற പള്ളി. എൻ്റെ ഓർമ്മയിൽ ഞാൻ ഉള്ളാവത്തെ പഠിക്കുമ്പോൾ ഉള്ളാവത്തിപ്പ ഇവിടെ പരിസരത്തുള്ള എല്ലാവരെക്കാളും വലിയ ആലും ഉള്ളാവ് തങ്ങൾ. ചെറിയൊരു വ്യത്യാസമുള്ളേ ഉള്ളൂ ഞങ്ങൾക്കും അവർക്ക്. ഒന്നേക്കലോ ജായിസാത്തുകൾ അല്ലെങ്കിൽ സുന്നത്തുകളെ പറ്റിയിട്ടല്ലേ. എന്തുകൊണ്ടു അവരോട് പെരുമാറി കൂടാൻ ഒരു കാലത്ത്. അതേ ജാഗിൽ ഒരു കഠിന അവസ്ഥ, ഭയങ്കരമായ സലാമു ചൊല്ലും മടുക്കൊരടിയില്ല. ബേനെ എൻ്റെ നല്ലമ സൗഖ്യം കേൾക്കൊരടി. ഇങ്ങനെ എന്ത് വന്നേ? ഇമാം ഗസാലി മുഹ്യിദ്ദീൻ ഷേഖ് റഹിമത്തുള്ളാഹ് അന്നത്തെ ബിദ്അത്തുകാരെ വിചാരിച്ചെങ്കിൽ
അന്നത്തെ വിദേഹത്തുകാരിൽ ഒരു വിഭാഗം ഇങ്ങനെ ഇന്നത് സൂറത്ത് യൂസുഫ് ഇന്ന സൂറത്ത് യൂസുഫ് ലൈസത്ത് മിൽ ഖുർആൻ, അത് ഖുർആൻ അല്ല, അത് ലവ് സ്റ്റോറി ചൊന്ന വിഭാഗം. അതുപോലെ ജമാഅത്ത് ഇസ്ലാമി, അതുപോലെ തബ്ലീഗ് ജമാഅത്ത്, അതുപോലെ നദ്വത്ത് സലഫി. നമ്മൾ മനസ്സിലാക്കേണ്ട ആ വിഭാഗം ആര്, ഇന്നത്തെ വിഭാഗക്കാർ സമസ്തകാരെ തീരുമാനിക്കേണ്ടത്. അങ്ങ് വിദേഹത്തുകാരുണ്ട്. അന്നത്തെ അഹ്ലുസുന്ന വൽ ജമാ ആരെ ബഗയിൽ തീരുമാനിച്ചത് വിദേഹത്തുകാർ, അങ്ങ് വിദേഹത്തുകാർ. ഇന്ന് ജമാഅത്ത് ഇസ്ലാമിക്ക് ഔലിയാക്കന്മാരെ കറാമത്തിൽ വിശ്വാസമുണ്ട്, മുഅ്ജിസാത്തിൽ വിശ്വാസമുണ്ട്, ഖബർ ശിക്ഷയിൽ വിശ്വാസമുണ്ട്, ഷഫാഅത്തുണ്ട്, ഹൗലുൽ കൗസറുണ്ട്. ഇങ്ങനെ സുന്നത്ത് ജമാ ശറഹുൽ അഖായിദ എന്നുള്ള സുന്നത്ത് ജമാഅത്ത് പഠിപ്പിക്കപ്പെടുന്ന കിതാബിൽ എഴുതിയത് ഇങ്ങനെ ഉള്ളവർ സുന്നി. ഇസ്ലാമുകാരെ 5, ഈമാൻകാരെ 6, അതുപോലെ ഖബർ ശിക്ഷ, മഹ്ശറിലുള്ള സ്വർഗ നരക ഇതെല്ലാം വിശ്വാസം. അതുപോലെ ഷഫാഅത്തിൽ വിശ്വാസം, കറാമത്ത്. എങ്ങനെ കറാമത്ത്, ഏത് കറാമത്ത്, ഏതൊരു ജാദോ മാജിക്കോ അല്ലാത്ത ഔലിയാക്കന്മാരെ കറാമത്ത്, അതെങ്ങനെ കറാമത്ത് അത് വിവരിച്ചിട്ടുണ്ട്. അത് നിശ്ചയിച്ചെങ്കിൽ ചിലപ്പോൾ വിദേഹത്തുകാരാവും, പള്ളിക്ക് പോകണ്ട നിസ്കരിക്കണ്ട എന്ന് ചൊല്ലുന്നു തീരും. അപ്പൊ ഇതെല്ലാം ഈ റബീഉൽ അവ്വൽ ഒരു സ്ഫൂർത്തിയും ഒരു ഐഡിയയും ഒരു ഞങ്ങളെ ഒരു ഞങ്ങളോടുള്ള ഒരു മമതയും ഇതിലുണ്ടാവുന്നു. റബീഉൽ അവ്വൽ മുഹമ്മദ് എല്ലാവരും ഇത്തിഫാക്കായി എല്ലാ വിഷയത്തിലും വല്ല അജബല്ലേ, എല്ലാം ഒരേപോലെ, എല്ലാം ഇസ്തിഗ്ഫാറും നിസ്കരിക്കുന്ന മനുഷ്യർ. പക്ഷേ കണ്ടെങ്കിൽ അസ്സലാമു അലൈക്കും ചൊല്ലു തീരാ ചൊന്നെങ്കിൽ. അതുകൊണ്ട് പ്രിയ സഹോദരങ്ങളെ,